ನಮಸ್ಕಾರ. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ದಕ್ಷಿಣ ಪಶ್ಚಿಮ ಅಥವಾ ಸೌತ್ ವೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಶಿಕ್ಷಕರ ಕ್ಷೇತ್ರದಿಂದ ಈ ಭಾಗದಲ್ಲಿ ಆಯ್ಕೆಯಾಗಿರುವಂಥ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಅರ್ಥಾತ್ ಶಾಸಕರಾಗಿರುವಂಥ ಎಸ್.ಎಲ್. ಬೋಜೇಗೌಡರು ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ಸರ್, ಮುಖ್ಯವಾಗಿ ಈ ಸಮಯದಲ್ಲಿ ಶಿಕ್ಷಕರು ಮತ್ತು ಪೋಷಕರು, ಮಕ್ಕಳ ಪೋಷಕರು ಅವರ ಮನಸ್ಸಲ್ಲಿರುವಂಥ ಒಂದು ಗೊಂದಲ ಬಹುಶಃ ಅದನ್ನು ನೀವೇ ಸೂಕ್ತವಾಗಿರುವಂಥ ವ್ಯಕ್ತಿ ಅಡ್ರೆಸ್ ಮಾಡಲಿಕ್ಕೆ ಅಂತ ನಾವು ಅಂದ್ಕೊಂಡಿದ್ದೇವೆ. ತುಂಬ ಜನ ಹೇಳ್ತಾರೆ ನಮಗೆ ಶಾಲೆ ಯಾವಾಗ ಪ್ರಾರಂಭ ಆಗುವುದು ಅಂತ ಗೊತ್ತಿಲ್ಲ ಅಂತೇಳಿ ಮಕ್ಕಳ ಪೋಷಕರಿದ್ದರೆ ಟೀಚರ್ಸ್ಗಳಿಗೆ ಸಂಬಳ ಸಿಗುವುದಿಲ್ಲ ಅಥವಾ ಅರ್ಧ ಸಿಗ್ತಾ ಉಂಟು ಅಥವಾ ಅವರಿಗೆ ಬೇಡ ಅಂತ ಹೇಳ್ತಾ ಇದೆ. ಹಲವು ಪ್ರಶ್ನೆಗಳುಂಟು. ಶಿಕ್ಷಕರ ಕ್ಷೇತ್ರದ ಆ ಪ್ರಶ್ನೆಗಳಿಗೆ ಮೊದಲಿಗೆ ನೀವು ಏನು ಹೇಳ್ತೀರಿ ಸರ್? ಆ ಸಮಸ್ಯೆ ಉಂಟು ನಿಮ್ಮ ಗಮನಕ್ಕೆ ಬಂದಿದೆಯಾ? ಸರ್ಕಾರನಿಗೆ ಏನಾದರೂ ಮಾತುಕತೆ ಆಗಿದೆ ಅಂತ ಅಂದ್ಕೊಳ್ಬೋದಾ? ಏನು ಹೇಳ್ತೀರಿ? ಈ ಕರೋನಾ ಪ್ರಾರಂಭ ಆಗಿ ಸ್ವಲ್ಪ ಉಲ್ಬಣ ಪರಿಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಈ ಸರ್ಕಾರದ ಒಟ್ಟಿಗೆ ಮಾನ್ಯ ಮಂತ್ರಿಗಳೊಟ್ಟಿಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ ಈ ವಿಷಯಗಳ ಬಗ್ಗೆ. ಮಾನ್ಯ ಮುಖ್ಯಮಂತ್ರಿಗಳೊಟ್ಟಿಗೂ ಸಭೆ ಕರೆದಾಗ ನಾನು ಒಬ್ಬನೇ ಅಲ್ಲ, ಸುಮಾರು ನನ್ನಂತೆ ಪ್ರತಿನಿಧಿಸಿರ್ತಕ್ಕಂಥ 14 ಶಿಕ್ಷಕರ ಪ್ರತಿನಿಧಿಗಳು, ಪದವೀಧರ ಮತ್ತು ಶಿಕ್ಷಕರ ಪ್ರತಿನಿಧಿಗಳು ಭಾಗವಹಿಸಿ ಶಾಲೆ ಪ್ರಾರಂಭ ಮಾಡಿದರೆ ಏನು ಪರಿಣಾಮ ಆಗ್ತದೆ, ಪ್ರಾರಂಭ ಮಾಡದಿದ್ದರೆ ಏನು ಪರಿಣಾಮ ಆಗ್ತದೆ, ಪೋಷಕರ ಆತಂಕ ಏನು, ಇನ್ಕ್ಲೂಡಿಂಗ್ SLC ಎಕ್ಸಾಮಿನೇಷನ್ 25th ಫಿಕ್ಸ್ ಆಗಿದೆಯಲ್ಲ ಅದರ ಬಗ್ಗೆ ಯಾವ ರೀತಿ ಮಾಡಬೇಕೋ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ತುಂಬ ಮೀಟಿಂಗ್ ಕರೆದು ಮತ್ತು ಅನುದಾನಿತ ಸಂಸ್ಥೆಗಳಿಗೆ, ಅನುದಾನ ರಹಿತ ಸಂಸ್ಥೆಗಳು ವಿಶೇಷವಾಗಿ ಏನು ಸರ್ಕಾರದಿಂದ ಯಾವುದೇ ಅನುದಾನ ಪಡೆದ ಪ್ರೈವೇಟ್ ಸ್ಕೂಲ್ಗಳಿದೆಯಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಬವಣೆಗಳೇನು, ನೀವೇನು ಪ್ರಶ್ನೆ ಕೇಳಿದರೆ ಇವೆಲ್ಲವನ್ನು ಕೂಡ ಸರ್ಕಾರದೊಟ್ಟಿಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿದರೆ ಅದಕ್ಕೆ ಸರಿಯಾದ ಮಾರ್ಗ ಕಂಡುಹಿಡಿಯೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ, ಇವತ್ತುವರೆಗೂ ಸಾಧ್ಯ ಆಗಿಲ್ಲ. ಅಂದರೆ ನೋಡಿ, PUC ಎಕ್ಸಾಮಿನೇಷನ್ನು ಅನೇಕ ಜಿಲ್ಲೆಗಳಲ್ಲಿ ಯಾವುದೇ ಕೊರೋನಾ ಪರಿಸ್ಥಿತಿ ಇರಲಿಲ್ಲ, ಒಂದು ಸಿಂಪ್ಟಮ್ಸ್ ಇರಲಿಲ್ಲ, ಒಂದು ಕೇಸ್ ಕೂಡ ಇರಲಿಲ್ಲ. ಆ ಸಮಯದಲ್ಲಿ ಲಾಕ್ಡೌನ್ ಆಯಿತು ರಾಜ್ಯದಲ್ಲಿ. ಆ ಲಾಕ್ಡೌನ್ ಘೋಷಿತ ಆಗ ಹಿಂದಿನ ದಿನ, ಒಂದು ದಿನ ಮುಂಚೆ ನಮ್ಮ ಈ PUC ಇದು ಇಂಗ್ಲೀಷ್ ಎಕ್ಸಾಮ್ ಇತ್ತು. 1 ಡೇ ಕಂಟಿನ್ಯೂ ಆಗಿದೆ, ಇಂಗ್ಲೀಷ್ ಎಕ್ಸಾಮ್ ಮುಗ್ದೋಗ್ತಾ ಇತ್ತು. ಇವತ್ತು ಅದೊಂದು ಇಂಗ್ಲೀಷ್ ಎಕ್ಸಾಮ್ ಮಾಡೋದಕ್ಕೆ ಎಷ್ಟು ಮೀಟಿಂಗ್ ಆಯಿತು, ಎಷ್ಟು ಮೆಂಟಲ್ ಟಾರ್ಚರ್, ಆ ಮಕ್ಕಳಿಗೆ ಎಂಥ ಮೆಂಟಲ್ ಟಾರ್ಚರ್ ಆಯಿತು. ಕಡೆಗೂ ಹೇಗೋ ಮಾಡಿ ಆ ಪರೀಕ್ಷೆ ಮಾಡಿ ಮುಗಿಸಿ ಆಯಿತು. ಇದು ಪರಿಸ್ಥಿತಿ. ಈಗ ಲಾಕ್ಡೌನಲ್ಲಿ ಆದಂಥ ಅನೇಕ ಸಮಸ್ಯೆಗಳು ಈಗ ಉಲ್ಬಣ ಆಗಿದೆ, ಇನ್ನೂ ಉಲ್ಬಣ ಆಗ್ತಕ್ಕಂಥದ್ದು ಪರಿಸ್ಥಿತಿ ಇದೆ. ಈಗ ಮಕ್ಕಳಲ್ಲಿ, ಪೋಷಕರಲ್ಲಿ ಏನು ಆತಂಕ ಇದೆ, ಇನ್ನೂ ನಮ್ಮ ಮಕ್ಕಳಿಗೆ ಶಾಲೆ ಪ್ರಾರಂಭ ಮಾಡ್ತಕ್ಕಂಥದ್ದು ಮರೀಚಿಕೆ ಆಗಿದೆ. ಅನೇಕ ಪೋಷಕರು ಅಭಿಪ್ರಾಯನ ಸಂಗ್ರಹಣೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಸರ್ಕಾರ ಹೇಳಿದ ಮೇಲೆ ಅದಕ್ಕೂ ಮುಂಚೆ ಅನೇಕ ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ಪೋಷಕರನ್ನು ವಿಚಾರಿಸಿ, ನೀವು ಅನೇಕ ಸಂಘ ಸಂಸ್ಥೆಯವರು, ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು, ಶಾಲೆಯ ನಡೆಸ್ತಕ್ಕಂಥ ಆಡಳಿತ ಮಂಡಳಿಯವರೊಟ್ಟಿಗೆಲ್ಲ ಚರ್ಚೆ ಮಾಡಿ ಅಭಿಪ್ರಾಯ ಬಂದಿದೆ. ಈ ಒಟ್ಟಾಭಿಪ್ರಾಯ ಏನು ಕಾಣ್ತಾ ಇದೆ ಅಂದರೆ ಸುಮಾರು 85 to 87, 90% ಶಾಲೆ ಪ್ರಾರಂಭ ಮಾಡಬಾರ್ದು ಸದ್ಯಕ್ಕೆ, ಈ ವರ್ಷ ಬೇಡ ಅಂತ ಹೇಳ್ತಾರೆ ಎಲ್ಲ ಪೋಷಕರು. ಪೋಷಕರದು ಒಂದು 10-15% ಇರ್ಬೋದು, 85% ಭಾಗ ಹೇಳಿದ್ದಾರೆ. ಆದರೆ ನನ್ನ ಅಭಿಪ್ರಾಯ ಕೇಳಬೇಕು ಅಂದರೆ 100ಕ್ಕೆ 100 ಶಾಲೆ ಪ್ರಾರಂಭ ಮಾಡೋಕ್ಕೆ ಕಾಲ ಪಕ್ವಾಗಿಲ್ಲ. ಆಯಿತು, ಶಾಲೆ ಪ್ರಾರಂಭ ಮಾಡದೇ ಇದ್ದರೆ ಏನು ಪರಿಸ್ಥಿತಿ? ಸರ್ಕಾರಿ ಶಾಲೆಗಳು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರದು ಪ್ರಾಬ್ಲಮ್ ಏನಿಲ್ಲ, ಅವ್ರಿಗೆ ಸ್ಯಾಲ್ರಿ ಕೊಡಬೇಕಾಗತ್ತೆ, ಕೊಡ್ತಾರೆ. ಅನುದಾನ ಶಾಲೆ ಕಾಲೇಜಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಅನುದಾನ ರಹಿತ ಶಾಲೆ ಕಾಲೇಜುಗಳಲ್ಲಿದ್ದಾವಲ್ಲ ಅಲ್ಲಿ ಏನಾಗ್ತದೆ ಪರಿಸ್ಥಿತಿ, ಆ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಯಾರು ಕೊಡೋರು? ಮ್ಯಾನೇಜ್ಮೆಂಟು ಈ ಕಡೆ ಮಕ್ಕಳ ಅಡ್ಮಿಷನ್ ಇಲ್ಲ, ಮಕ್ಕಳು ಫೀಸ್ ತಗೊಳಂಗಿಲ್ಲ, ಮಕ್ಕಳ ಫೀಸಿಂದಲೇ ನಡೀತಕ್ಕಂಥ ಅನೇಕ ಶಾಲೆಗಳಿದ್ದಾವೆ. ಅದಕ್ಕೆ ನಾನು ಹೇಳೋದೇನು, ಎಲ್ಲ ಅನುದಾನ ರಹಿತವಾಗಿರ್ತಕ್ಕಂಥ ಪ್ರೈವೇಟ್ ಶಾಲೆಗಳನ್ನ ಒಂದೇ ತಕಡಿಯಲ್ಲಿ ತೂಕ ಮಾಡಬೇಡಿ. ನೀವು ಎಲ್ಲ ಒಂದೇ ಥರ ಇಲ್ಲ. ಯಾರೋ 10 ಲಕ್ಷ ಡೊನೇಷನ್ ತಗೊಂತಾರೆ, ಅವ್ರ್ಯಾರೋ ಆ ಮಕ್ಕಳಿಗೆ ಎಷ್ಟು ಡೊನೇಷನ್ ತಗೊಂತಾರೆ, ಅವ್ರಿಗೇನು ಕಮ್ಮಿ ಇದೆ, ಇಷ್ಟು ವರ್ಷ ದುಡ್ದಿಲ್ವಾ ಕೊಡಿ ಅಂತ ಹೇಳೋ ಮಾತುಗಳು ತುಂಬ ಬರ್ತದೆ. ಆದರೆ ಹಳ್ಳಿಗಳಲ್ಲಿ ಅನುದಾನ ರಹಿತ ಶಾಲೆಗಳು ಬೇಕಾದಷ್ಟು ಇದಾವಲ್ಲ.
ತಾಲೂಕು ಕೇಂದ್ರದಲ್ಲಿ ಬೇಕಾದಷ್ಟು ಇದಾವಲ್ಲ, ಜಿಲ್ಲಾ ಕೇಂದ್ರದಲ್ಲಿದ್ದಾವೆ. ನೀವು ಬೆಂಗಳೂರಿನಲ್ಲಿ ಯಾವುದೋ ಶಾಲೆ 10 ಲಕ್ಷ ಡೊನೇಷನ್ ತಗೊಂತಾರೆ, 20 ಲಕ್ಷ ಡೊನೇಷನ್ ತಗೊಂತಾರೆ ಅಂತ ಯಾವುದೋ ಬೆರಳೆಣಿಕೆಯ ಶಾಲೆಗಳನ್ನ ನೀವು ಗುರ್ತು ಮಾಡ್ಕೊಂಡು ಇಲ್ಲಿ ನೀವು ಇವರಿಗೆ ಯಾರಿಗೆ ಆಡಳಿತ ಮಂಡಳಿಯವರಿಗೆ ಒತ್ತಡ ಹಾಕಿ ನೀವು ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಕೊಡಬೇಕು ನೀವು ಅಂತ ನೀವು ಹೇಳ್ತಾ ಇದ್ದೀರಿ, ಒತ್ತಾಯ ಆಗ್ತಾ ಇದ್ದೀರಿ. ಕರೆಕ್ಟು, ಕೊಡ್ತಾರೆ. ಆಡಳಿತ ಮಂಡಳಿ ನೇಮಕ ಮಾಡಿದ ಮೇಲೆ ಕೊಡ್ತಾರೆ. ಕೊಡೋದಾದರೂ ಈ ಮಕ್ಕಳು ಅಡ್ಮಿಷನ್ ಆದರೆ ಅಲ್ಲ ಕೊಡೋದು, ಮಕ್ಕಳು ಅಡ್ಮಿಷನ್ ಆಗದೆ ಯಾಕೆ ಕೊಡಬೇಕು? ಆಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ತುಂಬ ಆತಂಕದಲ್ಲಿದ್ದಾರೆ. ಅವರಿಗೆ ಈಗ ನೋಡಿ, ತಪ್ಪು ತಿಳ್ಕೊಬೇಡಿ, ಸರ್ಕಾರ ಕೂಲಿ ಕಾರ್ಮಿಕರಿಗೆ ಅವರಿಗೆ ಎಲ್ಲ BPL ಕಾರ್ಡು ಅಂಥವ್ರಿಗೆಲ್ಲ ಕಿಟ್ಗಳು ಬೇರೆ ಬೇರೆ ಅಂತ ಘೋಷಣೆ ಎಲ್ಲ ಮಾಡಿದ್ರು. ಇಲ್ಲ, ಆ ಘೋಷಣೆ ಪ್ರಕಾರ ಆದರೆ ಅವರಿಗೆ ತೊಂದರೆ ಇಲ್ಲ ಅಂತೇಳಿ. ಅದೇ ಈ ಶಿಕ್ಷಕರಿಗೆ ಯಾರು ನೋಡೋರು? ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಯೋಗಕ್ಷೇಮ ಯಾರು ನೋಡೋರು? ಹಾಗಾಗಿ ಇವಾಗ ಶಾಲೆಗಳ ಪ್ರಾರಂಭ ಮಾಡಿದರೆ ಪೋಷಕರು ಪ್ರತಿದಿನ ಆತಂಕದಲ್ಲೇ ಮಕ್ಕಳನ್ನು ಕಳಿಸ್ಬೇಕು ಮತ್ತು ಕರ್ಕೊಂಬರ್ಬೇಕು. ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಇಡೀ ಶಾಲೆ ಕ್ವಾರಂಟೈನ್. ಆ ಶಾಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಪೋಷಕರು ಕ್ವಾರಂಟೈನಲ್ಲಿರ್ತಾರೆ. ಜೊತೆಯಲ್ಲಿ ಆ ಊರೇ, ಯಾವ ಊರಿಂದ ಬರ್ತಾರೆ ಆ ಊರೇ ಕ್ವಾರಂಟೈನ್ ಹೋಗ್ತದೆ. ಈ ಪರಿಸ್ಥಿತಿಯಲ್ಲಿ ಆರೋಗ್ಯ ಇಲಾಖೆಯ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಒಪಿನಿಯನ್ ಪಡ್ಕೊಂಡು ಕಾಲ ಪಕ್ವವಾಗಿದೆ, ಎಲ್ಲ ಯೋಗಕ್ಷೇಮ ಚೆನ್ನಾಗಿದೆ, ಈಗ ಏನಿದ್ರು ಮಾಡ್ಬೋದು, ಶಾಲೆ ಪ್ರಾರಂಭ ಮಾಡ್ಬೋದು ಅಂತ ಅವರು ಆರೋಗ್ಯ ಇಲಾಖೆಯವರು ಏನಾದ್ರು ನಿಮಗೆ ಪರ್ಮಿಷನ್ ಕೊಟ್ಟರೆ ಎಲ್ಲ ಕರೆಕ್ಟಾಗಿ ಆಗ ನೀವು ಪ್ರಾರಂಭ ಮಾಡೋದು ಬಿಟ್ಟರೆ ಈಗ ಅನದರ್ 3-4 ಮಂತ್ಸು ಇನ್ನೂ ಕೂಡ ನಮಗೇನೋ ದೃಷ್ಟಿಯಲ್ಲಿ ನೋಡಿ, ಇಂಡಿಯಾದಲ್ಲಿ ಗ್ರಾಫು ಪ್ರತಿದಿನ 12,000, 14,000, 15,000 ಮೇಲೆ ಹೋಗ್ತಾ ಇದೆ ಈ ಗ್ರಾಫು ಮೇಲೆ ಹೋದಂಗೆ ಇಳಿಯೋದು ಯಾವಾಗ ಕಾಲಪಕ್ವ ಆಗ್ತದೆ ಅಂದರೆ ಇಳಿಯೋಕ್ಕೆ ಶುರುವಾಗಬೇಕು. ನಮ್ದು ಇನ್ನೂ ಏರ್ತಾ ಇದೆ, ಇಳಿಯೋಕ್ಕೆ ಶುರುವಾಗಲಿಲ್ಲ. ಇಳಿಯೋಕ್ಕೆ ಶುರುವಾದಾಗ ಇದ್ರ ಬಗ್ಗೆ ಆಲೋಚನೆ ಮಾಡಿ. ಈಗ ಅದ್ರ ಬಗ್ಗೆ ಕಾಲಕ್ಕೆ ಪ್ರಾರಂಭ ಮಾಡೋ ಬಗ್ಗೆ ಆಲೋಚನೆ ಮಾಡಲೇಕೂಡ್ದು. ಇನ್ನು SLC ಎಕ್ಸಾಮಿನೇಷನ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ SLC ಎಕ್ಸಾಮ್ ಮುಗಿಸ್ಲೇಬೇಕಾಗಿದೆ. ಮಕ್ಕಳಲ್ಲಿ ಇರ್ತಕ್ಕಂಥ ಆತಂಕ, ಪೋಷಕರಿಗೂ ಪಾಪ ನಮ್ಮ ಮಕ್ಕಳಿಗೆ ಸರಿ SLC ಎಕ್ಸಾಮ್ ಬರೀಲಿಲ್ಲ ಅಂಥೇಳಿ ಭಾಳ ತೊಂದರೆಯಲ್ಲಿ ಇದಾಗ್ತಾರೆ. ಅವರಿಗೆಲ್ಲ ನೀವು ಏನೋ ಪರಿಹಾರ ರೂಪದಲ್ಲಿ ಈಗೆಲ್ಲ ಇವತ್ತು ಕೂಡ ಮೀಟಿಂಗ್ ಅಟೆಂಡ್ ಮಾಡಿ ಬಂದು, ಆಗ ಹಲವಾರು ಅವ್ರವ್ರ ಕ್ಷೇತ್ರದಲ್ಲಿ ಶಾಸಕರುಗಳು ಕೂಡ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ತಯಾರಿ ನಡೆಸಿದ್ದಾರೆ. SLC ಎಕ್ಸಾಮ್ ಸುಸೂತ್ರವಾಗಿ ನಡೆಯುತ್ತೆ ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೀನಿ. ಅದು ಆತಂಕದ. ಹಾಗಿದ್ರೆ ನಿಮ್ಮ ಪ್ರಕಾರ ಈ ವರ್ಷ ಆಗುದಿಲ್ಲ, ಶಾಲೆ ಓಪನ್ ಆಗುದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಸರ್ಕಾರ ಬರಬಹುದು ಅಂತ ಅನಿಸ್ತಾ ಉಂಟು, ಅಥವಾ ಸರ್ಕಾರಕ್ಕೆ ಶಾಲಾ ಆಡಳಿತ ಮಂಡಳಿಗಳಿಂದ ಯಾರ್ದು ಪ್ರತಿಷ್ಠೆ ಪ್ರಶ್ನೆ ಇಲ್ಲ. ಶಾಲೆ ಪ್ರಾರಂಭ ಮಾಡೋಕ್ಕೆ ಎಲ್ಲ ಪಕ್ವಾಗಿದೆಯಾ ಅಂತ ಬೇಕಲ್ಲ, ವಾತಾವರಣ ಸರಿಯಾಗಬೇಕಲ್ಲ ಸರ್. ವಾತಾವರಣ ಸರಿಯಾಗದೆ ನೀವು ಶಾಲೆ ಪ್ರಾರಂಭ ಮಾಡೋದೇ ಒಂದನ್ನೇ ನೀವು ಮಾನದಂಡ ಮಾಡ್ಕೊಂಡ್ರೆ, ಒಂದನ್ನೇ ಮಾನದಂಡ ಮಾಡಬಾರ್ದು. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇರಬೇಕು. ಫಸ್ಟು ಆರೋಗ್ಯ ನೋಡಿ, 1 ವರ್ಷ ನಿಮ್ಮ ಶಿಕ್ಷಣ ಹೋಯ್ತು ಅಂದ ತಕ್ಷಣವೇ ನಿಮ್ಮದೇನು ಜೀವಮಾನ ಲಾಸ್ ಆಗಲ್ಲ. ನಿಮ್ಮ ಆರೋಗ್ಯ ಹೋಗಿ ಶಿಕ್ಷಣ ಕಲಿಯೋಕ್ಕಾಗ್ತದ? ಆರೋಗ್ಯ ಫಸ್ಟ್ ಕಾಪಾಡಬೇಕಲ್ಲ. ಶಿಕ್ಷಣ ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಆರೋಗ್ಯ ದೃಷ್ಟಿಯಿಂದ ನೀವು 1 ವರ್ಷ ಹೋದರೆ ಆ ಲಾಸ್ನ ಯಾವ ರೀತಿ ತುಂಬೋದು ಅಂತ ಸರ್ಕಾರದ ಅನೇಕ ರೂಪುರೇಷೆಗಳನ್ನ ತಯಾರು ಮಾಡಿ ಆ ವರ್ಷ ಓದಿದ ಮಕ್ಕಳಿಗೆ 1 ವರ್ಷ ಗ್ರೇಸ್ ಕೊಡಿ. ಮುಂದೆ ಏಜ್ ಲಿಮಿಟ್ ಬಂದಾಗ 1 ವರ್ಷ ನೀವು ಗ್ರೇಸ್ ಕೊಡಿ. ಅದಕ್ಕೆ ಕಾನೂನು ಇದೆಯಲ್ಲ. ನೀವು 1 ವರ್ಷ ಲಾಸ್ ಆದರೆ ಏನಾಗಲಿಲ್ಲ. ಮನೆಯ ಮೊದಲ ಪಾಠಶಾಲೆ ಸರ್ ನಮ್ಮಲ್ಲಿ ಹೇಳ್ತಾರೆ. ಈ 1 ರಿಂದ 5ರವರೆಗೆ ನೀವು ಇದು ಮಾಡಬೇಡಿ, ಆನ್ಲೈನ್ ಮಾಡಬೇಡಿ ಅಂದರು. 5ನೇ ಕ್ಲಾಸಿಂದ ಮಾಡ್ಬೋದು ಅಂತೇನೋ ಸರ್ಕಾರ ಹೇಳ್ತಾ ಇದೆ. ಆನ್ಲೈನಿಗೆ ಸರಿಯಾದ ರೀತಿ ತರಬೇತಿ ಕೊಡಿ, ನಮ್ಮ ಶಿಕ್ಷಕರಿಗೆ ತರಬೇತಿ ಕೊಡಿ, ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ, ಅವರಿಗೆಲ್ಲ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿ. ಹಳ್ಳಿಗಾಡಿನಲ್ಲಿ ಕಂಪ್ಯೂಟ್ರ್ ಇಟ್ಕೊಂಡು ಆನ್ಲೈನ್ ಮಾಡೋಕ್ಕಾಗ್ತದ? ಮೊಬೈಲ್ ಸಿಗ್ತದ? ಹಳ್ಳಿಗಾಡಿನಲ್ಲಿ ಕರೆಂಟೇ ಇರೋದಿಲ್ಲ. ಅಂಥದ್ದೆಲ್ಲ ಸರಿ ಮಾಡ್ಕೊಂಡು, ಅಥವಾ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತೆ ಹೇಗೇನು ಒಂದು ಕಡೆ ಸೇರಬೇಕಲ್ಲ. ಆನ್ಲೈನ್ ಶಿಕ್ಷಣ ಟೌನಿಗೆ ಬರಬೇಕು ಅಂದ್ರೆ ಮಕ್ಕಳು ಎಲ್ಲಿಂದಲೂ ಬರಬೇಕಲ್ಲ. ಇವತ್ತು ಹಳ್ಳಿಗೆ 1 ಗಂಟೆ ಕರೆಂಟ್ ಕೊಟ್ಟರೆ 3 ಗಂಟೆ ಇರೋದೇ ಇಲ್ಲ. ಇಂಥ ಪರಿಸ್ಥಿತಿ ಒಳಗಡೆ ನೀವು ಆನ್ಲೈನ್ ಶಿಕ್ಷಣ ಕೊಡ್ಬೇಕಾದ್ರೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಂತ ಫಸ್ಟ್ ನೋಡಿ. ನೀವು ಎಷ್ಟೋ ಸರಿ VC ಮಾಡ್ಬೇಕಾದ್ರೆ ಸರ್ಕಾರದ ಲೆವೆಲಲ್ಲಿ ವಿಧಾನಸೌಧದಿಂದ VC ಮಾಡ್ಬೇಕಾದ್ರೆ ಕರೆಂಟ್ ಇಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ ಕೂತಿದ್ದಾರೆ. DC ಆಫೀಸಲ್ಲಿ ಕರೆಂಟ್ ಇಲ್ಲದ ಕೂತಿದ್ದಾರೆ. DC ಆಫೀಸಿಗೆ ನೇರವಾಗಿ ಸಂಪರ್ಕ ಇಟ್ಕೊಂಡು ವಿಧಾನಸೌಧದಲ್ಲೇ ನೀವು VC ಮಾಡೋಕ್ಕಾಗಲಿಲ್ಲ. ಮಟ್ಟಿಗೆ ಆನ್ಲೈನ್ ತಾನೇ, ಅದನ್ನೇ ಮಾಡೋಕ್ಕಾಗಲಿಲ್ಲ ಅಂದಾಗ ನೀವು ಹಳ್ಳಿಲಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಆನ್ಲೈನಲ್ಲಿ ರೀಚ್ ಆಗ್ತೀರಿ? ಕರೆಕ್ಟ್.
ಎಸ್ ಸರ್, ಈ ಕಾರ್ಯಕ್ರಮವನ್ನು ನಮ್ಮ ಟಿವಿಯ ಫೇಸ್ಬುಕ್ಕಲ್ಲಿ ಕೂಡ ಜನ ನೋಡ್ತಾ ಇದ್ದಾರೆ. ಅದರಿಂದ ಅವರ ಪ್ರಶ್ನೆ ಒಂದು ನಿಮ್ಮ ಗಮನಕ್ಕೆ ತರ್ತೇನೆ. ಪಾರ್ವತಿ ಅಂತೇಳಿ ಅವ್ರು ಕೇಳ್ತಾರೆ, ಸರ್ ದಯವಿಟ್ಟು ಪ್ರೈವೇಟ್ ಸ್ಕೂಲ್ ಟೀಚರ್ ಸ್ಯಾಲರಿ ಬಗ್ಗೆ ಏನಾದರೂ ನಿರ್ಧಾರ ಮಾಡಬಹುದಾ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಪಾಪ ಅವ್ರ ಆತಂಕನ ನಾವು ಅವ್ರ ಆತಂಕದಲ್ಲಿ ಪ್ರಶ್ನೆ ಕೇಳಿದರು. ಆಮೇಲೆ ಅವ್ರು ಇನ್ಯಾರ ಹತ್ರ ಕೇಳಬೇಕು? ಅವರಿಗೆ ಕೇಳೋಕ್ಕೆ ನೋಡಿ, ಅವರೊಂದು ಶಿಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಈ ಥರ ಪರಿಸ್ಥಿತಿ ಇದೆ, ಆರ್ಥಿಕವಾಗಿ ನಾನು ಸಂಕಷ್ಟದಲ್ಲಿದ್ದೀನಿ, ನಾನು ತೊಂದರೆಯಲ್ಲಿದ್ದೀನಿ ಅಂತ ಹೊರಗಡೆ ಹೇಳ್ಕೊಳಕ್ಕೂ ಪಾಪ ಅವ್ರಿಗೆ ಆಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು 14 ಜನ ಸೇರಿ ಸಭೆ ಮಾಡಿದಾಗ ಸುರೇಶ್ ಕುಮಾರ್ ಇದ್ದರು, ನಮ್ಮ ಡೆಪ್ಟಿ ಸಿ ಎಮ್ ಆದ ಅಶ್ವಥ್ ನಾರಾಯಣ್ ಇದ್ದರು. ಆಗ ಮನವಿ ಕೂಡ ಕೊಟ್ಟಿದ್ವಿ. ನೋಡಿ, ಭಾಳ ಆತಂಕದಲ್ಲಿದ್ದಾರೆ ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅನುದಾನ ರಹಿತ ಶಿಕ್ಷಕರು ಅಂತ ಈ ಮನವಿಯನ್ನು 1 ತಿಂಗಳು ಹಿಂದೆಯೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಆರ್ಥಿಕ ಇಲಾಖೆಯಲ್ಲಿ ಸಮಾಲೋಚಿಸಿ ತೀರ್ಮಾನ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆ ದಿನ ಹೇಳಿದರು. ಸುರೇಶ್ ಕುಮಾರ್ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಯಾಕೆ ಇದನ್ನು ಮನವರಿಕೆ ಮಾಡಿಕೊಟ್ಟು ಅಂದರೆ, ನೀವು ಶಾಲೆ ಪ್ರಾರಂಭ ಮಾಡಿದ್ರೇ ಮಾಡೋ ಪರಿಸ್ಥಿತಿ ಇಲ್ಲ, ನಿಮ್ಗೆ ಗೊತ್ತಿದೆ. ಮಾಡದೇ ಇರೋ ಪರಿಸ್ಥಿತಿನಲ್ಲಿ ಪೋಷಕರಿಗೆ ಮಕ್ಕಳಿಗೆ ಫೀಸ್ ಕಟ್ಟಿ ಅಂತ ಯಾವ ರೀತಿ ಹೇಳ್ತೀರಿ? ಹೇಳ್ತಾ ಇಲ್ಲ. ಆಮೇಲೆ ಇನ್ನೂ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ವಿಚಾರ ಸರ್ಕಾರದಲ್ಲಿ ಮೇಡಮ್ ಶಾರದಾ ಮೇಡಮ್ ಅವರು ಅರ್ಥ ಮಾಡ್ಕೊಳ್ಳಿ. ಅವರು ಪಾರ್ವತಿ ಮೇಡಮ್ ಅವರು ಅವರ ಇದರಲ್ಲಿ ಅವ್ರ ಶಾಲೆನಲ್ಲೂ RTE ಪ್ರಕಾರ RTE ಅಡಿಯಲ್ಲಿ ಅನೇಕ ಮಕ್ಕಳು ಕಲ್ತಿದ್ದಾರೆ. RTE ಮಕ್ಕಳು, ಆ ಮಕ್ಕಳು ಕಲ್ತಿರ್ತಕ್ಕಂಥ ಫೀಸ್ನ ಸರ್ಕಾರ ಭರಿಸ್ಬೇಕು. ಈ ರೀತಿ ಸುಮಾರು 700 ಕೋಟಿ ರೂಪಾಯಿ, 680-700 ಕೋಟಿ ರೂಪಾಯಿ ಸರ್ಕಾರದಲ್ಲಿ ಡ್ಯೂ ಇದೆ ಈ ಪ್ರೈವೇಟ್ ಶಾಲೆಗಳಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ದು. ಈ ಪ್ರೈವೇಟ್ ಶಾಲೆ ಕಟ್ಟಬೇಕಾಗಿರ್ತಂದ ನೀವು 680 ಕೋಟಿ ರೂಪಾಯಿ ಕಟ್ಟಿಬಿಟ್ರೆ ಈಗ ಆ ದುಡ್ಡಲ್ಲಿ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಈ ಶಿಕ್ಷಕರಿಗೆ ಸಂಬಳ ಕೊಟ್ಬಿಡ್ತಾರೆ. ಒಂದು 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಮತ್ತೆ ನೋಡೋಣ, ಈಗ ಇಂಥ ದಿನ ಒಂದು ದೂರ ಆದಮೇಲೆ ಏನೋ ಒಂದು ನೋಡೋಣ. ಅಟ್ಲೀಸ್ಟ್ ಉಸಿರಾಡೋ ಅಷ್ಟು ಶಕ್ತಿ ಬರ್ತದೆ ಅವ್ರಿಗೆ ಒಂದು ಸ್ವಲ್ಪ ಚೈತನ್ಯ ಬರ್ತದೆ. ಆ ನಿಟ್ಟಿನಲ್ಲಿ ನೀವು 680 ಕೋಟಿ ರೂಪಾಯಿನ ದಯವಿಟ್ಟು ಕೂಡಲೇ ಬಿಡುಗಡೆ ಮಾಡಿ. ನೀವು ಕೊಡಬೇಕಾಗಿರೋದು ದುಡ್ಡು 1.5 ವರ್ಷದಿಂದ ಕೊಟ್ಟಿಲ್ಲ, ನೀವು ಕೊಡಬೇಕು. ಅಲ್ಲಿ ನೀವು ಕೊಡದೇ ಇರೋದ್ರಿಂದ ಪ್ರೈವೇಟ್ ಶಾಲೆ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಕೊಡೋಕ್ಕಾಗಿಲ್ಲ ಮ್ಯಾನೇಜ್ಮೆಂಟ್ನವರು. ಇದು ತಾಪತ್ರ ಆಗಿದೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ವಿ. ಆರ್ಥಿಕ ಇಲಾಖೆಗೆ ನಾವು ಅಧಿಕಾರಿಗಳು ಇದ್ದರು, ಆರ್ಥಿಕ ಇಲಾಖೆ ಅಧಿಕಾರಿಗಳು ಆಯಿತು, ಅದೆಲ್ಲ ಕೂತು ಮಾತಾಡಿ ನೀವು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಬಾಕಿ ಹಣನ ಇಟ್ಕೊಂಡು ಶಿಕ್ಷಕರಿಗೆ ನೀವು ಕೊಡಿ, ಸಂಬಳ ಕೊಡಿ ಅಂತ ಮ್ಯಾನೇಜ್ಮೆಂಟಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳೋದು ತಪ್ಪಾಗ್ತದೆ. ಎಲ್ಲ ಒಂದು ಕಡೆ ನೀವು ಹೇಳಿ ಮ್ಯಾನೇಜ್ಮೆಂಟ್ ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿ ಅವ್ರು ನೋಡ್ಕೋಬೇಕು, ಸರಿಯಾಗಿ ನೋಡ್ಕೋಬೇಕು ಅಂತ, ಅದೆಲ್ಲ ಕರೆಕ್ಟೇ. ಅದು ನೀವು ಕೊಡಬೇಕಾದ್ರೆ ಕೊಡಲಿಲ್ಲಲ್ಲ, ಅದು ಕೊಟ್ಟರೆ ಒಂದಿಷ್ಟು ಸುಲಭ ಆಗ್ತಿತ್ತು ಅಂತ. 680 ಕೋಟಿ ಸರ್, ಅದು ಕೊಟ್ಟರೆ ಸುಲಭ ಆಗ್ತದೆ. ಹಂಗಾಗಿ ಪಾಪ ಅವ್ರ ಪರಿಸ್ಥಿತಿ ಪಾರ್ವತಿ ಮೇಡಮ್ ಅವರು ಹೇಳಿರೋದು ಸುಳ್ಳೆಲ್ಲ. ಅವ್ರಿಗೆ ಏನಾದರೂ ಮಾಡಿ ಅವರ ನೆರವಿಗೆ ನಾವು ಧಾವಿಸಲೇಬೇಕು. ಈಗ ಅನಿವಾರ್ಯ. ಒಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ. ಇದು ವಿನೋದ್ ಅಂತೇಳಿ ಮಂಗಳೂರಿಂದ ಮಾತಾಡೋದು. ಹಲೋ 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 ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ. ಓಕೆ, ಆ ಕರೆಯನ್ನು ಮತ್ತೆ ಸ್ವೀಕರಿಸಲು ಪ್ರಯತ್ನ ಮಾಡ್ತಿದ್ದೆ. ಲೋನಾ ಮೋನಿಸ್ ಅಂತ ಕೇಳ್ತಾರೆ, ಕೆಲಸದಿಂದ ತೆಗಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲಸದಿಂದ ತೆಗಿತಾ ಇದ್ದಾರೆ, ಬಹುಶಃ ಶಿಕ್ಷಕರನ್ನು ಕೂಡ ಕೆಲಸದಿಂದ ತೆಗಿತಾ ಇರುವುದು ಏನು ಮಾಡ್ಲಿಕ್ಕೆ ಸಾಧ್ಯ? ಅವ್ರ ಬಹುಶಃ ಇಲ್ಲ, ಮ್ಯಾನೇಜ್ಮೆಂಟ್ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ ಮಾಡಿ, ಯಾವ ಶಿಕ್ಷಕರನ್ನು ಈ ಶಿಕ್ಷಕರು ಅಂತಲ್ಲ, ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ನೌಕರರನ್ನು ಈ ಒಂದು ಪರಿಸ್ಥಿತಿಯಲ್ಲಿ ತೆಗಿಬಾರ್ದು. ಕಷ್ಟ ಇರ್ತದೆ, ಎಲ್ಲರಿಗೂ ಇರ್ತದೆ ಕಷ್ಟ. ಆ ಕಷ್ಟವನ್ನು ಯಾವ ರೀತಿ ನಿಭಾಯಿಸಬೇಕು, ಪರಿಹಾರ ಯಾವ ರೀತಿ ಕಂಡುಹಿಡ್ಕೋಬೇಕು ಅನ್ನೋ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಬಿಟ್ಟರೆ ಕೆಲಸದಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತೆಗೆದ್ರೆ ಸರ್ಕಾರನೇ ಭಾಳ ಗಂಭೀರವಾಗಿ ಪರಿಗಣಿಸುತ್ತೆ ಇದನ್ನು ಹೇಳಿದೆ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ತರ ಮುಖಾಂತರ ಸರ್ಕಾರದ ವಿಶ್ವಾಸ ಗಳಿಸಿ ಬೇರೆ ಬೇರೆ ಸವಲತ್ತುಗಳನ್ನು ಪಡೀಬೇಕೇ ವಿನಃ ಇದ್ದಂಥ ನೌಕರನ್ನ ಆಯಿತು, ಈಗ ಅವ್ರನ್ನ ಇಷ್ಟು ವರ್ಷ ಕೆಲಸ ಮಾಡಿಸಿ ಅವ್ರನ್ನ ಬೀದಿ ಕಳಿಸಿದರೆ ಅವ್ರು ಯಾವ ರೀತಿ ಜೀವನ ಮಾಡಬೇಕು, ಎಲ್ಲಿ ಹೋಗಿ ಜೀವನ ಮಾಡಬೇಕು? ಕೆಲವು ಬಹುಶಃ ಶಾಲೆಗಳಿಗೆ ಒಂದು ಧೈರ್ಯ ಉಂಟಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಬಂದಾಗ ಏನಾದರೂ ಹೊಸ B.Ed ಮಾಡಿದವರು ಬರಬಹುದು. ಇವರನ್ನು ಈಗ ಅಲ್ಲ ನೋಡಿ, ನೀವು ಕೆಲಸದಿಂದ ತೆಗಿಯೋ ವಿಚಾರ ಭಾಳ ಸುಲಭ. ನೀವು ತೆಗೆದ್ರೆ ಬೇರೆಯವ್ರು ನಿಮ್ಮ ಹತ್ರ ಕೆಲಸಕ್ಕೆ ಬರ್ತಕ್ಕಂಥದ್ದು ಬಂದೇ ಬರ್ತಾರೆ ಖಂಡಿತ. ಆದರೆ ಇಲ್ಲಿವರೆಗೆ ನಿಮಗೆ ಸೇವೆ ಮಾಡಿದ್ರಲ್ಲ, ಆ ಸೇವೆ ಕೊಟ್ಟಂಥ ಪುರಸ್ಕಾರನ ಇದು. ಆದ್ರಿಂದ ನೀವು ಕೆಲಸ ತೆಗೆಯೋದು ಸ್ವಲ್ಪ ತಪ್ಪಾಗ್ತದೆ. ಮ್ಯಾನೇಜ್ಮೆಂಟ್ ಸರ್ಕಾರ ಆ ಬಗ್ಗೆ ಏನಾದರೂ ಸೂಚನೆ ಕೊಡುವಂತೆ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ ಸರ್ಕಾರ. ನೀವು ತೆಗೆದು ನೀವು ಸಂಬಳನೇ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ.
ರಜೆ ಇದ್ರೂ ಸಂಬಳ ಕೊಡಬೇಕು, ನೀವು ಯಾವ ಕಾರಣಕ್ಕೆ ಅದನ್ನು ರೆಫ್ಯೂಸ್ ಮಾಡಬಾರ್ದು ಅಂತ ಮ್ಯಾನೇಜ್ಮೆಂಟಿಗೆ ಸರ್ಕಾರ ಈಗಾಗಲೇ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಸಾಮಾನ್ಯವಾಗಿ ಇದೇನಾಗ್ತದೆ ಅಂದರೆ ನೀವು ಹೇಳೋದು ಪಾಯಿಂಟ್ ಕರೆಕ್ಟ್ ಇದೆ ಸರ್. ಒಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ. ಓಕೆ, ಎಸ್, ಅದೇ ನೀವು ಹೇಳಿ ಸರ್. ಈಗ ಏನಾಗ್ತದೆ ಅಂದರೆ, ಈಗ ಕೆಲವು ಸಂದರ್ಭದಲ್ಲಿ ಕೆಲವು ಶಾಲೆಯಲ್ಲಿ ಮ್ಯಾನೇಜ್ಮೆಂಟಿಗೆ ಕೆಲವು ಟೀಚರ್ ಕಂಡ್ರೆ ಆಗ್ತಾ ಇರಲ್ಲ. ಕೆಲವು ಮ್ಯಾನೇಜ್ಮೆಂಟಲ್ಲಿ ಇರ್ತದೆ ಅವ್ರ ಭಿನ್ನಾಭಿಪ್ರಾಯಗಳಿರ್ತದೆ. ಆ ಭಿನ್ನಾಭಿಪ್ರಾಯನ ಇಂಥ ಒಂದು ಪರಿಸ್ಥಿತಿ ಉಪಯೋಗ ಮಾಡ್ಕೊಂಡು ಆ ಪರಿಸ್ಥಿತಿಯನ್ನು ಮ್ಯಾನೇಜ್ಮೆಂಟ್ನವ್ರು ಕೆಲವರು ಅದನ್ನು ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ಳೋಂಥ ಸಂದರ್ಭ ಇರ್ತದೆ. ಅಂಥ ಸಂದರ್ಭ ಆದಾಗ ಖಂಡಿತ ನಮ್ಮಂಥವ್ರು ಅವ್ರ ರಕ್ಷಣೆಗಿದ್ದೀವಿ, ಸರ್ಕಾರ ಕೂಡ ರಕ್ಷಣೆಗಿದೆ, ಅಂಥದಕ್ಕೆ ಅವಕಾಶ ಆಗಲ್ಲ. ಎಲ್ಲ ಮ್ಯಾನೇಜ್ಮೆಂಟು ನಾನು ಹೇಳಲ್ಲ, ಒಳ್ಳೆ ಮ್ಯಾನೇಜ್ಮೆಂಟ್ಗಳು ತುಂಬ ಇದ್ದಾವೆ. ಅವ್ರಿಗೆ ಮ್ಯಾನೇಜ್ಮೆಂಟ್ನವ್ರಿಗೆ ಸ್ವಲ್ಪ ಮಟ್ಟಿಗಾದರೂ ನಾವು ಸರ್ಕಾರದವರು ನಾವು ಅನುದಾನ ರಹಿತ ಶಾಲೆಗಳಿಗೆ 100ಕ್ಕೆ 100 ಸಹಕಾರ ಮಾಡಲೇಬೇಕು ಸರ್ಕಾರದ ಕಡೆಯಿಂದ. ಮಾಡದೇ ಇದ್ರೆ ಏನಾಗ್ತದೆ ಪಾಪ ಮ್ಯಾನೇಜ್ಮೆಂಟು ಈ ಸರ್ಕಾರ ಮಾಡೋ ಕೆಲಸನ ಶಿಕ್ಷಣವನ್ನು ಒಂದು ಯಾರೋ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರ್ತಾರೆ, ಒಳ್ಳೆ ಬಿಲ್ಡಿಂಗ್ ಕಟ್ಟಿರ್ತಾರೆ, ಎಲ್ಲ ಕಟ್ಟಿರ್ತಾರೆ, ಬ್ಯಾಂಕ್ ಲೋನ್ ಮಾಡಿರ್ತಾರೆ, ಸಾಲ ಮಾಡಿರ್ತಾರೆ. ಈಗ ಅಡ್ಮಿಷನ್ ಇಲ್ಲ, ಈ ವರ್ಷ ಇನ್ಸ್ಟಾಲ್ಮೆಂಟು ಕಟ್ಟೋಕ್ಕಾಗಲ್ಲ, ಶಿಕ್ಷಕರ ಸಂಬಳನೂ ಕೊಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಲಿ ಸರ್ಕಾರ ಬಿಲ್ಡಿಂಗ್ ಕಟ್ಟೋಕ್ಕಾಗದೆ ಸರ್ಕಾರ ನೇಮಕ ಮಾಡಿ ವಿದ್ಯಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಆಗದೆ ಇರತಕ್ಕಂಥ ಸಂದರ್ಭ ಇಂಥ ಸಾವಿರಾರು ವಿದ್ಯಾಸಂಸ್ಥೆಗಳಿರೋದು. ಈ ಸಾವಿರಾರು ವಿದ್ಯಾಸಂಸ್ಥೆಗಳು ಇರೋದ್ರಿಂದಲೇ ಶಿಕ್ಷಣ ಒಂದು ಒಳ್ಳೆ ಪ್ರಭುತ್ವ ಮಾನಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಈಗ ಪೂರಾ ಸರ್ಕಾರನೇ ಮಾಡುತ್ತೆ ಅಂತ ಹೇಳಿದ್ರೆ ಹೇಗಾಗ್ತಾಯಿತ್ತು? ಹಾಗಿದೆ, ಯಾಕೆ ಪೂರಾ ಸರ್ಕಾರನೇ ಮಾಡಿದರೆ ಇವರೆಲ್ಲ ಯಾಕೆ ಪ್ರೈವೇಟ್ ಶಾಲೆಗಳನ್ನ ಮಾಡಿ ಅವರು ಕೆಲಸ ಮಾಡ್ತಿದ್ರು? ಹೌದು ಸರ್. ಅದು ಪ್ರಶ್ನೆಯವರು ಸರ್ ಎಂತ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಒಂದು ಮಕ್ಕಳು ಕಡಿಮೆ ಇರ್ತಾರೆ, ಅವರಿಗೆ ಸಂಬಳ ತಕ್ಕ ಮಟ್ಟಿಗೆ ಇರುತ್ತೆ. ಆದರೆ ಪ್ರೈವೇಟಲ್ಲಿ ಮಕ್ಕಳು 50-60 ಒಂದು ಕ್ಲಾಸಲ್ಲಿ ಇರ್ತಾರೆ. ಆದರೆ ನಮಗೆ ಇಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಈ ಟೈಮಲ್ಲಿ ಕಷ್ಟದಿರುವಾಗ ಮ್ಯಾನೇಜ್ಮೆಂಟ್ ಒಂಚೂರು ಕಷ್ಟ ಅರ್ಥಕೊಂಡು ಸಹಾಯ ಮಾಡಬೇಕಿತ್ತಾದರೆ ಮಾಡ್ತಾ ಇಲ್ಲ. ಅವರು ಬರೀ ಕಮರ್ಷಿಯಲ್ ಆ್ಯಂಗಲ್ ನೋಡ್ತಾ ಇದ್ದಾರೆ ಅಂತೇಳಿ ತುಂಬ ಶಿಕ್ಷಕರು ಏನು ಕೆಲಸ ಆ ರೀತಿ ಶಿಕ್ಷಕರು ಏನಾದರೂ ಹೇಳಿದರೆ ಖಂಡಿತ ಅವ್ರ ನೆರವಿಗೆ ನಾವು ಧಾವಿಸ್ತೀವಿ. ಖಂಡಿತ ನಾವಿದ್ದೇವೆ. ನನ್ನ ನಂಬರ್ ಕೂಡ ನಿಮ್ಮ ಹತ್ರ ಇದೆ. ಅಂಥ ಶಿಕ್ಷಕರು ಯಾರಿದ್ರು ಕೇಳಿ. ಮ್ಯಾನೇಜ್ಮೆಂಟ್ ಅವ್ರೊಟ್ಟಿಗೆ ಮಾತುಕತೆ ಮಾಡೋ ಮುಖಾಂತರ, ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮನವೊಲಿಸೋ ಮುಖಾಂತರ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಸರ್ಕಾರದೊಟ್ಟಿಗೂ ಕೂಡ ಈ ವಿಚಾರದಲ್ಲಿ ಈಗಾಗಲೇ ಗಮನಕ್ಕೆ ತಂದಿದ್ದೀವಿ. ಖಂಡಿತ ಅವರು ಧೃತಿಗೆಡಬಾರ್ದು ಮತ್ತು ಬೇರೆ ಥರ ಯಾವುದೇ ಥರದಕ್ಕೆ ಅವಕಾಶ ಆಗಬಾರ್ದು. ಯಾಕೆಂದರೆ ಅವರಿಗೆ ಜೀವನದಲ್ಲಿ ತೊಂದರೆ ಆದರೆ ಮತ್ತು ಅವ್ರಿಗೆ ಬೇರೆ ಥರ ಆಲೋಚನೆ ಮಾಡತಕ್ಕಂಥ ಭಾಳ ಜನ ಇದ್ದಾರೆ. ಹಾಗಾಗಿ ಅದು ರೈತರಿಗೆ ಮಾತ್ರ ಸೀಮಿತವಾಗಿತ್ತು ಸ್ವಲ್ಪ ದಿನ. ಹಾಗಾಗಿ ಬೇರೆ ಕ್ಷೇತ್ರಕ್ಕೂ ಅದು ವ್ಯಾಪಿಸಬಾರ್ದು. ಅಂಥದ್ದೇನಾರು ಇದ್ದರೆ ದಯಮಾಡಿ ನಿಮ್ಮಂಥವ್ರ ಮುಖಾಂತರ ನಮ್ಮ ಸಂಪರ್ಕ ಮಾಡಲಿ. ಖಂಡಿತ ಅವ್ರ ನೆರವಿಗಿದ್ದೀವಿ. ಅವರು ಖಂಡಿತ ಯಾವ ಕಾರಣಕ್ಕೂ ಅಂಜಬಾರ್ದು, ಒಳಗಬಾರ್ದು. ನಿಮ್ಮನ್ನ ಕೆಲಸದಿಂದಲೂ ತೆಗೆಯೋದಿಲ್ಲ. ನಿಮಗೇನೋ ಈ ಟೈಮ್ ಸ್ವಲ್ಪ ತೊಂದರೆ ಆಗಿದೆ, ಆ ಟೈಮ್ನ ನಿಭಾಯಿಸ್ತಕ್ಕಂಥ ಮತ್ತು ಸ್ಯಾಲ್ರಿ ನಿಮಗೆ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೂ ಕೂಡ ನಾವು ನಿಮ್ಮೊಟ್ಟಿಗಿದ್ದೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೇವೆ. ಇನ್ನೊಂದು ರವಿರಾಜ್ ಕೋಟೆನಂತ, ನಮಗೆ ಗೌರ್ಮೆಂಟ್ ಯಾವ ಫೆಸಿಲಿಟಿಯನ್ನು ಕೊಟ್ಟಿಲ್ಲ, ನಮ್ಮಂಥ ಪ್ರೈವೇಟ್ ಟೀಚರ್ಸ್ಗಳ ಕತೆ ಏನು ಸರ್ ಅಂತ ಕೇಳಿದ್ದಾರೆ. ನೋಡಿ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆಮೇಲೆ ಈ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ಸರ್ಕಾರದಲ್ಲಿ ಏಡೆಡ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬೇರೆ ಅಲ್ಲ, ಅನುದಾನ ರಹಿತ ಅನ್ಏಡೆಡಲ್ಲಿ ಮಾಡ್ತಕ್ಕಂಥವ್ರು ಬೇರೆ ಅಲ್ಲ, ಸರ್ಕಾರಿ ನೌಕರ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬೇರೆ ಅಲ್ಲ ಅಂತ ನೀವು ಗಮನ ಮಾಡಬೇಕು. ಅಟ್ಲೀಸ್ಟ್ ನೀವು ಏನು ಕೊಡೋಕ್ಕಾಗದಿದ್ರು ಏಡೆಡು ಏಡೆಡರಿಗೆ ಇನ್ನೂ ಕೂಡ ಇದನ್ನು ಕೊಟ್ಟಿಲ್ಲ, ಅದು ಹೆಲ್ತ್ ಬೆನಿಫಿಟು. ಹಾಗಾಗಿ ಎಲ್ಲ ಸರ್ಕಾರದಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವ ರೀತಿ ಇದನ್ನು ಹೆಲ್ತ್ ಸ್ಪೆಷಲಿಟೀಸ್ ಕೊಟ್ಟಿದ್ದೀರಿ, ಆ ಸ್ಪೆಷಲಿಟೀಸ್ ಒಂದು ಕೊಡಿ ಅಂತ ನಾವು ಕೇಳಿದ್ವಿ. ಯಾರಿಗೆ ಅನುದಾನ ರಹಿತವ್ರಿಗೆ ಕೇಳಿದ್ದೀವಿ. ಅದೊಂದು ಕೊಟ್ಟರೆ ಅಟ್ಲೀಸ್ಟು ಅವ್ರಿಗೆ ಹೆಲ್ತ್ ಸ್ಪೆಷಲಿಟಿ ಕೊಟ್ಟರೆ ಬಾಕಿದು ಹೆಂಗೆ ನಡ್ಕೊಂಡು ಹೋಗ್ತೀವಿ. ಹೆಲ್ತೇ ಇವತ್ತು ಇಂಪಾರ್ಟೆಂಟು. ದುಡ್ಡೆಲ್ಲ ಹೆಲ್ತಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಒಂದು ಮಾನಸಿಕ ಒಂದು ಧೈರ್ಯ ಬರ್ತದೆ, ಸರ್ಕಾರ ನಮ್ಮ ಜೊತೆಗಿದೆ ಅಂತೇಳಿ ಅಂತ. ಸರ್ಕಾರ ಈ ಎಲ್ಲ ನೌಕರರೊಟ್ಟಿಗೆ ಇರಲೇಬೇಕು. ಹಾಗಾಗಿ ಸಹಾಯ ಮಾಡಬೇಕಂತ ನೋಡ್ತಾ ಇದ್ದೀವಿ ಸರ್. ಇನ್ನೊಂದು ತುಂಬ ಜನ ಅಂದರೆ ಟೀಚರ್ಸ್ಗಳ ಪ್ರಶ್ನೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಮಿನಿಮಮ್ 18,000 ಫಿಕ್ಸ್ ಮಾಡಿದರೂ ಕೂಡ ನಮಗೆ ಇವತ್ತಿಗೂ 8-10 ಸಾವಿರಕ್ಕೆ ದುಡಿಸ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳಲ್ಲಿ. ಏನಾದೊಂದು ಮಿನಿಮಮ್ ವೇಜಸ್ ಪ್ರೈವೇಟ್ ಏನು ಅವರಿಗೆ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಉಂಟಾ? ನೋಡಿ, ಇದು ನಾನು ಪಾಪ ಇರ್ತಕ್ಕಂಥ ವಿಚಾರ ಹೌದದು, ಇಲ್ಲ ಅಂತ ಹೇಳಿಲ್ಲ. ಮ್ಯಾನೇಜ್ಮೆಂಟ್ ಅವರಿಗೆ ಅಪ್ ಟು ಐ ವಿಲ್ ಲೀವ್ ಇಟ್ ಟು ಮ್ಯಾನೇಜ್ಮೆಂಟ್. ನಾನು ಈ ಶಾಲೆ ನಡೆಸ್ಬೇಕಾದ್ರೆ ನನ್ನ ಹೊಟ್ಟೆ ಮಾತ್ರ ತುಂಬಿಸ್ಕೊಳ್ಳೋದಲ್ಲ,
ನನ್ನ ಜೊತೆ ಈ ಶಾಲೆಗೆ ಸಹಕಾರ ಮಾಡ್ತಾ ಇರ್ತಕ್ಕಂಥ ಅನೇಕ ಜನ ಕಾಣದ ಕೈಗಳು ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಯೋಗಕ್ಷೇಮ ನೋಡಬೇಕಾದ್ದು ಮ್ಯಾನೇಜ್ಮೆಂಟ್ ಅಂತ ನನ್ನ ಕರ್ತವ್ಯ ಇದೆ. ಹಾಗಾಗಿ ನಿಮಗೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ಎಷ್ಟು ಮಕ್ಕಳು ಅಡ್ಮಿಷನ್ ಆಗ್ತಾರೆ, ಎಷ್ಟು ಫೀಸ್ ತಗೊಂತೀರಿ, ಆ ಫೀಸಿಗೆ ಅನುಗುಣವಾಗಿ ನೀವು ಅವರಿಗೆ ನ್ಯಾಯಯುತವಾಗಿ ಸಂಬಳ ಏನು ಕೊಡಬೇಕು ಅದು ಕೊಡಬೇಕಾಗತ್ತೆ. ಹಂಗಿದ್ರೆ ನೀವು ಮಿನಿಮಮ್ ವೇಜಸ್ ಅಂತ ಒಂದಿದೆ, ಅದು ಬಿಡಿ, ಮಿನಿಮಮ್ ವೇಜಸ್ಸು ನಮ್ಮ ಶಿಕ್ಷಕರಿಗೆ ಉಳಿಯಾಗಲ್ಲ. ಆದರೆ ಸಮಾನ ಕೆಲಸ ಸಮಾನ ವೇತನ, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಈ ಕಾನ್ಸ್ಟಿಟ್ಯೂಷನಲ್ ರೈಟ್ನ ಕೊಡಬೇಕಂತ ಸಮಾನ ಕೆಲಸ ಸಮಾನ ವೇತನ ಅಂತೇಳಿ ಮೊನ್ನೆದ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದಲ್ಲೇ ನನಗೆ ಹಕ್ಕು ಕೊಟ್ಟಿದ್ದಾರೆ. ಅದನ್ನು ನೀವು ಕೊಡಿ. ನೀವು ಸರ್ಕಾರ ಹೇಳಿದಷ್ಟೇ ಕೊಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿನೂ ಕೆಲವು ಕಡೆ ಇದೆ. ಸರ್ಕಾರ ಹೇಳಿದಷ್ಟು ಕೊಟ್ಟು ಇನ್ನೂ ಮಿಕ್ಕ ಅಂಥದ್ದು ಬೇಕಾದದ್ದು, ಇನ್ನೂ ಡಬಲ್ ಮಿಕ್ಕ ಅಂಥದ್ದು ಬೇಕಾದಷ್ಟು ಶಾಲೆಗಳಿದೆ. ಆ ಶಾಲೆಗಳಲ್ಲೂ ಈ ಥರ ದ್ರೋಹ ಆಗಿದೆ, ತೊಂದರೆ ಆಗಿದೆ. ತೊಂದರೆ ಆಗಿಲ್ಲ ಅಂತ ನಾನು ಹೇಳಲ್ಲ. ಹಾಗಾಗಿ ಅದ್ರ ಬಗ್ಗೆ ಮ್ಯಾನೇಜ್ಮೆಂಟ್ನವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ಆಮೇಲೆ ನಾಳೆ ಬೆಳಗ್ಗೆ ಯಾರಾದರೂ ಈ ರೀತಿ ಹಿಂಗೆ ಮಾಡಿದರೆ, ಈ ಥರ ಮಾಡ್ತಾಯಿದ್ದಾರೆ ನಮಗೆ ಅಂತೇಳಿ ಆ ಶಾಲೆ ಶಿಕ್ಷಕರು ಏನಾದ್ರು ಕಂಪ್ಲೇಂಟ್ ಮಾಡಿದರೆ, ಇನ್ನೊಂದು ಮಾಡಿದರೆ, ಇಟ್ ಬಿಕಮ್ ವೆರಿ ಸೀರಿಯಸ್. ತುಂಬ ಜನ ಅವ್ರು ಯಾಕೆ ಮಾಡಲ್ಲ ಕಂಪ್ಲೇಂಟ್? ನನ್ನ ಕೆಲಸದಿಂದ ತೆಗೆದ್ರೆ ಅದೇ ಪ್ರಶ್ನೆ. ಹೌದು, ನನಗೆ ಸಂಬಳ ಕೊಡಲಿಲ್ಲ ಅಂತೇಳಿ ನಾನೇನಾರು ಹೋಗಿ ಮ್ಯಾನೇಜ್ಮೆಂಟ್ ವಿರುದ್ಧ ದೂರು ಕೊಟ್ಟರೆ ನಾನು ಹೊರಗಿಂದ ದೂರು ಕೊಡಬೇಕಾಗತ್ತೆ. ಅಲ್ಲಿ ಒಳಗಿದ್ದು ದೂರು ಕೊಡೋಕ್ಕಾಗಲ್ಲ. ಒಳಗಿದ್ದು ಕೊಟ್ಟರೆ ನನ್ನ ರಕ್ಷಣೆ ಮಾಡೋರು ಯಾರು? ಇದು ಈ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿನಲ್ಲಿ ಅವ್ರ ಪಾಪ, ನಾನು ನಮ್ಮಲ್ಲಿ ಒಂದು ಹೇಳ್ತಾರಲ್ಲ, ಉಗುಳಂಗಿಲ್ಲ ನುಂಗಂಗಿಲ್ಲ, ಆ ಥರ ಪರಿಸ್ಥಿತಿಲಿ ಇದ್ದಾರೆ. ದಯಮಾಡಿ ಆ ಥರ ಯಾರು ಇದ್ರೂ ನೀವೇನು ತೊಂದರೆ ಮಾಡ್ಕೊಬೇಡಿ. ನಿಮಗೆ ಆ ಥರ ಆಗಿದ್ದರೆ, ಅನ್ಯಾಯ ಆಗಿದ್ದರೆ ಖಂಡಿತ ನಮ್ಮಂಥವ್ರು ಸಹಕಾರ ಮಾಡಿ, ಸಂಪರ್ಕ ಮಾಡಿ. ನಿಮ್ಮ ಮುಖಾಂತರ ನಾವು ಮ್ಯಾನೇಜ್ಮೆಂಟ್ ಅವರಿಗೆ ಕೂತು ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ 100ಕ್ಕೆ 100 ಪ್ರಾಮಾಣಿಕ ಪ್ರಯತ್ನ ನಡೆಸ್ತೀವಿ. ಅದು ಇಂಡಿವಿಜುವಲ್ ಕಾಲೇಜ್ ಶಾಲೆ ಬಗ್ಗೆ ಹೇಳ್ತೀರಾ ಸರ್, ಅಥವಾ ಯಾರು ರೂಲ್ಸ್ ಮಾಡಲಿಕ್ಕೆ ಸಾಧ್ಯನಾ? ಇಷ್ಟೇ ಸ್ಯಾಲರಿ ಕೊಟ್ಟರೆ ಒಳ್ಳೇದು, ಇದು ರೂಲ್ ಇದೆ. ಹೌದು, ಆದರೆ ಅದು ಕೊಡ್ತಾ ಇಲ್ಲ ಅಂತ ರೂಲ್ ಆಲ್ರೆಡಿ ಇದೆ. ನಾವು ಮಾಡಬೇಕಾದ್ದೇನಿಲ್ಲ. ಸಮಾನ ವೇತನ ಸಮಾನ ಕೆಲಸ ಅನ್ನೋದು ಇದ್ದೇ ಇದೆ. ಆಮೇಲೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಿನಿಮಮ್ ವೇಸ್ ಎಷ್ಟು ಕೊಡಬೇಕು ಅನ್ನೋ ವಿಚಾರ. ಈಗ ನನ್ನ ತೋಟದಲ್ಲಿ ಕೆಲಸ ಮಾಡ್ತಾರೆ, ಕೆಲಸ ಮಾಡೋರಿಗೆ ಎಷ್ಟು ಸಂಬಳ ಕೊಡಬೇಕು ಅಂತೇಳಿ ನನಗೆ ಮಿನಿಮಮ್ ವೇಸ್ ಇದ್ದೇ ಅಲ್ಲ ನನಗೆ. ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಯಾರು ಮಾಡಲ್ಲ, ಕಂಪ್ಲೇಂಟ್ ಮಾಡಿದ್ರೆ ಅವರಿಗೆ ಶಿಕ್ಷಾರ್ಹರು ಹೌದಲ್ಲ. ಹಂಗಾಗಿ ಶಿಕ್ಷಕರ ವಿಚಾರ ಇರ್ಬೋದು, ಬೇರೆ ನೌಕರು ಯಾರೇ ಇರ್ಬೋದು, ಅವ್ರಿಗೆ ಏನು ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ತಕ್ಕಂಥ ವೇತನ ಕೊಡಬೇಕಂತಿದೆ, ಕೊಡಲೇಬೇಕು. ಅವರು ಕೊಟ್ಟಿಲ್ಲ ಅಂತ ಆದರೆ ಅದು ಗಮನಕ್ಕೆ ಬಂದರೆ ಯಾವಾಗ ಬೇಕಾದ್ರೂ ಕ್ರಮ ಮಾಡ್ಬೋದಲ್ಲ. ಅಂದರೆ ಅದು ಪ್ರಾಕ್ಟಿಕಲ್ ಆಗಿ ಜಾರಿಗೆ ಬರ್ತಾ ಇಲ್ಲ ಎನ್ನುವುದು ನಿಜಕ್ಕೂ ನೀವು ಹೇಳೋದು ಕರೆಕ್ಟ್ ಇದೆ. ಈ ರೀತಿ ಕಾನೂನು ಇದೆ, ಎಲ್ಲ ಇದೆ. ನನಗೂ ಗೊತ್ತಿದೆ, ಕಾನೂನು ಅರಿವಿದೆ. ನಾನು ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥನು. ನಾನು ಆದರೂ ದ್ರೋಹ ಮಾಡ್ತಾಯಿದ್ದೀನಿ, ಈಗ ಅದನ್ನು ಸರಿಯಾಗಿ ನಡ್ಕೊತಾ ಇಲ್ಲ. ಆಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿ ನಾನು ಸಹಕಾರ ಮಾಡ್ತಾ ಇಲ್ಲ ಅಂತ ಇರೋದು ಗೊತ್ತಿದೆ. ನಾನು ಸಹಕಾರ ಮಾಡ್ತಾ ಇಲ್ಲ ಅಂತಾದಾಗ ಈ ಸರ್ಕಾರ ಈ ಸಂದರ್ಭದಲ್ಲೂ ಕೂಡ ನೋಡ್ಬೇಕು. ಸರ್ಕಾರದಲ್ಲಿ ಅನೇಕ ನಮ್ಮ ಬಿ ಯುಗಳಿದ್ದಾರೆ, DDPಗಳಿದ್ದಾರೆ, ಅಧಿಕಾರಿ ವರ್ಗದವರಿದ್ದಾರೆ. ಅವು ಅಧಿಕಾರಿ ವರ್ಗದವರು ಅದ್ರ ಬಗ್ಗೆ ಮಾತಾಡಲಿ. ಶಿಕ್ಷಕರು ಯಾಕೆ ಮಾತಾಡಬೇಕು? ಅಧಿಕಾರಿ ವರ್ಗದವ್ರು ಹೋಗಿ ಎವ್ರಿ ಮಂತು ಕ್ಲಾಸ್ನ ಚೆಕ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಏನು ಬರೀತೀರಿ ನೀವು? ಅಲ್ಲಿ ಯಾರೋ ಒಂದು ಶಿಕ್ಷಕರು ಗೌಪ್ಯವಾಗಿ ನಿಮ್ಗೆ ಹೇಳಿದರೆ ಅದನ್ನು ಗೌಪ್ಯವಾಗಿ ಬರೀರಿ. ಶಿಕ್ಷಕರು ಹೇಳಲಿಕ್ಕೆ, ದೂರು ಕೊಡಲಿಕ್ಕೆ ಹಿಂಜರಿತಾ ಇದ್ದಾರೆ ಎನ್ನುವುದು ಬಹುಶಃ ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರೆ ಅಂದರೆ ನೀವು ಮನಸ್ಸಲ್ಲೇ ಇಟ್ಕೊಂಡ್ರೆ ತಪ್ಪಾಗ್ತದೆ. ಎಲ್ಲೋ ಒಂದು ಕಡೆ ನೀವು ಇದನ್ನು ಆಚೆ ತೆಗಿಬೇಕು. ಐದರ್ ಥ್ರೂ ಯುವರ್ ಆಫೀಸರ್ಸ್ ಆರ್ ಥ್ರೂ ಯುವರ್ ವೆಲ್ ವಿಷರ್ಸ್ ಆರ್ ಡೈರೆಕ್ಟ್ಲಿ ಟು ದಿ ಗೌರ್ಮೆಂಟ್. ಏನೋ ಬರೆದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಕೇಳಿ ಅಂತೇಳಿ ನೀವು ಒಂದು ಲೆಟ್ರ್ ಬರೀರಿ, ನಿಮ್ಮ ಹೆಸರು ಹಾಕಿದೆ. ಅದು ದೂರು ಕೊಟ್ಟವರಿಗೆ ಮಾತ್ರ ಟಾರ್ಗೆಟ್ ಆಗುವಂಥ ಕೆಲಸ. ದೂರು ನೀವೇ ಕೊಟ್ಟಿದ್ದೀನಿ ಅಂತ ಹೆಂಗೆ ಗೊತ್ತಾಗ್ತದೆ? ಹೆಂಗಾಗ್ತದೆ? ನೀವು ಯಾರಿಗೂ ಹೇಳ್ಬೇಡಿ. ನೀವೊಂದು DDP ಬರೀರಿ, ನಮ್ಮಂಥವ್ರಿಗೆ ಬರೀರಿ. ನಾವು ಬಂದು ನಿಮ್ಮ ಹೆಸರು ಹಾಕಬೇಡಿ, ಶಾಲೆ ಹಾಕಿ. ಶಾಲೆಯಲ್ಲಿ ಕೇಳ್ತೀವಿ ಏನು ನಡೀತಾ ಇದೆ, ಏನು ಬಿಡ್ತಿದೆ ಅಂತೇಳಿ ಅಂತ ನ್ಯಾಯ ಒದಗಿಸೋಕ್ಕೆ ಪ್ರಯತ್ನ ಮಾಡ್ಬೋದಲ್ಲ. ಬಟ್ ನನ್ನಲ್ಲಿ ಒಂದು ಕೈಲಿ ಯಾವಾಗಲೂ ಚಪ್ಪಾಳೆ ಆಗಲ್ಲಲ್ಲ ಸರ್. ನೀವು ಸ್ವಲ್ಪ ಸಹಕಾರ ಮಾಡಿದ್ರೆ ನಾವು ಮಾಡ್ಬೋದು. ನೀವು ಸಹಕಾರ ಮಾಡದೆ ನಿಮ್ಮ ನೋವನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ನೀವೇ ನುಂಗ್ಕೊಂಡು ನಮಗೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ, ಇನ್ನೊಂದು ಮಾಡ್ತಾಯಿಲ್ಲ ಅಂತ ಈ ಥರ 100 ಸರಿ ಕಂಪ್ಲೇಂಟ್ ಮಾಡಿದರೆ ಏನು ಪ್ರಯೋಜನ ಆಗಲ್ಲ. ಒಂದೆರಡು ಶಾಲೆಗಳಿಗೆ ಈ ರೀತಿ ಸರ್ಕಾರ ಗಮನ ಹರಿಸಿ, ಅಧಿಕಾರಿಗಳು ಗಮನ ಹರಿಸಿ ಕೆಲಸ ಮಾಡಿದರೆ ಮಿಕ್ಕ ಶಾಲೆಗಳು ಎಚ್ಚೆತ್ಕೊಳಲ್ವಾ? ಮಿಕ್ಕ ಶಾಲೆ ಎಚ್ಚೆತ್ಕೊಂತಾರೆ. ಆಟೋಮೆಟಿಕ್ಕಾಗಿ ಸ್ವಲ್ಪ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತದೆ. 10,000 ಕೊಡೋರು 12,000 ಕೊಡ್ತಾರೆ, 12,000 ಕೊಡೋರು 14,000 ಕೊಡ್ತಾರೆ. ಹೆಂಗೋ ಒಂದು ಸ್ವಲ್ಪ ಹತ್ರಕ್ಕೆ ಬರ್ತಾರೆ. ಆಗ ನೋಡಿ, ಇದು ಒಂದು ವಿಚಾರ ಅಲ್ಲ.
ಸಂಬಳಕ್ಕೋಸ್ಕರನೇ ದುಡಿಯೋ ವಿಚಾರ ಅಲ್ಲ. ಆ ಸಂಬಳ ಯಾವ ರೀತಿ ಇರಬೇಕು ಮ್ಯಾನೇಜ್ಮೆಂಟಿಗೆ ಅಂದರೆ, ಆ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ, ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಬರಲಿ ಬರದೇ ಇರಲಿ, ಇವರು ನಮ್ಮ ಶಾಲೆ ಮಕ್ಕಳು, ನಮ್ಮ ಶಾಲೆ ಅನ್ನೋ ಕೆಲಸ ಮಾಡ್ತಕ್ಕಂಥ ಮನೋಭಾವ ಶಿಕ್ಷಕರಲ್ಲಿ ನೀವು ತುಂಬಿದರೆ ಮ್ಯಾನೇಜ್ಮೆಂಟರಿಗೆ ಕೆಲಸನೇ ಇಲ್ಲ ಅಲ್ಲಿ. ಅದು ತುಂಬಬೇಕಾದ್ರೆ ಅವರು ಮನಸ್ಸಾಕ್ಷಿ ಒಪ್ಪೋ ರೀತಿಯಲ್ಲಿ, ಅವರಿಗೆ ಸಮಾಧಾನವಾದ ರೀತಿಯಲ್ಲಿ, ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನೀವು ಸ್ಯಾಲ್ರಿ ಕೊಡಬೇಕು. ಅದು ದುಡ್ಸ್ಕೊಂತೀರಿ. ಆಂಗಲ್ ಆಗಿ ನೋಡಬಾರ್ದು ಅಂತ. ಕಮರ್ಷಿಯಲ್ ನೋಡಿ, ನೀವು ಪರವಾಗಿಲ್ಲ, ಕಮರ್ಷಿಯಲ್ ನೋಡಿದ್ರೆ ನಾನು ತಪ್ಪು ಅಂತ ಹೇಳಲಿ. ನೀವೆಲ್ಲ ಮಾಡಿರ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಜೀವನಕ್ಕೋಸ್ಕರ ಒಂದು ಶಾಲೆ ಮಾಡಿದ್ದೀರಿ ಅಂದರೆ ನೀವು 100ಕ್ಕೆ 100 ನಿಮಗೆಲ್ಲ ಥರದ್ದು ಆಗಿದ ಮೇಲೂ ಕೂಡ ನೀವು ಶಿಕ್ಷಕರ ಹಿತ ಕಾಪಾಡಲ್ಲ ಅಂದರೆ, ಒಂದು ಶಾಲೆ ಪ್ರಾರಂಭದ ದಿನಗಳಲ್ಲಿ ಶಾಲೆ ಬೆಳಿಬೇಕಾದ್ರೆ ನೀವೆಲ್ಲ ಕರೆಕ್ಟ್ ಹೇಳೋದು. ಶಾಲೆ ಚೆನ್ನಾಗಿ ಪ್ರಬುದ್ಧಮಾನಕ್ಕೆ ಬಂದು ಬೆಳೆದ ಮೇಲೂ ಕೂಡ PUC ವರೆಗೆ ಶಾಲೆ ನಡೀತಾ ಇರ್ತದೆ. ಕಿಂಡರ್ ಗಾರ್ಟನಿಂದ ನೀವು ಯಾವ ಬಿಗಿನಿಂಗಲ್ಲಿ ಇದ್ದಂಥ ಪರಿಸ್ಥಿತಿನ ನೀವು ಕಡೆ ದಿನದಲ್ಲೂ ಹೇಳಿದರೆ. ಒಂದು ಕರೆ ಕಾಯ್ತು ಸರ್. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ಕಾರ ಶಾಸಕರೇ, ನಮಸ್ಕಾರ. ಆಯ್ತು, ಇಲ್ಲಿ ಒಳಗೆ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಹೇಳಿ, ಈಗ ಕೇಳಿಸ್ತಾ ಉಂಟು, ಕ್ಲಿಯರ್ ಆಯ್ತು. ಓಕೆ, ಹೇಳಿ. ಶಾಸಕರೇ ನಮಸ್ಕಾರ. 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 ಇದು ಮಂಗಳೂರಿಂದ ವಿನೋದ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್ ಹೇಳಿ. ಈ ಖಾಸಗಿ ಶಾಲೆಯಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇಲ್ಲ ಅಂತ ಹೇಳಿ ಒಂದು, ಇವಾಗ ಖಾಸಗಿ ಶಾಲೆಯಿಂದ ಅವ್ರದ್ದೇ ಒಂದು ಆ್ಯಪ್ ಮಾಡಿ ಆ್ಯಪ್ ಅಲ್ಲಿ ಹೋಮ್ವರ್ಕ್ ಕಳಿಸ್ತಾ ಇದ್ದಾರೆ. ಖಾಸಗಿ ಶಾಲೆಯವರು ಕಳಿಸ್ತಾ ಇದ್ದಾರೆ. ಹೋಮ್ವರ್ಕ್ ಕಳಿಸ್ತಾ ಇದ್ದಾರೆ. ಅಂದ್ರೆ ಪ್ರೈಮರಿ ಶಾಲೆಯವರಿಗೆ, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅವರಿಗೆ. ಅದರ ಒಟ್ಟಿಗೂ ಫೀಸ್ ಕಟ್ಟಬೇಕು ಅಂತ ಇನ್ನೊಂದು ಮೆಸೇಜ್ ಬರ್ತಾ ಇದೆ. ಇಲ್ಲ ನೋಡಿ, ಅದು ಈಗ ಆಲ್ರೆಡಿ ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಾಗಿದೆ. ಯಾರು ಸರ್ಕಾರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿ ಆ ರೀತಿ ಆನ್ಲೈನ್ ಕ್ಲಾಸ್ಗಳು ನಡೆಸಿದರೆ ಎಲ್ಲ ಒಂದು ಕಡೆ ತಪ್ಪಾಗೋದಿಲ್ವ? ಅದು ತಪ್ಪಾಗ್ತದೆ. ಹಾಗಾಗಿ ಪೋಷಕರಿಗೆ ಒಂದು ಕಡೆಯಿಂದ ಫೀಸ್ ಕಳಿಸಿ ಅಂತ ಹೇಳೋದು ತಪ್ಪಾಗ್ತದೆ. ನೀವು ಆನ್ಲೈನ್ ಮಾಡೋಕ್ಕೆ ಅಧಿಕಾರ ಕೊಟ್ಟಿಲ್ಲ ನಾವಿನ್ನ ಸರ್ಕಾರ. ಅಲ್ಲಲ್ಲ, ಇವರು ಕೇಳಿದ್ರೆ ಹೇಳ್ತಾರೆ ಆನ್ಲೈನ್ ಕ್ಲಾಸ್ ಅಲ್ಲ ಇದು, ಹೋಮ್ವರ್ಕ್ ಕೊಡ್ತಾ ಇದೀವಿ. ಅವ್ರದ್ದೇ ಒಂದು ಆ್ಯಪ್ ಮಾಡಿದ್ದಾರೆ ಶಾಲೆಯಿಂದ. ಆ್ಯಪ್ ಅಲ್ಲಿ ಹೋಮ್ವರ್ಕ್ ಕಳಿಸ್ತಾ ಇದ್ದಾರೆ ಅಷ್ಟೇ. ಅದು ನೋಡಿ, ನಾವು ಪೋಷಕರಾದವರು ಕೂಡ ಇದಕ್ಕೆ ಈ ವಿಚಾರದಲ್ಲಿ ಭಾಳ ಸಹಕಾರ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಮನೆ ಮೊದಲ ಪಾಠ ಶಾಲೆ, ನಿಮ್ಮ ಮನೆಯಿಂದಲೇ ಎಲ್ಲವನ್ನೂ ಕಳಿಸ್ಬೋದು. 1 ವರ್ಷ 6 ತಿಂಗಳಲ್ಲಿ ಯಾವುದೇ ಮಗು ಯಾವುದೇ ಇದರಲ್ಲಿ ಹಿಂದೆ ಬೀಳೋದಿಲ್ಲ. ಇವತ್ತಿನ ಆಗಿರ್ತಕ್ಕಂಥ ಕೆಲಮಿಟಿಗೆ ನೀವೆಲ್ಲ ಸಹಕಾರ, ಅವ್ರ ಪೋಷಕರು ಎಲ್ಲ ಸಹಕಾರ ಮಾಡಿದರೆ ತಾನೇ ಏನಾರು ಒಂದು ಆಗೋದು. ನೀವು ಗೌಪ್ಯವಾಗಿಟ್ಟು ನಿಮ್ಮ ಶಾಲೆಗಳಲ್ಲಿ ಇಂಥ ಕೆಲಸ ಆಗ್ತಾಯಿದೆ ಅನ್ನೋದು ವಿಚಾರನ ಗೌಪ್ಯವಾಗಿಟ್ಟು ನಮ್ಮ ಮಕ್ಕಳಲ್ಲಿ ಕಲಿತಾ ಇದ್ದಾರೆ ಒಂದೇ ದೃಷ್ಟಿನಲ್ಲಿ ನೀವು ಅದನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ನೀವು ಒಂದು ಸ್ವಲ್ಪ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಆ ಪೋಷಕರು ಹೇಳಬೇಕು ವಿಷಯನ. ಹೇಳಿದರೆ ನಾವು ಆ ಶಾಲೆಗಳ ಬಗ್ಗೆ ಮ್ಯಾನೇಜ್ಮೆಂಟವ್ರಿಗೆ ಎಲ್ಲ ಕೇಳಿ ಯಾಕೆ ಈ ರೀತಿ ಮಾಡ್ತಾಯಿದ್ರಿ ಅಂತೇಳಿ ಸರ್ಕಾರ ಇದ್ರ ಬಗ್ಗೆ ವಿಚಾರಿಸ್ತದೆ. ಇದನ್ನು ಖಂಡಿತ. ಇದು ಯಾರ ಜೊತೆ ಎಲ್ಲಿ ಹೇಳ್ಬೇಕು ಸರ್? ಇದು ಕಂಪ್ಲೇಂಟ್ ಯಾರು ಹೇಳ್ಬೇಕಲ್ವಾ? ಹೇಳಿದ್ರೆ ಇಂಥ ಶಾಲೆಯಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಪರಿಶೀಲಿಸ್ಬೋದಲ್ಲ. DTPI ಮುಖಾಂತರ ನಾನೇ ಹೇಳ್ತೀನಿ, DTPI ನೋಡಿರಿ ಅದೇನು ಸಮಾಚಾರ, BO ನೋಡಿ ಅದೇನು ಸಮಾಚಾರ, ಇಮಿಡಿಯೇಟಾಗಿ ನೋಡ್ಬಿಟ್ಟು ಅದಕ್ಕೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿ ಅದಕ್ಕೆ ಅಂತ ಹೇಳ್ಬೋದು ನಾವು. ನೀವು ನಮಗೆ ತಿಳಿಸಿದ್ರೆ ಮಾಡ್ಬೋದು, ತಿಳಿಸ್ತಾ ಇದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ನಿಮ್ಗೊಂದು ಮೇಲ್ ಕೂಡ ಮಾಡಿದರೆ ಆಗ್ಬೋದು. ಖಂಡಿತ ನೀವು ಮಾಡಿ. ನಾವೇನು ನಿಮ್ಮ ಹೆಸರೇನು ಹೇಳೋದಿಲ್ಲಲ್ಲ, ನಿಮ್ಮ ಹೆಸರು ಹೇಳಲ್ಲ, ಗೌಪ್ಯವಾಗಿ ಇಡ್ತೀವಿ. ಯಾಕೆ ಹಿಂಗೆ ಮಾಡ್ತೀರಿ ಅಂತ ಮ್ಯಾನೇಜ್ಮೆಂಟ್ನವ್ರನ್ನ, ಶಿಕ್ಷಕರನ್ನ ಅವ್ರನ್ನ ಹೋಗಿ ನಾವು ವಿನಂತಿ ಮಾಡ್ತೀವಿ. ನಾವು ನಿಮ್ಮ ಶಾಲೆಯ ಬಗ್ಗೆ ಹೇಳಿ ಮೇಲಲ್ಲಿ ಬರೆದು ಕಳಿಸಿದರೆ ಬಹುಶಃ ಅದನ್ನು ಖಂಡಿತ ನಾವು ಅಟೆಂಡ್ ಮಾಡ್ತೀವಿ. ನನ್ನ ನಂಬರ್ ಎಲ್ಲ ನಿಮ್ಮ ಹತ್ರ ಇದೆ, ನಮ್ಮ ಕೇಳಿ ಕೊಡ್ತಾರೆ. ಬೇಕಾದ್ರೆ ಫೋನಲ್ಲಿ ಮಾತಾಡಿ, ನೀವು ನನಗೆ ಮಾತಾಡಿ. ನಾವು ನಿಮ್ಮ ಹೆಸರೇನು ತೆಗೆಯೋದಿಲ್ಲ, ನಿಮ್ಮ ಹೆಸರು ಯಾವ ಕಾರಣ ಕೇಳಲ್ಲ. ನಿಮಗೆ ಒಳ್ಳೆಯದಾಗೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ಬೋದು ನಾವು. ಓಕೆ, ಸರಿ, ಧನ್ಯವಾದ. ಬಹುಶಃ ನೀವು ನಿಮ್ಮ ಈ ಭರವಸೆ ತುಂಬ ಜನ ಹೀಗೆ ಅನುಭವಿಸ್ತಿರುವಂಥ ಪೋಷಕರಿಗೆ ಒಂದು ಧೈರ್ಯ ಬಂದಿರ್ಬೋದು ಅಂತ ಹೇಳಿದ್ವಿ. ಇನ್ನೊಂದು ಸರ್, ಅಂಜನ್ ಕುಮಾರ್ ಅಂತ ಒಬ್ರು ಕೇಳಿದ್ದಾರೆ, ಅತಿಥಿ ಉಪನ್ಯಾಸಕರ ಬಗ್ಗೆ ವಿಚಾರ ಮಾಡಿ ಸರ್, ಅವರಿಗೆ ಫ್ಯಾಮಿಲಿ ಇದೆ, ಅವರಿಗೆ ಕೂಡ ಸಂಬಳನೇ ಕಡಿಮೆ ಇದೆ ಅಂತ ಕೇಳ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರ ಬಗ್ಗೆ ಅತಿಥಿ ಉಪನ್ಯಾಸಕರು ಅಂತೇಳಿ ಕರೀತಾರಲ್ಲ. ಹೌದು ಸರ್, ಒಂದು ಕರೆ ಕಾಯ್ತು, ಅದನ್ನು ಸ್ವೀಕರಿಸಿದ್ರೆ ಆ ಬಗ್ಗೆ ಬರ್ತೀನಿ. ನಮಸ್ಕಾರ. ಹಲೋ, ನಮಸ್ತೆ. ನಾನು ಮಂಜುರಯ್ಯ ಅಂತ. ಹೇಳಿ ಮಂಜುರಯ್ಯ ಅವರೇ, ಮಾತನಾಡಿ, ಶಾಸಕರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಾನೊಬ್ಬ ಶಿಕ್ಷಕ ಸರ್. ಸರ್ ಹೇಳಿ ಸರ್, ಪ್ಲೀಸ್ ಸರ್. ಅದ್ರ ವಿಚಾರ ಏನಂತ ಹೇಳಿದ್ರೆ, ಈಗ ನಾನು ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತವ್ರು, ಪ್ರೈವೇಟ್ ಶಿಕ್ಷಕರು ಇವತ್ತು ಒಂದು 10,000ಕ್ಕೆ ದುಡಿತಾ ಇದ್ದಾರೆ. ಅದರಲ್ಲೂ ಕೂಡ ಅರ್ಧ ಸಂಬಳವನ್ನು ಕೊಡ್ತಾ ಇದ್ದಾರೆ.
ಇವತ್ತು ಕೊಡ್ತಾ ಇದ್ದಾರಾ ಅರ್ಧ ಸಂಬಳ ಮುಂಚೆಯಿಂದಲೂ ಕೊಡ್ತಾ ಇದ್ದಾರಾ? ಅಲ್ಲಲ್ಲ, ಇವಾಗ ಒಂದು ಏಪ್ರಿಲ್ ಮೇ ಅಲ್ಲಿ ಅರ್ಧ ಸಂಬಳದಿಂದ ನಾವು ಬದುಕಬೇಕು ಈಗ ಶಿಕ್ಷಕರು. ಆದ್ರೆ ವಿಚಾರ ಏನಂತ ಹೇಳಿದ್ರೆ, ಈಗ ಇನ್ನು ಮುಂದಿನ ದಿನಗಳಲ್ಲಿ ಸ್ಕೂಲೇ ಇಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಆರಂಭ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಗತಿ ಏನು? ನೋಡಿ, ಇದಕ್ಕೋಸ್ಕರನೇ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ ಕಳೆದ ತಿಂಗಳು ಭೇಟಿ ಮಾಡಿದ್ವು. ನಿಮ್ಮಿಂದ ಆಯ್ಕೆ ಆಗೋದಂತ ನನ್ನಂಥ ಪ್ರತಿನಿಧಿಗಳು ಸುಮಾರು 14 ಜನ ನಮ್ಮ ಹೊರಟ್ಟಿ ಸಾಹೇಬರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಎಜುಕೇಷನ್ ಮಿನಿಸ್ಟರ್ನ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದು ಸಭೆಯಲ್ಲಿ ನಿಮ್ಮ ವಿಚಾರನೇ ನಾವು ಹೇಳಿದ್ವು. ಈ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಳದ ತೊಂದರೆ ಆಗಲ್ವಾ? ಇವರಿಗೆ ಆಗಲ್ಲ, ಏಡೆಡ್ನವರಿಗೆ ಆಗೋದಿಲ್ಲ. ಉಳಿದಿರೋದು ಯಾರು? ನೀವು. ಅನ್ಏಡೆಡ್ನಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಈಗ ಅಡ್ಮಿಷನ್ ಇಲ್ಲ, ಶಾಲೆ ನಡೆಯಲ್ಲ ಅಂದರೆ ಸಂಬಳ ಹೆಂಗೆ ಕೊಡೋದು? ಹೌದು, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕೇಳಿ ಒಂದು ನಿಮಿಷ. ಜಾಬಿಗೆ ಹಾಗಾಗಿ ಹೇಳಿ ಸರ್, ಹೇಳಿ. ಅಲ್ಲ, ಜಾಬಿಗೆ ಹೋಗ್ಬೇಕಾದ್ರೆ ನಮಗೆ B.Ed ಬೇಕು, MA ಬೇಕು, 2 ಡಿಗ್ರಿ ಬೇಕು. ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಬೇರೆ ಕೆಲಸಕ್ಕೆ ಆಪ್ಷನ್ ಇಲ್ಲ, ಬೇರೆ ಕೆಲಸ ಮಾಡುವಂತ ಆಪ್ಷನ್ ಇಲ್ಲ. ಇಡೀ ವರ್ಷ ನಾವು ಬೇರೆ ಕೆಲಸ ಹುಡ್ಕೊಂಡು ಹೋದ್ರೆ ನಮಗೆ B.Ed MA ಮಾಡಿದವರಿಗೆ ಎಲ್ಲೂ ಜಾಬು ಕೂಡ ಕೊಡೋದಿಲ್ಲ. ಈಗ ನೀವು ಕೆಲಸ ಕರೆಕ್ಟ್, ನೀವು ಒಪ್ತೀನಿ. ಈ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ B.Ed M.Ed ಇವೆಲ್ಲ ಮಾಡಿದಂಥದ್ರಲ್ಲಿ ಕ್ವಾಲಿಫೈಡ್ ಇದ್ದಂಥ ಸಂದರ್ಭದಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ 100ಕ್ಕೆ 100 ಆ ಪ್ರೈವೇಟ್ ಶಾಲೆ ಮ್ಯಾನೇಜ್ಮೆಂಟು ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಸ್ಥಿತಿಲಿ ಏನಾಗಿದೆ, ಅಡ್ಮಿಷನ್ಸ್ ಇಲ್ಲ, ಮಕ್ಳು ಯಾರು ಬರಲ್ಲ. ಮಕ್ಕಳು ಬರದೇ ಇರ್ತಕ್ಕಂಥದ್ದು ನೀವು ಸಂಬಳ ಕೊಡಬೇಕು ಅಂತ ಹೇಳೋ ವಿಚಾರನ ಸರ್ಕಾರದ ಗಮನಕ್ಕೆ ತಂದು ನೀವು ಎಲ್ರಿಗೂ ಎಲ್ಲರಿಗೂ ಪ್ಯಾಕೇಜ್ ಮಾಡಿದ್ದೀರಿ. ಅನುದಾನ ರಹಿತ ಶಿಕ್ಷಕರು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೂ ಒಂದು ಪ್ಯಾಕೇಜ್ ಮಾಡಿ, ಈ ಪ್ಯಾಕೇಜ್ನಲ್ಲಿ ಕನಿಷ್ಠ ಅವರಿಗೆ ಒಂದು 25,000 ರೂಪಾಯಿ ನೀವು ಕೊಟ್ಬಿಡಿ. ಈ ಪರಿಸ್ಥಿತಿಯಲ್ಲಿ ಈ ಕೆಲಮಿಟಿ ಒಳಗಡೆ ಕೊಡಿ. ನಂತರ ಪರಿಸ್ಥಿತಿ ಸುಧಾರಿಸ್ಬೋದು. ಸುಧಾರಿಸಿದ ನಂತರ ಮ್ಯಾನೇಜ್ಮೆಂಟವರು ಅವರೆಲ್ಲ ಒಟ್ಟಿಗೆ ಅಡ್ಮಿಷನ್ಸ್ ಎಲ್ಲ ಆದಮೇಲೆ ಅವ್ರದ್ದು ಹೇಗೋ ಸುಧಾರಿಸುತ್ತೆ ಪರಿಸ್ಥಿತಿ. ನೀವು ದಯವಿಟ್ಟು ಸರ್ಕಾರ ಅವ್ರ ನೆರವಿಗೆ ಧಾವಿಸಲೇಬೇಕು ಅಂತೇಳಿ ನಾವು 14 ಜನ ಪ್ರತಿನಿಧಿಗಳು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೆಮೊರಾಂಡಮ್ ಕೊಟ್ಟು ಬಂದಿದ್ವಿ. ಆಯಿತು, ನಾನು ಇದನ್ನು ಪರಿಶೀಲಿಸ್ತೀನಿ, ನಾನು ನಮ್ಮ ಅರ್ಥವ್ಯವಸ್ಥೆಯ ಎಲ್ಲ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಇವತ್ತರೆಗೂ ಯಾವುದೇ ಥರದ್ದು ಫಲ ಕಾಣ್ತಾ ಇಲ್ಲ. ಅದು ಬಹುಶಃ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಅಂತ ಅಂದ್ಕೊಳ್ಬೇಕಾ ಸರ್, ಅಥವಾ ಸಾಧ್ಯ ಉಂಟು, ಕಾಯ್ತಾ ಇದ್ದಾರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲ ನೋಡಬೇಕು ಅಂತ ಅನಿಸ್ತಾ ಉಂಟಾ ನಿಮ್ಗೆ ಈ ಸಂದರ್ಭ? ನನಗೆ ಇವತ್ತಿನ ಪರಿಸ್ಥಿತಿ ನಾನು ಏನು ಹೇಳೋದಕ್ಕೂ ಸರ್ಕಾರನ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾನೊಂದು ಸರ್ಕಾರ ನಡೆದ ಆಡಳಿತ ಪಕ್ಷದ ವಿರೋಧವಾಗಿ ಮಾತಾಡೋದು ತುಂಬ ಸುಲಭ, ಎಷ್ಟು ಬೇಕಾದ್ರೂ ಹೇಳ್ಬೋದು. ಅವರಿಗೆ ಇವತ್ತಿನ ಪರಿಸ್ಥಿತಿ ಹೇಳಲೇಬೇಕಾಗತ್ತೆ. ಈ ಬೆಳಗ್ಗೆ ಪ್ರೆಸ್ ಮೀಟಲ್ಲೂ ನಾನು ಅದನ್ನು ಕೂಡ ಹೇಳಿದ್ದೀನಿ. ನಾನು ಈಗ ನಿಮಗೆ ಸರ್ಕಾರ ಇವ್ರಿಗೆ ನೆರವಿಗೆ ಧಾವಿಸ್ಲಿಲ್ಲ ಅಂದರೆ ನಿಮಗೆ ಇಚ್ಛಾಶಕ್ತಿ ಕೊರತೆ ಇದೆ, ನಿಮ್ಮ ಹತ್ರ ದುಡ್ಡೇ ಇಲ್ಲ, ಸರ್ಕಾರ ನಡೆಸೋಕ್ಕೆ ದುಡ್ಡೇ ಇಲ್ಲ. ನಾನಲ್ಲ, ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಯಡಿಯೂರಪ್ಪರು ಹೇಳಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಈ ಪರಿಸ್ಥಿತಿನಲ್ಲಿ ರೈತರ ಪರಿಸ್ಥಿತಿ ಏನಾಯಿತು? ಬೇರೆ ಬೇರೆ ವರ್ಗದ ಜನರಿಗೆ ನೀವು ದುಡ್ಡು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ, ಅದೆಲ್ಲ ಏನಾಯಿತು? ಕೊಟ್ರ? ಪ್ಯಾಕೇಜ್ ಘೋಷಣೆ ಆಗಿದೆ, ಮಾತ್ರ ಪ್ಯಾಕೇಜ್ ಘೋಷಣೆ ಆಗಿದೆ, ಇಂಪ್ಲಿಮೆಂಟ್ ಆಯ್ತಾ ಸರ್? ಹೇಳಿ. ನಮ್ಮ ಸವಿತಾ ಸಮಾಜದವ್ರಿಗೆ ಇಂಪ್ಲಿಮೆಂಟ್ ಆಯ್ತಾ? ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಆಯ್ತಾ? ಟ್ಯಾಕ್ಸಿ ಡ್ರೈವರ್ಗೆ ಆಯ್ತಾ? ಕಾರ್ಮಿಕರಿಗೆ ಆಯ್ತಾ? ಕಾರ್ಮಿಕರು ಒಬ್ಬರು ಇಲ್ಲ ನಿಮ್ಮ ಮಂಗಳೂರಿನಲ್ಲಿ, ಎಲ್ಲ ಬಿಟ್ಟು ಹೋದ್ರು. ಎಲ್ಲ ವಾಪಸ್ ಎಲ್ಲ ನಿಮ್ಮ ಕಟ್ಟಡ ಕೆಲಸಗಳಿಗೆ ಜನ ಅವರೇ ಬರಬೇಕು. ಯಾರು ಬರ್ತಾರೆ? ಅವ್ರು ಕರ್ಕೊಂಬರ್ಬೇಕು. ಎಲ್ಲ ಹೊರಟೋಗಿದ್ದಾರೆ. ಅವ್ರಿಗೆಲ್ಲ 2,2 ಸಾವಿರ ಘೋಷಣೆ ಮಾಡಿರಿ. ನೀವು ಕೊಡೋಕ್ಕೂ ಜನ ಇಲ್ಲಲ್ಲ. ಕೊಟ್ರ? ಘೋಷಣೆ ಮಾಡಿದ್ ಬಿಟ್ಟರೆ ಪ್ಯಾಕೇಜು ಇಂಪ್ಲಿಮೆಂಟ್ ಎಲ್ಲೂ ಆಗಿಲ್ಲ. ಹಾಗಿರುವಾಗ ಶಿಕ್ಷಕರಿಗೆ ಹೊಸತಾಗಿ ಪುನಃ ಅವ್ರಿಗೇನೋ ಘೋಷಣೆ ಘೋಷಣೆ ಕೊಡೋದಿರಲಿ, ಘೋಷಣೆ ಮಾಡ್ತಕ್ಕಂಥದ್ದು ಮುರಿಚಿ ಕಾಣ್ತಾ ಇದೆ ಶಿಕ್ಷಕರಿಗೆ. ಈಗ ನೋಡಿ, ಶಾಲೆ ಪ್ರಾರಂಭ ಆಗದೇ ಇದ್ದರೆ ಖಂಡಿತ ಭಾಳಷ್ಟು ಜನ ಶಿಕ್ಷಕರು ಬಿಟ್ಟೋಗೋಂಥ ಸಂದರ್ಭ. ಬೇರೆ ಬೇರೆ ಉದ್ಯೋಗ ಹೋಗ್ತಾರೆ, ಏನೇ ಮಾಡ್ತಾರೆ, ಅವರು ಜೀವನ ಮಾಡಬೇಕಲ್ಲ. ಈಗ ಮಂಜುರೇ ಅವರು ಹೇಳಿದಾಗ ನಾವು ಶಿಕ್ಷಕರಿಗೆ ಪರ್ಯಾಯ ಅಂತ ಯಾವುದಿಲ್ಲ, ಬೇರೆ ಯಾವುದಿಲ್ಲ. ಪಾಪ ಅವ್ರು B.Ed ಮಾಡಿ M.Ed ಮಾಡಿ ನಾವು ಅಲ್ಲಿ ಹೋಗಲ್ಲ, ಯಾರು ಕೆಲಸ ಕೊಡಲ್ಲ ಅಂತಾರೆ. ಇನ್ನು ತೋಟದಲ್ಲಿ ಕೆಲಸ ಮಾಡೋಕ್ಕಾಗತ್ತ? ಅವರು ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಬೇರೆ ಯಾರು ಗುಮಾಸ್ತ ಕೆಲಸನೂ ಕೊಡಲ್ಲ. ಈ ಪರಿಸ್ಥಿತಿನಲ್ಲಿ ಮ್ಯಾನೇಜ್ಮೆಂಟವರೇ ಅವ್ರಿಗೆ ಸಹಾಯ ಮಾಡಬೇಕು. ಜೊತೆಗೆ ಸರ್ಕಾರ ಇಂಥ ಪರಿಸ್ಥಿತಿನಲ್ಲಿ ಖಂಡಿತ ಅವ್ರ ನೆರವಿಗೆ ಧಾವಿಸ್ಬೇಕಾಗ್ತದೆ. ಏನೇ ಕಷ್ಟ ಇದ್ದರೂ ಧಾವಿಸ್ಬೇಕಾಗ್ತದೆ. ಏನು ಧಾವಿಸ್ಲಿಲ್ಲ ಅಂದರೆ ನಾವು ಯಾರ ಹತ್ರ ಕೇಳಬೇಕು?
ದಣಿ ಹತ್ರ ಕೇಳ್ತಾ ಇದ್ದೀವಿ, ದಣಿನೇ ಇಲ್ಲ ಅಂದಮೇಲೆ ಮತ್ತಿನ್ನೆಲ್ಲ ಹೋಗ್ಬೇಕು? ನಾನು ಏನು ಮಾಡ್ಬೇಕು ಮುಂದೆ? ಇದು ಇರ್ತಕ್ಕಂಥ ವಿಚಾರ. ಇದನ್ನು ಭಾಳ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ಬೇಕಾಗತ್ತೆ ಇದನ್ನು. ಆಗ ಅತಿಥಿ ಉಪನ್ಯಾಸಕರ ಬಗ್ಗೆ ತಾವು ಹೇಳಿ ಅತಿಥಿ ಉಪನ್ಯಾಸಕರ ಪರಿಸ್ಥಿತಿ ನೋಡಿ ಪಾಪ. ನೀವು ಒಂದು ಗೌರ್ಮೆಂಟು ಈಗ ಪ್ರೈಮರಿ ಸ್ಕೂಲ್ಗೂ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊತಾರೆ, ಹೈಸ್ಕೂಲ್ಗೂ ಮಾಡ್ಕೊತಾ ಇದ್ದಾರೆ, ಕಾಲೇಜಿಗೆ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಕಾಲೇಜ್ನಲ್ಲಿ 25 ಜನ ನಿಮಗೆ ಪರ್ಮನೆಂಟ್ ಲೆಕ್ಚರ್ಸ್ ಇದ್ದರೆ 100 ಜನ ಈ ಅತಿಥಿ ಉಪನ್ಯಾಸಕರು ಇರ್ತಾರೆ. ನೀವು ಒಬ್ಬರಿಗೆ ಸರ್ಕಾರಿ ಇದು ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆ ಲೆಕ್ಚರರ್ಸ್ಗೆ ಕೊಡ್ತಕ್ಕಂಥ ಸಂಬಳ ಇದೆಯಲ್ಲ, ಅದನ್ನು ನೀವು 5 ಜನಕ್ಕೆ ಕೊಡ್ತೀರಿ. ಇಲ್ಲಿ ಅತಿಥಿ ಉಪನ್ಯಾಸಕರಿಗೆ ಒಬ್ಬರಿಗೆ ಕೊಡ್ತಕ್ಕಂಥ ಸಂಬಳ 5 ಜನಕ್ಕೆ ಕೊಡ್ತೀರಿ. ಆದರೂ ಅವರು ಪಾಪ ಅದರಲ್ಲಿ ಕೆಲಸ ಮಾಡಿದ್ದಾರೆ. ದೇ ಆರ್ ಶೋನ್ ದೇರ್ ಪರ್ಫಾರ್ಮೆನ್ಸ್. ಅವರು ನೆಟ್ಟು ಸ್ಲೆಟ್ಟು ಎಲ್ಲ ಆಗಿರೋರೆ, PhD ಮಾಡಿರೋರೆ, ಯಾರೇನು ಆರ್ಡಿನರಿ ಅಲ್ಲ. ಅಂಥವರಿಗೆ ಇವತ್ತು ನಾವು 10,000 ಕೊಟ್ಟು ಸಂಬಳ ಕೊಟ್ಟು ದುಡಿಸ್ಕೊಂತೀವಿ ಅಂದರೆ ಎಷ್ಟರ ಮಟ್ಟಿಗೆ ಸರಿ? 8,000 10,000 ಕೊಡ್ತಿರೋದು ನೆಟ್ಟು ಸ್ಲೆಟ್ಟು PhD ಮಾಡಿದವ್ರಿಗೆ. ಆಮೇಲೆ 10 ವರ್ಷ ಸರ್ವೀಸು, 15 ವರ್ಷ ಸರ್ವೀಸು. ಇವಾಗ ನೀವು ಅವ್ರಿಗೆ ನೆರವಿಗೆ ಧಾವಿಸಿ ಅವ್ರನ್ನ ಪರ್ಮನೆಂಟ್ ಮಾಡೋಕ್ಕೆ ಅಟ್ಲೀಸ್ಟ್ ಅವ್ರಿಗೆ ಸೇವಾ ಭದ್ರತೆ ಕೊಡಬೇಕು. ಸೇವಾ ಭದ್ರತೆ ಕೊಡಬೇಕಾದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರುವಾಗಲೂ ನಾನು ಹೋರಾಟ ಮಾಡಿದ್ದೀನಿ. ಪಾಪ ಅವರು ಆಯಿತು ಮಾಡೋಣ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹಿಂಗಾಯಿತು. ಈಗ ಅನೇಕ ವರ್ಷಗಳಿಂದ ಈ ಬೇಡಿಕೆಯನ್ನು ಪಾಪ ಇಟ್ಕೊಂಡು ಬಂದಿದ್ದಾರೆ ಅತಿಥಿ ಉಪನ್ಯಾಸಕರು. ಖಂಡಿತ ಅವರು ಅತಿಥಿ ಉಪನ್ಯಾಸಕರ ಸೇವೆ ಭಾಳ ಶ್ಲಾಘನೀಯವಾದ್ದು. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವರ್ಷ ಪೂರ್ತಿ ಉಳಿಸಿದ್ದಾರೆ. ಆ ಉಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸೇವಾ ಭದ್ರತೆ ಕನಿಷ್ಠ 30-35 ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾನು ಪ್ರತಿಪಾದನೆ ಆವಾಗಿಂದ ಮಾಡ್ತಾಯಿದ್ದೀನಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈ ಕೊರೋನಾ ಬಂದಿದ್ದರಿಂದ ನಾನು ಸುಮ್ಮನೆ ಇದ್ದೀನಿ. ನಾಳೆ ಬೆಳಗ್ಗೆ ಅವ್ರೇನಾರು ಸರ್ಕಾರ ಇಂಥದ್ದೇ ಮುಂದುವರಿಸು, ಹಿಂಗೇನೆ ಕೆಲಸ ಮಾಡ್ತಕ್ಕಂಥ 10 ವರ್ಷ 15 ವರ್ಷ ಸೇವೆ ಮಾಡ್ದಾನೆ ಕೆಲಸಕ್ಕಿಂತ ತೆಗಿಯೋಕ್ಕಾಗಲ್ಲ. ಆದರೆ ಈ ಸಂಬಳದಲ್ಲಿ ಅವ್ರಿಗೆ ದುಡಿಸ್ಕೋಬೇಕು ಅಂತ ಏನಾರು ಮುಂದೆ ಅವ್ರು ಆಲೋಚನೆ ಮಾಡಿದರೆ ಖಂಡಿತ ನಾನು ಇದನ್ನು ಕ್ವಶನಬಲ್, ಇದನ್ನು ಕೋರ್ಟಲ್ಲಿ ಕ್ವಶನ್ ಮಾಡ್ತೀನಿ. ಅವ್ರ ಪರವಾಗಿ ನಾನು ಕ್ವಶನ್ ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅತಿಥಿ ಉಪನ್ಯಾಸಕರಿಗೆ ಖಂಡಿತ ಅವ್ರ ಪರವಾಗಿ ಹೋರಾಟ ಮಾಡ್ತೀನಿ ನಾನು ವೆರಿ ಶಾರ್ಟ್ಲಿ. ಸರ್, ಜಯಶಂಕರ್ ಶೆಟ್ಟಿ ಅಂತ, 1 ವರ್ಷ ಶಾಲೆ ಕಾಲೇಜ್ ಯಾವುದು ಬೇಡ, ಆನ್ಲೈನ್ ಕ್ಲಾಸ್ ಕೂಡ ಪ್ರಯೋಜನ ಇಲ್ಲ, ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಕೂಡ ಸರ್ಕಾರ ಸಹಾಯ ಮಾಡಬೇಕು ಅಂತ. ಶಿಕ್ಷಕರೊಟ್ಟಿಗೆ ಶಾಲೆಯಲ್ಲಿ ತುಂಬ ಜನ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇರ್ತಾರೆ. ಅದನ್ನು ನಾವು ಇದನ್ನು ಸೇರಿಸಿದ್ದೀವಿ ನಾವು. ಯಾವುದನ್ನು ನಾನು ಹೇಳೋದು ಮರ್ತೆ ಪಾಪ, ಸಾರಿ. ಅವ್ರು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಶಿಕ್ಷಕರಲ್ಲದೆ ಕೆಲಸ ಮಾಡ್ತಾರಕ್ಕಂಥ ಬೇರೆ ಸಿಬ್ಬಂದಿ ಇದೆ, ಅಟೆಂಡ್ರು, ಕ್ಲರಿಕಲ್ ಜಾಬು. ಅವ್ರಿಗೂ ಕೂಡ ಪ್ರೈವೇಟ್ ಶಾಲೆಯಲ್ಲಿ ತುಂಬ ಇದ್ದಾರೆ. ಅವ್ರಿಗೂ ನೆರವಿಗೆ ನೆರವೇರಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಮಾತಾಡಿದ್ದೀವಿ. ಖಂಡಿತ ಇವರೆಲ್ಲರೂ ಉಳಿಬೇಕು ಅಂತ ಹೇಳಿದರೆ ಶಾಲೆ ಪ್ರಾರಂಭ ಮಾಡಿದರೆ ಮಾತ್ರ ಸಾಧ್ಯ ಅನ್ನೋದು ಒಂದು ವಿಚಾರ ಇದೆಯಲ್ಲ, ಅದು ಸದ್ಯದ ಪರಿಸ್ಥಿತಿಯಲ್ಲಿ ಆಗಲ್ಲ. ಆದ್ದರಿಂದ ಶಾಲೆ ಪ್ರಾರಂಭ ಮಾಡದೇ ಇರೋದ್ರಿಂದ ಇವ್ರ ಪರಿಸ್ಥಿತಿ ಎಲ್ಲ ತುಂಬ ಕೆಟ್ಟ ಪರಿಸ್ಥಿತಿ ರೀಚ್ ಆಗುತ್ತೆ ಅಂತೇಳಿ ಸರ್ಕಾರ ನಡೆಸೋರಿಗೆ ಅರಿವಿರಬೇಕು. ಸರ್ಕಾರ ನಡೆಸೋರಿಗೆ ಇಲ್ಲಿನ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ತಗೊಳ್ಳಿ, ನೀವು ತಗೊಳ್ಳಿ ರಿಪೋರ್ಟು ಏನೇನಿದೆ, ಯಾವ್ಯಾವ ಶಾಲೆ ಪರಿಸ್ಥಿತಿ ಇದೆ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಜೀವನಕ್ಕೆ ಏನು ತೊಂದರೆ ಆಗಿದೆ. ಅವರು ಯಾರೂ ಪಾಪ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವ ಕಾರಣಕ್ಕೂ ಬೀದಿಲಿ ಬಂದು ಹೇಳಲ್ಲ, ಹೇಳೋದಿಲ್ಲ. ನೀವು ಬೇರೆ ಯಾರೋ ಒಂದು ನನ್ನ ಕಾರ್ಡ್ ಇದೆ, ಕಾರ್ಡ್ ತೋರಿಸ್ಬಿಟ್ರೆ ಯಾರೋ ಅಕ್ಕಿ ಕೊಡ್ತಾರೆ, 10 kg ಕೊಡ್ತಾರೆ, 15 kg ಕೊಡ್ತಾರೆ, ಬೇರೆ ಹಾಲು ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂತ ಅವ್ರು ತೋರಿಸ್ತಾರೆ. ಇವ್ರಿಗೆ ಏನಂತ ಹೋಗಿ ಹೇಳ್ಬೇಕು? ಪಾಪ ಇವ್ರು ಬೀದಿಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರ ನೋವನ್ನು ಇವರೇ ತಿನ್ನಬೇಕು. ಇವ್ರ ನೋವನ್ನ ಮ್ಯಾನೇಜ್ಮೆಂಟ್ ಇವರು ಚೆನ್ನಾಗಿದ್ದರೆ ಅವ್ರ ಹತ್ರ ಹೇಳ್ಕೋಬೋದು. ಒಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ಸರ್ಕಾರ ಕೇಳಬೇಕು. ಇಲ್ಲ ನಮ್ಮಂಥ ಜನಪ್ರತಿನಿಧಿ ಕೇಳಿ ಈ ಥರ ಆಗಿದೆ, ಏನು ಮಾಡ್ಬೋದು ನಾವು ಅಂತ ಕೇಳಿ ಅವ್ರು ಎಲ್ಲಿಗೆ ಹೋಗ್ತಾರೆ? ಮತ್ತೆ ಎಲ್ಲಿ ದುಡಿಯೋದಿಲ್ಲಿ? ಭೂಮಿಲಿ ದುಡಿಯೋಕ್ಕಾಗಲ್ಲ. ಅವರು ಇದೇ ಶಾಲೆಯಲ್ಲಿ ಕಲಿಬೇಕು, ಇದೇ ಶಾಲೆನ ಕಲಿಸ್ಬೇಕು, ಇದೇ ಶಾಲೆ ಕೆಲಸ ಮಾಡಬೇಕು, ಇಲ್ಲೇ ಅವ್ರ ಜೀವನ ಮಾಡಬೇಕು. ಸರ್, ಇನ್ನೊಬ್ರು ನಾಗರಾಜ್ ಅಂತ ಕೇಳ್ತಿದ್ದಾರೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗೆಸ್ಟ್ ಲೆಕ್ಚರ್ಗೆ ಜಾಬ್ ಸೆಕ್ಯೂರಿಟಿ ಪ್ರಾಬ್ಲಮ್ ಬಗ್ಗೆ ಮಾತನಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ಹೇಳಿದಲ್ಲ ಡಿಗ್ರಿ ಕಾಲೇಜ್, ಈಗ ಅದೇ ಅವರಿಗೆ ಜಾಬ್ ಸೆಕ್ಯೂರಿಟಿ ಕೊಡಬೇಕು. 30,000 to 35,000 ರೂಪಾಯಿ ಕನಿಷ್ಠ ಅದನ್ನು ಒಂದು ಫಿಕ್ಸ್ಡ್ ಸಂಬಳ ಮಾಡಿ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಕೊಡಿ. ನೆಟ್ಟು ಸ್ಲೆಟ್ಟು PhD ಮಾಡಿದವ್ರಿಗೆ ಅವ್ರಿಗೆ ಏನು ಬೇಕಾದ್ರೆ ಅವ್ರು ಬೇಕಾದ್ರೆ ನೀವು ಪೆನ್ಷನ್ನು ಕೊಡೋದು ಬೇಡ, ಇಷ್ಟು ಅಂತೇಳಿ ಸಾಯೋವರೆಗೂ ದುಡಿತಾರೆ. ಅವರು ನಿಮಗೆ ದುಡಿತಾರೆ. ನಿಮ್ಮ ಸರ್ಕಾರಕ್ಕನ್ನು ಬರ್ಡನ್ನು, ಫೈನಾನ್ಷಿಯಲ್ ಬರ್ಡನ್ನು ಒಬ್ಬ ಲೆಕ್ಚರಿಗೆ ಕೊಡ್ತಕ್ಕಂಥ, ಒಬ್ರಿಗೆ ಲೆಕ್ಚರ್ ಕೊಡ್ತಕ್ಕಂಥ 4 ಜನ ಗೆಸ್ಟ್ ಲೆಕ್ಚರ್ಸ್ ಬರ್ತಾರೆ. ನೀವು ಖಂಡಿತ ನಿಮ್ಗೆ ಒಳ್ಳೆಯದಾಗ್ತದೆ. ಇನ್ನೊಬ್ಬ ತನುಮೇಶ್ ದೇವಾಡಿಗ ಅಂತ, ಶಿಕ್ಷಕರು ಯಾವಾಗ ಈ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಸರ್? ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳುವಂತೆ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಮನದಾಳದ ಮಾತವರು
ಹಿಂಗೆ ಹೇಳಿದ್ದಾರೆ, ಅವರು ನೋವು ಅನುಭವಿಸಿದ್ದಾರೆ. ಸರ್ಕಾರ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನೇರವಾಗಿ ಎಲ್ಲದನ್ನು ಸರ್ಕಾರನೇ ನಾನು ದೂಷಕ್ಕೆ ನಾನು ಇಷ್ಟಪಡೋದಿಲ್ಲ. ಇಂಥ ಕೆಲಾಮಿಟಿಗೆ ಬಂದಾಗ ಈ ಕೆಲಾಮಿಟಿನ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಸರ್ಕಾರ ಯಾವ್ಯಾವ ಇದಕ್ಕೆ ಏನೇನು ಒಂದು ಮನೇಲಿ ಸಂಸಾರ ಮಾಡ್ಬೇಕಾದ್ರೆ ಏನೇನು ಬಡ್ಜೆಟ್ ಅಂತ ಮಾಡ್ಕೊಂತೀವಿ, ಆ ರೀತಿ ಬಡ್ಜೆಟ್ ಮಾಡ್ಕೊಂಡು ಇದನ್ನು ಹೇಗೋ ನಿಭಾಯಿಸಬೇಕು. ಶಾಲೆ ಪ್ರಾರಂಭ ಮಾಡೋದು 100ಕ್ಕೆ 100 ನನ್ನ ಪ್ರಕಾರ ಇನ್ನು ಕನಿಷ್ಠ 6 ತಿಂಗಳು ಸಾಧ್ಯ ಇಲ್ಲ. ಅಂದರೆ ಈ ವರ್ಷ ಬೇಡವೇ ಬೇಡ ಅಂತೇಳಿ ಇಲ್ಲಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ನಾನು ಶಾಲೆ ಪ್ರಾರಂಭ ಮಾಡೋಕ್ಕೆ ನಾನು ಯಾವತ್ತೂ ವಿರೋಧ ಮಾಡಲ್ಲ. ಶಾಲೆ ಪ್ರಾರಂಭ ಮಾಡದೇ ಇದ್ದರೆ ಮಾಡಿದರೆ ಮಕ್ಕಳದು ಚಿಂತೆ, ಪೋಷಕರ ಚಿಂತೆ ಎಲ್ಲ ಬರ್ತದೆ. ಮಾಡದೇ ಇದ್ದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಸಂಬಳ ಯಾರು ಕೊಡೋರು, ಸ್ಕೂಲ್ ನಡೆಸೋದು ಹೇಗೆ ಅನ್ನೋದು ಈ ಸಮಸ್ಯೆ ಬರ್ತದೆ. ಈ ಸಮಸ್ಯೆ ದೊಡ್ಡದ, ಆ ಸಮಸ್ಯೆ ದೊಡ್ಡದ ನೋಡಬೇಕು ಸರ್ಕಾರ. ಹಾಗಾಗಿ ಅದನ್ನು ತುಲನೆ ಮಾಡಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಬೇರೆ ಸಿಬ್ಬಂದಿ ವರ್ಗ ಇದ್ದಾರಲ್ಲ, ಆ ಸಿಬ್ಬಂದಿ ವರ್ಗದವರು ಯೋಗಕ್ಷೇಮ ಕಾಪಾಡಿಕೊಂಡು 6 ತಿಂಗಳು ಮುಂದಕ್ಕೆ ಹೋಗಲಿ. ಇನ್ನೊಬ್ಬರು ರೂಪಾ ಅಂತ ಹಾಕಿದ್ದಾರೆ. ಸರ್, ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ನಿಮಗೆ ಓಟ್ ಹಾಕಿದ್ದೇವೆ, ಬಟ್ ನಮಗೆ ಯಾವ ಫೆಸಿಲಿಟಿ ಕೂಡ ಗೌರ್ಮೆಂಟ್ನಿಂದ ಸಿಗುವುದಿಲ್ಲ. ಸೊ ದಿಸ್ ಸಿಚುವೇಶನ್ ಯು ಹ್ಯಾವ್ ಟು ಹೆಲ್ಪ್ ಪ್ರೈವೇಟ್ ಟೀಚರ್ಸ್ ಅಂತ ಹೇಳಿ. ನೋಡಿ, ಪ್ರೈವೇಟ್ ಟೀಚರ್ಸಿಗೆ ಒಂದೇನಿತ್ತು, ನಾವು ಮೊನ್ನೆವರೆಗೆ ನಾನು ಈಗ ಎಲೆಕ್ಷನ್ ನಿಂತಾಗ ಅವರಿಗೆ ವ್ಯಾಲ್ಯೂಯೇಷನಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇರಲಿಲ್ಲ, ಕೊಡ್ತಿರ್ಲಿಲ್ಲ. ಆಯಿತು. ಆಮೇಲೆ ಇದರಲ್ಲಿ ಎಕ್ಸಾಮಿನರಾಗಿ ಕರೀತಾ ಇರಲಿಲ್ಲ. ಈಗ ಎರಡೂ ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ ಪ್ರೈವೇಟ್ ಟೀಚರ್ ನನಗೆ ಒಂದು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಒಂದು ಸರ್ಕಾರ ಕೊಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಒಂದು ಕೊಡಿಸಿದರೆ ಸದ್ಯ ಪರಿಸ್ಥಿತಿಯಲ್ಲಿ ಅವ್ರಿಗೆ ನಾವೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗ್ತದೆ. ಆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಸ್ವಲ್ಪ ಫೈಟ್ ಮಾಡ್ತಾಯಿದ್ದೀನಿ. ಅವ್ರ ಕುಟುಂಬದವ್ರಿಗೆ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಏಡೆಡ್ರಿಗೂ ಕೊಟ್ಟಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿರ್ಬೋದು, ನೌಕರಿಗೆ ಯಾವ ರೀತಿ ಹೆಲ್ತ್ ಸ್ಪೆಷಲಿಸ್ಟ್ ಕೊಟ್ಟಿದ್ದೀರಿ ಸರ್ಕಾರ, ಆ ರೀತಿ ಇವ್ರಿಗೂ ಕೊಡಬೇಕು ಇನ್ ಜನರಲ್ಲಾಗಿ. ಅದರಲ್ಲಿ ಅನುದಾನ ರೈತನೂ ಸೇರಬೇಕು, ಏಡೆಡು ಸೇರಬೇಕು ಅಂತ ಒತ್ತಾಯ ಮಾಡ್ತೀವಿ. ಖಂಡಿತ ಅದು ಇಂಪ್ಲಿಮೆಂಟ್ ಆಗ್ತದೆ ಸ್ವಲ್ಪ. ಸರ್, ಇನ್ನೊಬ್ಬರು ಟೀಚರ್ ವಿದ್ಯಾ ಗಗನ ಅಂತ. ಸರ್, ಕಂಪ್ಲೇಂಟ್ ಯಾರಿಗೆ ಹೇಗೆ ಮಾಡೋದು ಅಂತ ಹೇಳಿ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಸಮಸ್ಯೆ, ಬಹುಶಃ ಅವ್ರು ಹೇಳೋದು ಸಂಬಳದ ಬಗ್ಗೆ ಇರ್ಬೋದು, ನಿಮಗೆ ಹೇಳಬೇಕು ಅಂತ ನೀವು ಹೇಳಿದ್ರಿ. ಖಂಡಿತ ನನಗೆ ಹೇಳಿ, ತೊಂದರೆ ಇಲ್ಲ, ನಾನು ಅಲ್ಲಿ ಪರಿಶೀಲಿಸಿ ನಿಮಗೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಬಹುಶಃ ಈ ಕಾರ್ಯಕ್ರಮ ಎಲ್ಲ ಟೀಚರ್ಸ್ಗಳಿಗೆ ಬಹುಶಃ ಒಂದು ಖಂಡಿತ ಅವರು ಹೇಳಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತೇಳಿ. ಪಾಪ ಅವ್ರಿಗೆ ಹೇಳ್ಕೊಳಕ್ಕಾಗದೆ ನನ್ನ ನಂಬರ್ ನಿಮ್ಮ ಸ್ಟುಡಿಯೋದಲ್ಲಿದೆ, ನಿಮ್ಮಿಂದ ಕೇಳಿ ತಗೊಳ್ಳಿ. ಅವ್ರು ಯಾಕೋ ಮಾಡಿದ್ದಾರೆ, ತಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಲಿ. ಖಂಡಿತ ನಾನು ಶಕ್ತಿ ಮೀರಿ ಅವರ ಸಮಸ್ಯೆಗಳನ್ನು ಯಾವ ರೀತಿ ನಿಭಾಯಿಸ್ಬೋದು, ಸರ್ಕಾರದೊಟ್ಟಿಗೆ ಎಲ್ಲಿ ನಿಭಾಯಿಸ್ಬೋದು, ಇಲ್ಲಿ ನಮ್ಮ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ DDPಗಳ ಮುಖಾಂತರ ನಿಮ್ಮ ಸಮಸ್ಯೆಗಳು ಏನಿದ್ರು ಅದು ಪರಿಹಾರ ಕಂಡುಹಿಡ್ಕೊಳ್ಳೋ ವಿಚಾರದಲ್ಲಿ ಖಂಡಿತ ನಾನು ನಿಮ್ಮ ಜೊತೆಗಿದ್ದೀನಿ. ನೀವು ಎಷ್ಟು 100 ಅಲ್ಲ 1000 ಅಲ್ಲ 1000 ಫೋನ್ ಮಾಡಿದ್ರು ಖಂಡಿತ ನಿಮ್ಮೊಟ್ಟಿಗೆ ನಿಮ್ಮ ಕೆಲಸನೇ ನಾನು ಮಾಡೋಕ್ಕೆ ನಿಮ್ಮ ಪ್ರತಿನಿಧಿ ಆಗಿರೋದು. ಖಂಡಿತ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ನನ್ನ ಶಕ್ತಿ ಮೀರಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಾಣ್ ಶೆಟ್ಟಿ ಅಂತ ಕೇಳ್ತಿದ್ದಾರೆ. ಶಿಕ್ಷಕರಿಗೆ ಬೇಕಾಗಿ ಶಾಲೆ ಪ್ರಾರಂಭ ಮಾಡಬೇಕಾ? ನಿಮ್ಮ ಮಕ್ಕಳ ಕಾಳಜಿ ಇಲ್ವಾ? ಇದಕ್ಕಿಂತ ಮುಂಚೆ ಲಕ್ಷ ಡೊನೇಷನ್ ತೆಗೆದುಕೊಂಡಿದ್ದೀರಿ ಅಲ್ವಾ? ಈಗ ಕೊಡಿ ಸ್ಯಾಲ್ರಿ ಅಂತ. ಬಹುಶಃ ಇದನ್ನು ಇದು ಬಹುಶಃ ಯಾವುದೋ ಶಿಕ್ಷಣ ಆಡಳಿತ ಮಂಡಳಿಗೆ ಹೇಳಿರ್ಬೋದು ಅವರು ಅಂತೇಳಿ. ಅಂದರೆ ಎಷ್ಟು ಟೈಮ್ ಲಕ್ಷ ತಗೊಂಡಿದ್ದೀರಿ, ಈಗ ಸ್ಯಾಲ್ರಿ ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳ್ತಾರಲ್ಲ, ಸರಿಯಾ ಅಂತೇಳಿ. ಇದು ಬಹುಶಃ ಇದೂ ತಪ್ಪಿದೆ. ಯಾರು ಅವ್ರು ಹೇಳ್ತಕ್ಕಂಥದ್ದು ಮಾತು, ಅವರು ಲಕ್ಷ ಡೊನೇಷನ್ ತಗೊಂಡು ಅಂಥ ಸಂಸ್ಥೆಗಳು ಇದ್ದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಂಥ ಸಂಸ್ಥೆಗಳು ಇದು ಹೇಗೆ ನಮ್ಮಲ್ಲಿ ಒಂದು ಟೈಮ್ ಇದೆ, ನಮ್ಮಲ್ಲೊಂದು ಏನಾಗಿದೆ ಪರಿಸ್ಥಿತಿ, ಶಿಕ್ಷಣ ಸಂಸ್ಥೆಗಳು ನಾನು ಆವಾಗಲೇ ಹೇಳಿದೆ, ಬೆಂಗಳೂರಿನಲ್ಲಿ ಸ್ಟಾಲ್ವರ್ಡ್ಸ್ ಸಂಸ್ಥೆಗಳು ಕೆಲವಿದ್ದಾವೆ, 16 ಲಕ್ಷ ತಗೊಂಡು ಶಿಕ್ಷಣ ಕೊಡ್ತಕ್ಕಂಥ ಪ್ರತಿ ಜಿಲ್ಲೆನಲ್ಲೂ ಇದ್ದಾವೆ. ಆ ಶಾಲೆಗಳಿಗೆ ಹಳ್ಳಿ ಮಟ್ಟದಲ್ಲಿರ್ತಕ್ಕಂಥ ಶಾಲೆಗಳನ್ನ ಕಂಪೇರ್ ಮಾಡಬೇಡಿ. ಈಗ ಏನಾಗಿದೆ ಪರಿಸ್ಥಿತಿ, ಇದನ್ನು ಅಡ್ವಾಂಟೇಜ್ನ ಸರ್ಕಾರ ಈಗ ಹೇಳ್ತಲ್ಲ, ಸರ್ಕಾರ ಈ ರೀತಿ ಹೇಳಿ ಆದಮೇಲೆ ಈ ಥರ ಒಂದು ಪರಿಸ್ಥಿತಿನ ಅಡ್ವಾಂಟೇಜ್ನ ಚೆನ್ನಾಗಿರೋ ಶಾಲೆಗಳು ತಗೊತಾ ಇದ್ದಾವೆ. ಪಾಪ ತೊಂದರೆಯಲ್ಲಿರೋ ಶಾಲೆಗಳಿಗೆ ಅನಿವಾರ್ಯ ಪರಿಸ್ಥಿತಿ ಆಗಿದೆ. ಅದು ನಮ್ಮಲ್ಲೊಂದು ಹಳ್ಳಿಲಿ ಒಂದು ಗಾದೆ ಹೇಳ್ತಾರೆ, ಸಂತಿಗೆ ಹೋಗಿದ್ರಂತೆ ಇಬ್ಬರು. ಸಂತೆಗೆ ಹೋಗಿ ಒಬ್ಬ ತೆಂಗಿನಕಾಯಿ ತಗೊಂಡು ಬರ್ತಾಯಿದ್ದಂತೆ, ಇನ್ನೊಬ್ಬ ಎಣ್ಣೆ ಅಂದರೆ ಇದು ಅಡುಗೆಗೆ ಹಾಕೋ ಎಣ್ಣೆ ಬಾಟ್ಲಲ್ಲಿ, ಈಗೆಲ್ಲ ಪ್ಯಾಕೆಟ್ ಬಂದಿದೆ ಬಿಡಿ, ಹಿಂದಿನ ಕಾಲದ ನಾನು ಹೇಳೋದು, ಬಾಟ್ಲಿಗೆ ಹಾಕ್ಸ್ಕೊಂಡು ಬರ್ತಾಯಿದ್ದಂತೆ. ಜಾರಿ ಬಿತ್ತು, ಎಣ್ಣೆ ಬಾಟ್ಲು ರೋಡಲ್ಲಿ ಓಡ್ದೋಯ್ತು. ಎಣ್ಣೆ ಬಾಟ್ಲು ಬಿದ್ದೋದಾಗ ಅವ್ನು ಬಾಯಿ ಬಿಡ್ಕೋಬೇಕಲ್ವ, ಪಾಪ ಎಣ್ಣೆ ಹೋಯ್ತು ಅಂತ. ಪಕ್ಕದಲ್ಲಿದ್ದಂತ ತೆಂಗಿನಕಾಯಿ ಕೆಡ್ಕೊಂಡಂತೆ ಅವನು ಬಾಯಿ ಬಿಡ್ಕೊತಾ ಇದ್ದಂತೆ. ಆ ಥರ ಪರಿಸ್ಥಿತಿ ಆಗಿದೆ. ಒಳ್ಳೆ ಶಾಲೆಯವರು ಬಾಯಿ ಬಿಡ್ಕೊತಾ ಇದ್ದಾರೆ, ಈಗ ಇಲ್ಲಿ ತೊಂದರೆ ಚೆನ್ನಾಗಿರೋ ಶಾಲೆನಲ್ಲೂ ಬಾಯಿ ಬಿಡ್ಕೊತಾ ಇದ್ದಾರೆ. ಈ ಅಡ್ವಾಂಟೇಜ್ ತಗೋಬಾರ್ದು. ನೀವು ದುಡ್ದಿದ್ದೀರಿ,
ದುಡಿದಂಥವ್ರು ಪ್ರಾಮಾಣಿಕವಾಗಿ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಿಮಗೆ ದುಡಿಯೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಯಾವ ಶಿಕ್ಷಕರಿಗೂ ದ್ರೋಹ ಮಾಡಬೇಡಿ, ಅವ್ರ ನೆರವಿಗೆ ಧಾವಿಸಿಂದ ಮ್ಯಾನೇಜ್ಮೆಂಟಲ್ಲಿ ನಾನು ಮನವಿ ಮಾಡ್ತೀನಿ. ನಾನು ಅಂಥದ್ದು ಯಾವುದು ಇದ್ರೆ ಏನು ತೊಂದರೆಗಳಿದ್ರೆ ದಯಮಾಡಿ ಹೇಳಿ, ಖಂಡಿತ ಅವರೊಟ್ಟಿಗೆ ವ್ಯವಹರಿಸಕ್ಕಂತ ನಾವು ಹಿಂದೆ ಬೀಳಲ್ಲ. ನಾನು ನಿಮ್ಮ ಹೆಸರು ಹೇಳ್ದಂಗೆ ವ್ಯವಹರಿಸಿ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಸರ್, ಬತೀಶ್ ಅಂತ ಒಬ್ರು ಕೇಳಿದ್ದಾರೆ, ಆನ್ಲೈನ್ ಶಿಕ್ಷಣ ಕೇವಲ ಹೆಸರಿಗೆ ಮಾತ್ರ, ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಬೇಕಂತ ಆನ್ಲೈನ್ ತರಗತಿ ನಡೆಸ್ತಾ ಇಲ್ಲ. ಈ ವರ್ಷದ ಕ್ಲಾಸಸ್ ಮುಗಿಸಿ ಮುಂದಿನ ವರ್ಷದ ದಾಖಲಾತಿಗಾಗಿ ಹಣ ದೋಚುವಂಥ ಷಡ್ಯಂತ್ರ ಇದರ ಹಿಂದಿದೆ ಅಂತ ನಿಮ್ಗೆ ಅನಿಸ್ತಾ ಸರ್? ಆನ್ಲೈನ್ ಕಲಿಸಲಿಕ್ಕೆ ಕೆಲವು ಶಾಲೆಗಳು ಈಗಾಗಲೇ ಮಕ್ಕಳಿಗೆ ನಾವು ಕಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ, ಅದು ಇಂಡೈರೆಕ್ಟ್ ಆಗಿ ಫೀಸ್ ತೆಗೆದುಕೊಳ್ಳಲಿಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಈಗ ನೋಡಿ, ಎರಡು ಥರನೂ ಯೋಚನೆ ಮಾಡ್ಬೇಕಾಗತ್ತೆ ನಾವು. 5th ಆ್ಯಂಡ್ ಎಬೋ, 5th ಇಲ್ಲ, 5th ಎಬೋ, 6th 7th 8th 5th ಇವರು ಈ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಆನ್ಲೈನ್ ಶಿಕ್ಷಣ ಮಾಡಿ ಅವರಿಗೆ ಸರ್ಕಾರ ಏನು ಹೇಳಿದೆ ಗೊತ್ತಿಲ್ಲ, ಇನ್ನೂ ಅದು ಸರಿಯಾದ ರೀತಿಯಲ್ಲಿ ಇದು ಮಾಡಿಲ್ಲ. ಅವ್ರಿಗೆ ಫೀಸ್ ಯಾಕೆ ತಗೋಬೇಕು, ಏನು ಮಾಡಬೇಕು ಅಂತ ಇನ್ನೂ ಫಿಕ್ಸು ಮಾಡಿಲ್ಲ, ಫೀಸ್ ತಗೋಬೇಕು ಅಂತ ಹೇಳಿಲ್ಲ. ಆನ್ಲೈನ್ ಶಿಕ್ಷಣ ಮಾಡೋದ್ರಲ್ಲಿ ಏನಾಗ್ತದೆ ಅಂದರೆ ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸು ಮತ್ತು ಆ ಶಾಲೆ ಸಂಬಂಧ ಉಳಿತದೆ. ಆಮೇಲೆ ಆನ್ಲೈನ್ ಶಿಕ್ಷಣಕ್ಕೆ ಅರ್ಹರಿದ್ದಾರೆ, 5ನೇ ಕ್ಲಾಸಿನ 5 ಹೈಸ್ಕೂಲ್ ಮಕ್ಕಳು ಅರ್ಹತೆ ಇದೆ, ಮತ್ತು ಅವರಿಗೆ ಗ್ರಾಸ್ಪಿಂಗ್ ಎಲ್ಲ ಮಾಡ್ತಕ್ಕಂಥ ಒಂದಿದೆ, ಅದಕ್ಕೆ ಟ್ರೈನ್ ಅಪ್ಪು ಎಲ್ಲ ಮಾಡಿಕೊಡ್ಬೇಕು. ಆಗ ಆ ಸಂಬಳದಿಂದ ಫೀಸ್ ಕಟ್ಟೋದ್ರಿಂದ ಏನಾದರೂ ಈ ಶಿಕ್ಷಕರ ಸಮಸ್ಯೆಯನ್ನು ಈ ರೀತಿಯಲ್ಲಿ ನಿವಾರಣೆ ಮಾಡ್ಬೋದಾ ಅನ್ನೋ ಒಂದು ದೃಷ್ಟಿನೂ ಕೂಡ ಇದೆ. ಅದು ಗ್ರ್ಯಾಬಿಂಗ್ ಮಾಡೋದು ಬೇರೆ, ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಕೆಲಸ ಮಾಡೋದು ಬೇರೆ. ಇದರಲ್ಲಿ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಕೆಲಸ ಮಾಡ್ತಕ್ಕಂಥ ಆನ್ಲೈನ್ ಶಿಕ್ಷಣ ಆದರೆ ಒಳ್ಳೆಯದು. ಓಕೆ. ಇನ್ನೊಬ್ಬರು ಹೊಸಬೆಟ್ಟಿಂದ ಲಕ್ಷ್ಮಣ್ ಬಂಗೇರ ಅಂತ, ಟೀಚರ್ಸ್ಗಳಿಗೆ ಯೂನಿಫಾರ್ಮ್ ಕಡ್ಡಾಯ ಮಾಡಬೇಕು, ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಟೀಚರ್ಸ್ಗಳ ಸಂಖ್ಯೆ ಇರಬೇಕು. ಕೆಲ ಕಡೆ ಜಾಸ್ತಿ ಮಕ್ಕಳು ಕಡಿಮೆ ಇದ್ದಾರೆ ಟೀಚರ್ಸ್ ಜಾಸ್ತಿ, ಕೆಲ ಕಡೆ ಟೀಚರ್ಸ್ ಕಡಿಮೆ ಇದ್ದರೆ ಮಕ್ಕಳು ಜಾಸ್ತಿ, ಹಾಗೇನಾದರೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಉಂಟು ಸರ್ಕಾರದಲ್ಲಿ? ಸರ್ಕಾರ ನೋಡಿ, ಅದು ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಪ್ರೈವೇಟ್ ಶಾಲೆಗೆ ಅನ್ವಯ ಆಗಲ್ಲ. ಪ್ರೈವೇಟ್ ಶಾಲೆ ಆಟೋಮೆಟಿಕ್ಕಾಗಿ ಮಕ್ಕಳು ಕಮ್ಮಿ ಇದ್ರೆ ಶಿಕ್ಷಕರನ್ನ ಯಾಕೆ ಜಾಸ್ತಿ ಸರ್ಕಾರಕ್ಕೆ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಅನುಪಾತ, ಶಿಕ್ಷಕರ ಅನುಪಾತ ಮತ್ತು ಮಕ್ಕಳ ಅನುಪಾತ ಅಂತ ಇದೆ. ಈಗಾಗಲೇ ಈ 1:70 ಇದೆ. ಅದನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ. ನೋಡಿ, ಮೊರಾರ್ಜಿ ಶಾಲೆಯಲ್ಲಿ ಮತ್ತು ಸೆಂಟ್ರಲ್ ಸಿಲೆಬಸ್ ಶಾಲೆಗಳಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಪಸಂಖ್ಯಾತರ ಇದರೊಳಗೆ ಶಾಲೆಗಳಲ್ಲಿ ಎಲ್ಲ ಕಡೆ ಈಗ ಏನಿದೆ 30 ಮಕ್ಕಳಿದೆ. ಕೆಲವು ಕಡೆ 22 ಮಕ್ಕಳು ಕೂಡ ಇದೆ. ಸೆಂಟ್ರಲ್ ಸಿಲೆಬಸ್ ಏನು 22, 28 ಇದೆ. ಆದರೆ ನೀವು 70 ಮಕ್ಕಳಿಗೆ ಒಂದು ಸ್ಕೂಲ್ ಮಾಡಿದೆ, ಅದು ತಪ್ಪು. ಅಟ್ಲೀಸ್ಟ್ ನಾವು ಹೇಳ್ತಕ್ಕಂಥದ್ದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ 1:15 ಮಾಡಬೇಕು ಅಂತ ಹೇಳಿದ್ವಿ ನಾವು. 1:50 ಮಾಡಿದರೆ ಒಂದು ಶಿಕ್ಷಕರ ಅನುಪಾತ ಮತ್ತು ಏನೋ ವರ್ಗಾವಣೆ ಅದು ಇದು ಏನೋ ವಿಚಾರ ಇದೆಯಲ್ಲ, ಅದು ಕೂಡ ತಪ್ಪುತ್ತೆ. ಮತ್ತು ಒಂದು ಮಿನಿಮಮ್ 30 ಮಕ್ಕಳ ಮೇಲಿದ್ದರೆ ತುಂಬಾ ಕಷ್ಟ ಒಂದು ಕ್ಲಾಸ್ ಟೀಚ್ ಮಾಡೋದು. ಆದರೆ ಈ ಪರಿಸ್ಥಿತಿಗೆ ಅನುಗುಣವಾಗಿ ಹೇಳ್ಬೇಕಲ್ಲ, 70 ಮಕ್ಕಳಿಗಿಂತ ಅಟ್ಲೀಸ್ಟ್ ಒಂದು 20 ಮಕ್ಕಳು ಕಮ್ಮಿ ಆದರೆ 1:50 ಮಾಡಿದರೆ 1:50 ಮಾಡಿದರೆ ಸ್ವಲ್ಪ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಗುಣಮಟ್ಟದ ಶಿಕ್ಷಣ ಆಗೋದಿಲ್ಲ. ಆಮೇಲೆ ಕೆಲವು ಶಾಲೆಯಲ್ಲಿ ಟೀಚರ್ಸ್ ಜಾಸ್ತಿ ಇದ್ದರೆ ಮಕ್ಕಳೇ ಇಲ್ಲ. ಅಂಥ ಶಾಲೆಗಳನ್ನು ಏನು ಮುಚ್ಚಬೇಕಾ ಬಿಡಬೇಕು ಅನ್ನೋ ಪರಿಸ್ಥಿತಿ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತೆ. ಇದರಲ್ಲಿ ಒಂದು ಶಿಕ್ಷಣ ಕಡ್ಡಾಯ, ಒಂದೇ ಒಂದು ಮಗು ಇದ್ದರೂ ಕೂಡ ನಾವು ಶಿಕ್ಷಣನ ಕಷ್ಟ ಆದರೂ ಕೂಡ, ಸರ್ಕಾರಕ್ಕೆ ಹೊರೆ ಆದರೂ ಕೂಡ, ಗುಡ್ಡಗಾಡು ಪ್ರದೇಶದಲ್ಲಿದ್ದರೂ ಒಬ್ಬ ಟೀಚರ್ ಹೋಗಿ ಕಲಿಸ್ಬೇಕಂತಿದೆ ನಿಯಮ. ಹಾಗಾಗಿ ಶಿಕ್ಷಕರ ಅನುಪಾತವನ್ನು ಸರ್ಕಾರದ ನಿಯಮದ ಪ್ರಕಾರ ಇರಲಿ. ಈಗ ನಿಯಮದ ಪ್ರಕಾರ ಇಲ್ಲ, ಮೀರಿ ಇದೆ. ನೀವು ಇವ್ರು ಕೇಳಿರೋ ಪ್ರಶ್ನೆ ಚೆನ್ನಾಗಿದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ ನಾವು. ಸರ್, ಈ ವರ್ಷ ಫೀಸ್ ಹಿಂದಿನ ವರ್ಷ ಅಷ್ಟೇ ಕೇಳ್ತಾ ಇದ್ದಾರೆ. ಈ ವರ್ಷ ಮಕ್ಕಳಿಗೆ ಕರೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ಕಡಿಮೆ ಖರ್ಚಿರೋದ್ರಿಂದ ಏನು ಆಡಳಿತ ಮಂಡಳಿಗೆ ಅಷ್ಟು ಫೀಸ್ ತಗೊಳ್ಬಾರ್ದು, ಕಡಿಮೆ ಫೀಸ್ ತಗೊಳ್ಬೇಕು ಅಂತ ಏನಾದರೂ ಸೂಚನೆ ಕೊಡಲಿಕ್ಕೆ ಅಥವಾ ನಿಯಮ ತರಲಿಕ್ಕೆ ಸಾಧ್ಯ ಉಂಟಾ ಅಂತ? ಸರ್ಕಾರದಲ್ಲಿ ವ್ಯವಹಾರ ಆಗ್ತಾ ಇದೆ ಸರ್. ಅದು ಈಗ ನೀವು ಒಂದು ಸಾರಿ ಇದೆಲ್ಲ ಉದ್ಭವಿಸೋದು ಯಾವಾಗ ಗೊತ್ತಾ ಪ್ರಶ್ನೆ? ಸರ್ಕಾರ ಏನಾದ್ರು ಸೂಚನೆ ಕೊಡಬೇಕು ಅಂತ ಹೇಳಿದರೆ ಈಗ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ? ಶಾಲೆ ನಡೀತಾ ಇಲ್ಲ. ಶಾಲೆ ಪ್ರಾರಂಭ ಮಾಡಿ ಅಂತ ಹೇಳಿದ ಮೇಲೆ ನೀವು ಈ ಕಂಡೀಷನ್ ಮೇಲೆ ಶಾಲೆ ಪ್ರಾರಂಭ ಮಾಡ್ಬೋದು ಅಂತ ಕೆಲವು ಕಂಡೀಷನ್ ಹಾಕ್ಬೋದು. ಅದರಲ್ಲಿ ಇವಂಥವೆಲ್ಲ ಸೇರಿಸ್ಬೋದು. ಈಗ ಕಂಡೀಷನ್ ಹೆಂಗೆ ಅಪ್ಲೈ ಮಾಡ್ತೀರಿ? ನಾವು ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಯಾಕ್ರಿ ಕಂಡೀಷನ್ ಹೆಂಗೆ ಕಂಡೀಷನ್ ಆಗೋದು? ನಿಮ್ಮನ್ನ ಯಾರು ಸ್ಟಾರ್ಟ್ ಮಾಡೋದು? ಅಂದರೆ ಒತ್ತಾಯ ಮಾಡಿ ಕೆಲವರು ಫೀಸ್ ಕಟ್ಟಿ ಅಂತ ಫೋನ್ ಮಾಡೋದು, SMS, ಅದು ತಪ್ಪಿದೆ. ಆ ಥರ ಶಾಲೆನೇ ಪ್ರಾರಂಭ ಮಾಡಲಿಲ್ಲ, ಫೀಸ್ ಕಟ್ಟೋದು ಅದು ಅವ್ರು ಯಾಕೆ ಅಂತ ಹೇಳಿದ್ರೆ
ಅದು ಹೇಳಿರ್ಬೋದು, ಇಲ್ಲ ಅಂತ ನಾನು ಅಲ್ಲಗಳೆಯಲ್ಲ. ಅವ್ರು ಯಾಕೆ ಹೇಳ್ತಾರೆ ಅಂದರೆ, ಅಟ್ಲೀಸ್ಟ್ ಈ ರೀತಿ ಅವರು ನಮ್ಮ ಶಾಲೆ ಕಲಿತಾ ಇದ್ರಿ, ನಮ್ಮ ಶಾಲೆ ಬಿಟ್ಟು ನೀವು ಬೇರೆ ಶಾಲೆಗೆ ಹೋಗಲ್ಲ. ಕೆಲವು ಮಕ್ಕಳು ಹೋಗಿ ಯಾವ ಕಾರಣಕ್ಕೂ ಪೇರೆಂಟ್ಸ್ ಕಳಿಸಲ್ಲ ಬೇರೆ ಶಾಲೆಗೆ, ಅದೇ ಶಾಲೆ ಕಳಿಸ್ತಾರೆ. ಆಗಿರ್ಬೇಕಾದ್ರೆ ಯಾಗೋ ನಮ್ಮ ಶಾಲೆಯಲ್ಲೇ ಕಲಿತೀರಲ್ವಾ, ಕೊಡಿ ಫೀಸ್ ಕೊಡಿ. ಈ ಶಿಕ್ಷಕರಿಗೆ ಸಂಬಳ ಕೊಡಬೇಕಲ್ಲ, ಮ್ಯಾನೇಜ್ಮೆಂಟ್ ನಡೆಸ್ಬೇಕಲ್ಲ ಶಾಲೆ. ಈ ಶಿಕ್ಷಕರಿಗೆ ಏನು ಮಾಡ್ತೀರಿ, ಅವ್ರು ಫೀಸ್ ಕೊಟ್ಟೇ ಶಾಲೆ ನಡೆಯುತ್ತೆ. ಈ ಶಿಕ್ಷಕರಿಗೆ ಸಂಬಳ ಆಗ್ತದೆ. ಅಟ್ಲೀಸ್ಟ್ ಆ ಫೀಸ್ ಬರೋವಷ್ಟಾದ್ರೂ ಎಲ್ಲ ಇವ್ರಿಗೆ ಸಂಬಳ ಕೊಡೋಕ್ಕಾಗೋವಷ್ಟು ಫೀಸ್ ಆದರೂ ಒಂದು 25% ಆದರೂ ಅವ್ರ ಹತ್ರ ತಗೊಂಡ್ರೆ ಶಾಲೆಯ ರನ್ನಿಂಗ್ ಕಂಡೀಷನ್ಲಿ ಇಡ್ಬೋದು. ಮುಂದಕ್ಕೆ ರನ್ ಆದಾಗ ಆಮೇಲೆ ನೋಡೋಣ ಅಂತ ವಿಷಯ. ಆ ದೃಷ್ಟಿಯಿಂದ ಹೇಳಿರ್ಬೋದು. ಸರ್ಕಾರದ ಆಜ್ಞೆಯನ್ನು ಮೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಾಲೇಜು ಮಂಡಳಿಗಳು ಮಕ್ಕಳಿಗೆ ಕರೆ ಮಾಡಿ ಮುಂದಿನ ವರ್ಷದ ಕಾಲೇಜು ಫೀಸನ್ನು ಕಟ್ಟಲು ಒತ್ತಾಯ ಮಾಡಿ ಮಕ್ಕಳ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಕೂಡ ಇಲ್ಲಿ ಮಕ್ಕಳ ನೆಮ್ಮದಿ ಹಾಳಾಗ್ತಾ ಇಲ್ಲ, ಪೋಷಕರ ನೆಮ್ಮದಿ ಹಾಳಾಗ್ತಾ ಇದೆ. ಮಕ್ಕಳಿಗೇನು ಗೊತ್ತಿರಲ್ಲ ಅದು ವಿಷಯ. ಶಾಲೆ ಪ್ರಾರಂಭ ಆಗಿಲ್ಲ, ಪ್ರಾರಂಭ ಆದ ಹೋಗೋಣ ಅಂತ. ನಿಮ್ಮ ಶಾಲೆಗಳು ನಮ್ಮ ಶಾಲೆಗೆ ಕಳಿಸ್ಬೇಕು ಅಂದರೆ ನೀವು ದುಡ್ಡು ಕಟ್ಟಬೇಕು, ಕಟ್ಟದೆ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಇಲ್ಲ ಅಂತಾರೆ. ಆವಾಗ ಪೋಷಕರ ನೆಮ್ಮದಿ ಹಾಳಾಗ್ತದೆ, ಹೆಂಗೂ ಶಾಲೆ ಇಲ್ಲಲ್ಲ. ಹಂಗಾಗಿ ಅಷ್ಟು ಸಿಚುವೇಶನ್ ಆಕ್ವರ್ಡ್ ಮಾಡ್ತಕ್ಕಂಥ ಮ್ಯಾನೇಜ್ಮೆಂಟ್ಗಳು ಇಲ್ಲ ಅಂತ ನಾನು ಭಾವಿಸಲ್ಲ. ಆ ಥರ ಇದ್ದರೆ ದಯವಿಟ್ಟು ಅವರಿಗೆ ವಿನಂತಿ ಮಾಡ್ತೇನೆ, ಅಂಥ ಮ್ಯಾನೇಜ್ಮೆಂಟ್ಗಳಿಗೆ ದಯವಿಟ್ಟು ಯಾರ ಮೇಲೂ ಒತ್ತಡ ಹಾಕಬೇಡಿ. ಈ ಪರಿಸ್ಥಿತಿಯಲ್ಲಿ ಒತ್ತಡ ಹಾಕೋಂಥ ಪರಿಸ್ಥಿತಿ ಅಲ್ಲ ಇದು. ಇವತ್ತು ನೀವು ಕೂಡ ಮ್ಯಾನೇಜ್ಮೆಂಟವರು ಇದನ್ನು ತಾಳ್ಮೆಯಿಂದ ನೋಡಬೇಕು, ಪೋಷಕರು ಕೂಡ ತಾಳ್ಮೆಯಿಂದ ನೋಡಬೇಕು. ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ತೊಂದರೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರಿಗೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ. ಅವರು ಹೊಟ್ಟೆಪಾಡಲ್ಲ. ಆ ಹೊಟ್ಟೆಪಾಡಿಗೆ ನೀವು ಸಹಕಾರ ಮಾಡದಿದ್ರೆ, ಪೋಷಕರು ಸಹಕಾರ ಮಾಡದಿದ್ದರೆ, ಮ್ಯಾನೇಜ್ಮೆಂಟ್ ಸಹಕಾರ ಮಾಡದಿದ್ರೆ ಅವ್ರು ಹೆಂಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು? ಈಗ ನೀವು ಇಲ್ಲ, ಮ್ಯಾನೇಜ್ಮೆಂಟು ಇಲ್ಲ, ಪೋಷಕರು ನಿಮ್ಮ ಜೊತೆಲಿ ಇಲ್ಲ, ಸರ್ಕಾರವೂ ಇಲ್ಲ, ಏನು ಮಾಡಬೇಕು? ಹಾಗಾಗಿ ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಖಂಡಿತ ಇದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲ ವಿಚಾರದಲ್ಲೂ ಎಲ್ಲರಿಗೂ ನೀವು ಪ್ಯಾಕೇಜ್ ಮಾಡಿದಿರಿ. ಇಂಥ ಅನುದಾನ ರಹಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರ ನೆರವಿಗೆ ಇವರು ಧಾವಿಸಿದರೆ ನೀವು ಆರಾಮಾಗಿ ನಿಶ್ಚಿಂತೆಯಾಗಿ 1 ವರ್ಷ ಮುಂದಕ್ಕೆ ಹಾಕ್ಬೋದು ಶಾಲೆ ಪ್ರಾರಂಭ. ಅದರ್ವೈಸ್ ಯಾವುದೇ ಅಹಿತಕರ ಘಟನೆಗಳು ನಡೀಲಿಕ್ಕಿಲ್ಲ. ನಾಳೆ ಏನಾದ್ರು ಶಾಲೆ ಪ್ರಾರಂಭ ಆಗಲಿಲ್ಲ ಅಂದರೆ ಶಿಕ್ಷಕರು ಮ್ಯಾನೇಜ್ಮೆಂಟಲ್ಲಿ ಬರ್ತಕ್ಕಂಥ ಭಿನ್ನಾಭಿಪ್ರಾಯನ ನೀವು ಒಂದು ಸರಿ ಸ್ಟಾರ್ಟ್ ಆದರೆ ಅದನ್ನು ನಿವಾರಣೆ ಮಾಡೋಕ್ಕೆ ನಮಗೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಕಾರ್ಡಿಯಲ್ ರಿಲೇಷನ್ಶಿಪ್ ಆ ಮ್ಯಾನೇಜ್ಮೆಂಟ್ ಆ್ಯಂಡ್ ಶಿಕ್ಷಕರಲ್ಲಿ ಉಂಟಾಗದೇ ಇದ್ದರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಸಂದೀಪ್ ಪಾಟೀಲ್ ಅಂತ, ಸರ್ಕಾರ ಅನುದಾನಿತ ಶಾಲೆಗಳನ್ನು ಯಾವಾಗ ಅನುದಾನ ನಾವು 10 ವರ್ಷ ಕೂಡ ಯಾವುದೇ ವೇತನ ಪಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಬಹುಶಃ ಅದು ನಿಯಮದಲ್ಲಿ ಇದೆಯಲ್ಲ, ನೀವು ಅನುದಾನ ರಹಿತ ಶಾಲೆಗಳು ಕಾನೂನಿಗೆ ಒಳಪಟ್ಟು ನೀವು ಅನುದಾನ ಕೇಳ್ಕೊಂಡ್ರೆ ಸರ್ಕಾರಕ್ಕೆ ವರ್ಷಕ್ಕೆ ಇಷ್ಟು % ಅಂತೇಳಿ ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಿಮ್ಮ ಅನುದಾನ ವೇತನ ಅನುದಾನಕ್ಕೆ ಒಳಪಟ್ಟರೆ ಖಂಡಿತ ನೀವು ಯು ಆರ್ ಎಲಿಜಿಬಲ್ ಫಾರ್ ಗೆಟಿಂಗ್ ಏಡೆಡ್ ಸ್ಕೂಲಿಂದು ಸ್ಯಾಲರಿ ನೀವು ತಗೊಳಕ್ಕೆ ಅರ್ಹರ್ ಆಗ್ತೀರಿ. ಅದು ನೀವು ಅಪ್ಲೈ ಮಾಡಿದ್ರಿ ಇಲ್ಲ ಗೊತ್ತಿಲ್ಲ ನಿಮ್ಮ ಶಾಲೆ. ಓಕೆ, ಎಸ್, ಅದು ಬಹುಶಃ ಶಾಲೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಶಾಲೆ ಆಟೋ ಮ್ಯಾನೇಜ್ಮೆಂಟ್. ರಾಕೇಶ್ ಕಾಮತ್ ಅಂತ, ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಪ್ರೈವೇಟ್ ಸ್ಕೂಲ್ನ ಹಾಗೆ ಮಾಡುವ ಏನಾದರೂ ಯೋಚನೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸರ್. ಸರ್ ನೋಡಿ, ಈಗ ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ. ಪಬ್ಲಿಕ್ ಸ್ಕೂಲ್ ಅಂತ ಕುಮಾರಸ್ವಾಮಿ ಅವರು ಗೌರ್ಮೆಂಟಲ್ಲಿ ಮಾಡಿದರು. ಯಾಕೆ ಮಾಡಿದರು? 1 to 12 ಎಲ್ಲ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಅಂತ. ಎಷ್ಟು ಸ್ಟ್ರೆಂತ್ ಬಂತು ನೋಡಿ, ಚೆಕ್ ಮಾಡಿರಿ. ಸರ್ಕಾರಿ ಶಾಲೆಗಳಲ್ಲಿ ಹಿಂದೆಂದಿಲ್ದಿರ್ತಕ್ಕಂಥ ಸ್ಟ್ರೆಂತ್ ಬಂತು. ಆ ಪಬ್ಲಿಕ್ ಶಾಲೆ ಇಂಗ್ಲೀಷ್ ಕಲಿಸಕ್ಕಂಥ ಸೆಕ್ಷನ್ನ 2 ಸೆಕ್ಷನ್ ಕೊಡಿ ಅಂತ ಕೇಳಿದರು. ಡಿಮ್ಯಾಂಡ್ ಬಂತು. ಮಾಡಿದ್ರು ಆ ಕೆಲಸ. ಪಬ್ಲಿಕ್ ಸ್ಕೂಲ್ ಅಂತ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ, ಅದನ್ನು 125 ಸ್ಕೂಲೇನೋ ಮಾಡಿದ್ರು. ಅದನ್ನು ಈಗ ಮಾಡಿದ್ದಾರೆ. ಅದನ್ನು ಮಾಡಿರಿ, ಈಗ ಅದನ್ನು ಡೆವಲಪ್ ಮಾಡಿದ್ರಲ್ಲ, ಆ ಶಾಲೆಗಳು ತಾಲೂಕಿಗೆ ಒಂದೊಂದು 2 ಶಾಲೆಗಳನ್ನ ಪ್ರಾರಂಭ ಮಾಡಿ ನೋಡೋಣ ಅಂತ. ಅದು ಸಕ್ಸಸ್ ಆಗಿದೆಯಲ್ಲ. ಈಗ ಮತ್ತೆ ಅದನ್ನು ತೆಗಿಬೇಕು ಅಂತಿದ್ದವರು ಈ BJP ಸರ್ಕಾರದವರು ಕೂಡ ಈಗ ಅದನ್ನು ಮತ್ತೊಂದು ಸ್ವಲ್ಪ ಪಬ್ಲಿಕ್ ಸ್ಕೂಲ್ನ ಜಾಸ್ತಿ ಮಾಡಿದರು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು. ಒಳ್ಳೆ ಥಾಟ್ ಅದು. ಅದರಿಂದ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಯಿತು.
ಅಡ್ಮಿಷನ್ ಇದೆ. ಸರ್ಕಾರಿ ಶಾಲೆಗಳು ಮುಚ್ಚೋಂಥ ಕೆಲವು ಪರಿಸ್ಥಿತಿ ಇತ್ತಲ್ಲ, ಅಲ್ಲಿ ಭಾಳ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದು ಸಿಸ್ಟಮು ತುಂಬ ಒಳ್ಳೆಯದಾಗಿದೆ ನೋಡಿ ಅದು. ಕರೆಕ್ಟ್ ಸರ್. ಇನ್ನೊಬ್ರು ಚಂದ್ರಿಕಾ ಭಂಡಾರಿ ಅಂತ, ಸರ್ ಇಟ್ ಈಸಿ ಟು ಆರ್ಗ್ಯೂ ವಿತ್ ಅವರ್ ಓನ್ ವ್ಯೂ. ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ಸ್ ಕೇಮ್ ಇನ್ ಟು ಪಿಕ್ಚರ್ ವೆನ್ ಗೌರ್ಮೆಂಟ್ ಫೇಲ್ಡ್ ಟು ಗಿವ್ ಕ್ವಾಲಿಟಿ ಎಜುಕೇಷನ್. ಐ ಆಲ್ಸೋ ಸ್ಟಡಿಡ್ ಇನ್ ಗೌರ್ಮೆಂಟ್ ಸ್ಕೂಲ್ ವೆನ್ ದ ಸ್ಕೂಲ್ ಸ್ಟ್ರೆಂತ್ ವಾಸ್ ಹ್ಯೂಜ್ ಬಟ್ ವಿ ಸಫರ್ಡ್ ಆಸ್ ದೆರ್ ವರ್ ನೋ ಟೀಚರ್ ಫಾರ್ ಆಲ್ ಸಬ್ಜೆಕ್ಟ್. ಬಟ್ ನೌ ಅನ್ಎಡೆಡ್ ಸ್ಕೂಲ್ಸ್ ಆರ್ ಇನ್ ಟ್ರಬಲ್ ಆ್ಯಂಡ್ ಟೀಚರ್ಸ್ ಆರ್ ಫೇಸಿಂಗ್ ಫೈನಾನ್ಷಿಯಲ್ ಕ್ರಂಚ್. ಪ್ಲೀಸ್ ಟ್ರೈ ಟು ಹೆಲ್ಪ್ ದೆಮ್ ಅಂತ. ಬಾಬಾ ಅದು ಹೇಳಿದ್ದಾರೆ. ಅವರು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಾಗ ಏನು ಪರಿಸ್ಥಿತಿ ಇತ್ತು ಅನ್ನೋದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಅವತ್ತಿನ ಪರಿಸ್ಥಿತಿ ಇವತ್ತಿಲ್ಲ. ಸ್ಟ್ರೆಂತ್ ಇಲ್ಲ, ಟೀಚರ್ಸ್ ಇದ್ದಾರೆ. ಕೆಲವು ಕಡೆ ಸ್ಟ್ರೆಂತ್ ಇದೆ, ಟೀಚರ್ಸ್ ಕಡಿಮೆ ಇದ್ದಾರೆ. ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಈಗ ಪ್ರೈವೇಟ್ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಹಲವಾರು ಸಮಸ್ಯೆಗಳನ್ನ ಹೇಳಿದ್ರಲ್ಲ ನಮ್ಮ ಟೀಚರು. ಮ್ಯಾನೇಜ್ಮೆಂಟ್ ಚೆಂದಾಗಿದ್ದರೂ ಕೂಡ ಕೆಲವು ಕಡೆ ಸಂಬಳ ಕೊಡ್ತಾ ಇಲ್ಲ, ಕೆಲವು ಕಡೆ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆ. ಈ ಥರದೂ ಇದೆ ಪರಿಸ್ಥಿತಿ. ಅನ್ಎಡೆಡ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಕ್ವಾಲಿಟಿ, ಗುಣಮಟ್ಟದ ಎಜುಕೇಷನ್ ಅಂತ ಹೇಳಿದ್ರಲ್ಲ, ಆ ಕ್ವಾಲಿಟಿ ಆಫ್ ಎಜುಕೇಷನ್ನು ಕೊಡ್ತಾಯಿದ್ದಾರೆ. ಆ ಕೊಡ್ತಾ ಇರ್ತಕ್ಕಂಥ ಸರಿಯಾದ ರೀತಿ ಅವ್ರಿಗೆ ಸಂಬಳ ಕೊಡಬೇಕಲ್ವ. ಆ ಸಂಬಳ ಕೊಡಬೇಕಾದ ಜವಾಬ್ದಾರಿ ಮ್ಯಾನೇಜ್ಮೆಂಟ್ನಲ್ಲಿ ಬೀಳ್ತದೆ ಅಲ್ಲ ಅಲ್ಟಿಮೇಟಾಗಿ. ಇನ್ನೊಬ್ಬರು ರಹೀಮ್ ಮುಚ್ಚಿಲ್ಲ ಅಂತ ಕೇಳಿದ್ದಾರೆ ಸರ್, 10th ಎಕ್ಸಾಮ್ ಆಗಿದೆ, JEE ಕೋಚಿಂಗ್ ಕ್ಲಾಸ್ ಜಾಯಿನ್ ಆಗ್ಬೋದು ಅಂತ ಕೇಳಿದ್ದಾರೆ. ಬಹುಶಃ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ? JEE ಎಕ್ಸಾಮಿನೇಷನ್ ಅದು ಜನವರಿ, ನಿಮ್ಮಂಥ ಜೂನ್ ನಡೆಯೋದು. ಅದು ವರ್ಷದಲ್ಲಿ 2 ಸರಿ ನಡೀತದೆ. SLC ಆದರೆ ಬರಲ್ವಲ್ಲ, PUC ಆಗಬೇಕಲ್ಲ. ಹೌದು, ಅವ್ರ SLC ಎಕ್ಸಾಮ್ ಆಗದೆ ಅಂತ ಹೇಳಿದ್ದಾರೆ. ಬಹುಶಃ ಅವ್ರ ಎಕ್ಸಾಮ್ ಬರೆದಿಲ್ಲ ಅಂತ. ಬರೀಬೇಕು, ಬರೆದು ಅದರಲ್ಲಿ ತೇರ್ಗಡೆ, ಅದೇ ಕ್ವಾಲಿಫಿಕೇಷನ್ ಅಲ್ಲ. ಕರೆಕ್ಟ್. ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ, JEE ಎಕ್ಸಾಮ್ ಬರೆಯೋದಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ ಆಗಬೇಕಲ್ಲ, ಕ್ವಾಲಿಫೈಡ್ ಆಗಬೇಕಲ್ಲ. ಸರ್, ಇನ್ನೊಂದು ಈಗ 10th ಎಕ್ಸಾಮ್ ನಾಡ್ದು ಬರ್ತಾ ಇದೆ, ಯಾವ ರೀತಿಯಲ್ಲಿ ಮಕ್ಕಳಿಗೆ ಧೈರ್ಯವಾಗಿ ಪೋಷಕರು ಕಳಿಸ್ಲಿಕ್ಕೆ, ಅಂದರೆ ವೆಹಿಕಲ್ ಇಲ್ಲದವರಿಗೆ ಕೂಡ ಬಹುಶಃ ಹೆದರಿಕೆ, ಬಸ್ಸಲ್ಲಿ ಹೋಗಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಮಗುವಿಗೆ ಬರುತ್ತಾ, ಹೇಗೆ ಕಳಿಸುವುದು, ಒಟ್ಟಿಗೆ ಹೋದರೆ ಒಳಗೆ ಬಿಡುವುದಿಲ್ಲ, ಹೊರಗೆ ನಿಲ್ಲಬೇಕು ಅಂತ ಹೇಳ್ತಾರೆ. ಸೊ ಹಲವು ಪ್ರಶ್ನೆಗೆ ಸರ್ಕಾರ ಉತ್ತರ ಈಗಾಗಲೇ ಭಾಳಷ್ಟು ಸಭೆಗಳನ್ನು ಈ ವಿಚಾರದಲ್ಲಿ ಸುದೀರ್ಘವಾಗಿ ಸರ್ಕಾರ ಮಾಡಿಲ್ಲ ಅಂತ ಹೇಳೋದಿಲ್ಲ. PUC ಎಕ್ಸಾಮಿನೇಷನ್ 1 ಡೇ ಆಯಿತು, ಸ್ವಲ್ಪ ಗೊಂದಲ ಆಯಿತು, ಬಟ್ ಸಕ್ಸಸ್ಫುಲ್ ಆಯಿತು. ಈ ಎಕ್ಸಾಮಿನೇಷನ್ SLC ಎಕ್ಸಾಮು ಮತ್ತು PUC ಒಂದು ಸಬ್ಜೆಕ್ಟ್ ಉಳಿದಿತ್ತಲ್ಲ, ಇದನ್ನು ನನ್ನ ಅಭಿಪ್ರಾಯದ ಪ್ರಕಾರ ಈಗ ಬಿಡಿ, ಪೋಸ್ಟ್ ಮಾರ್ಟಮ್ ನಾಳೆ 25ಕ್ಕೆ ನಡಿಬೇಕು. ಈ ಹಿಂದೆ ಲಾಕ್ಡೌನ್ ಮಾಡೋ ಮುಂಚೆ, 1 ವಾರ ಮುಂಚೆ ಈ ಥರ ಆಯ್ತಲ್ಲ, ಆವತ್ತಿನ ಪರಿಸ್ಥಿತಿನಲ್ಲಿ 100ಕ್ಕೆ 100 ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದಿತ್ತು. SLC ಮತ್ತು PUC ಎರಡೂ ಮಾಡೋದು ಹೆಂಗೆ ಅಂತ ಕೇಳೀನಿ. ಆವತ್ತಿನ ಪರಿಸ್ಥಿತಿಯಲ್ಲಿ 16 ಜಿಲ್ಲೆಗಳಲ್ಲಿ ಕರೋನಾ ಕಾಣಿಸ್ಕೊಂಡೇ ಇರಲಿಲ್ಲ, ಇನ್ಕ್ಲೂಡಿಂಗ್ ಮಂಗಳೂರು, ಇವರು ಉಡುಪಿ ಕಾಣಿಸ್ಕೊಂಡೇ ಇರಲಿಲ್ಲ. ಆಯಿತಾ? ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದೆ, ಯಾವ ಜಿಲ್ಲೆನೂ ಸೇಫ್ ಇಲ್ಲ. ಮತ್ತು ಇವತ್ತು ಎಕ್ಸಾಮ್ ಮಾಡ್ತಾಯಿದ್ರೆ ಅವತ್ತು 8 ಜಿಲ್ಲೆ ಮೇಲೆ ನಿಮಗೆ ಕರೋನಾನೇ ಇರಲಿಲ್ವಲ್ಲ, ಯಾಕೆ ಮಾಡಲಿಲ್ಲ? ಆಲೋಚನೆ ಮಾಡಬೇಕಾಯ್ತು. ಇವತ್ತು ಈ ಪರಿಸ್ಥಿತಿಯಲ್ಲಿ ಬಂದಾದಮೇಲೆ ಇದನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಕ್ಸಾಮ್ ಮಾಡಬೇಕು ಅಂತ ಹೊರಟಿದೆ. ಮಾಡೋ ವಿಚಾರಕ್ಕೆ ಒಟ್ಟು 100ಕ್ಕೆ 100 ಭಾಳಷ್ಟು ಪ್ರಿಕಾಷನರಿ ಮೆಜರ್ಮೆಂಟ್ ತಗೋಬೇಕಾಗ್ತದೆ. ಇದರಲ್ಲಿ ಪೇರೆಂಟ್ಸು ಕರ್ಕೊಂಬರ್ತಾರಲ್ಲ ಅವರು, ಬಸ್ ಫೆಸಿಲಿಟೀಸು, ಟ್ರಾನ್ಸ್ಪೋರ್ಟ್. ಇವತ್ತು ಬೆಳಿಗ್ಗೆ ಅದನ್ನೇ ಡಿಸ್ಕಷನ್ DC ಆಫೀಸಲ್ಲಿ 3 ಗಂಟೆಗಿತ್ತು ಮೀಟಿಂಗು. ನಾನು ಮೊನ್ನೆ ಕೂಡ, ಹೋದ ವಾರ ಕೂಡ ಇಲ್ಲಿ DDPI, BU ಎಲ್ಲರನ್ನೂ ಕರೆದು, ಸಂಘ ಸಂಸ್ಥೆಯವ್ರು ಕರೆದು ಎಲ್ಲ ಕೂರಿದು ಮೀಟಿಂಗ್ ಮಾಡಿದೆ. ಯಾವ ರೀತಿ ಎಕ್ಸಾಮ್ ಮಾಡಬೇಕು, ಕಂಡಕ್ಟ್ ಮಾಡಬೇಕು, ಪೋಷಕರಲ್ಲಿ ಆತಂಕ ನಿವಾರಣೆ ಮಾಡಬೇಕು, ಮಕ್ಕಳಲ್ಲಿರ್ತಕ್ಕಂಥ ಭಯದ ವಾತಾವರಣವನ್ನು ತೆಗಿಬೇಕು ಅಂತೇಳಿ ಏನಾದ್ರು ಹೇಳಿ ಕೇಳಿ ಮಕ್ಕಳು. ನಾನು ಇವತ್ತೆಲ್ಲ ಹೇಳಿದೆ ಅವ್ರಿಗೆ, ಕ್ಲಾಸ್ ರೂಮಿಗೆ ಬರೋ ಮುಂಚೆ, ಅವರು ಎಕ್ಸಾಮಿನೇಷನ್ ಸೆಂಟ್ರಿಗೆ ಬರೋಕ್ಕೆ ಮುಂಚೆ ನಂದು ಯಾವ ಕ್ಲಾಸ್ ರೂಮು ಅನ್ನೋ ವಿಚಾರನ ನೀವು ತಿಳಿಸ್ಕೊಡ್ಬೇಕು. ಅಂದರೆ SMS ಮಾಡಿ ಅವ್ರ ರಿಜಿಸ್ಟರ್ ನಂಬರು, ಅಡ್ಮಿಷನ್ ಟಿಕೆಟ್ ಕೊಡ್ತಾರಲ್ಲ ಅಲ್ಲೇ ನೀವು ಬರೆದು ಕಳಿಸ್ಬೇಕು. ಮಾಸ್ಕು ಅವ್ರ ಮನೆಗೆ ಹೋಗಿ ನೀಟಾಗಿ 2 ಮಾಸ್ಕ್ ಕೊಡ್ತೀವಿ ಅಂತ ಹೇಳಿದೆ ಸರ್ಕಾರ ಅಲ್ಲ, ದಾನಿಗಳು ಕೊಟ್ಟಿದ್ದು. ಸರ್ಕಾರ ಎಲ್ಲಿ ಕೊಟ್ಟಿದೆ? ದಾನಿಗಳು ಕೊಟ್ಟಿದ್ದಾರೆ. ಈಗ ಮೊನ್ನೆ PUC ವ್ಯಾಲ್ಯೂಯೇಷನ್ನಿಗೆ, ನಮ್ಮ PUC ವ್ಯಾಲ್ಯೂಯೇಷನ್ ಉಪನ್ಯಾಸಕರು ಪಾಪ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತೇಳಿ ಮಾಸ್ಕ್ ಸರ್ಕಾರ ಕೊಡ್ತಾರೆ ಅಂತ ನೋಡಿದೆ, ಕೊಡೋಕ್ಕಾಗಿಲ್ಲ. ಕಡೆಗೆ ನಮ್ಮ ಯಾರು ಸ್ನೇಹಿತರಿಗೆ ಹೇಳಿ ನಾನು ಕಳಿಸ್ಕೊಟ್ಟೆ. ಕೊಡ್ಬೇಕು ಸರ್, ಅದೆಲ್ಲ ನೋಡಿ, ನೀವು ದುಡಿಸ್ಕೋಬೇಕಾರೆ ಅಂಥ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು. ಈಗ ಎಕ್ಸಾಮಿನೇಷನ್ SLC ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ ನೀವು. ಮಾಡ್ಬೇಕಾದ್ರೆ ನೀವೆಲ್ಲ ಥರ ಇನ್ಫ್ರಾಸ್ಟ್ರಕ್ಚರ್, ನಿಮಗೆ ಗೌರ್ಮೆಂಟ್ ಮೆಷಿನರಿ ಇದೆಯಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ, ಈ ಕಡೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದ್ದಾರೆ, ಎಲ್ಲ ಸೇರ್ಕೊಂಡು ನೀವು ಏನೇನು ಬೇಕೆಲ್ಲ ಕೊಡಿ, ಮಾಡಿ ನೀಟಾಗಿ. ಸೋಷಿಯಲ್ ಡಿಸ್ಟೆನ್ಸು,
ಆಮೇಲೆ ಟ್ರಾನ್ಸ್ಪೋರ್ಟು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಯಾವ್ಯಾವ ಊರಿಂದ ಮಕ್ಕಳು ಬರ್ತವೆ ಏನೇನು ಬರ್ತವೆ ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆಲ್ಲ ಮಾಡಿದರೆ ಎಲ್ಲ ಮಾಡ್ತೀವಿ ಅಂತ ಎಲ್ಲ ಒಪ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು. ಆಮೇಲೆ ಪೋಷಕರೆಲ್ಲ ಆತಂಕ ಬೇಡ. ಈಗ ನಮ್ಮ ಮಕ್ಕಳು ಓದ್ಬಿಟ್ಟಿದ್ದಾರೆ, ಈಗ ಓದಿ ಅವರಿಗೆ SSLC ಎಕ್ಸಾಮ್ ಬರೆಸಲಿಲ್ಲ ಅನ್ನೋದಕ್ಕೆ ಹೊರಗಿರುತ್ತೆ. ನಾನು ಬರೀಲಿಲ್ಲ, ನಾನು ಬರೆದು ಪಾಸ್ ಆಗ್ತಿದ್ದೆ, ನನ್ನ ಹಂಗೆ ಪಾಸ್ ಮಾಡಿದರು, ಹಂಗೆ ಪಾಸ್ ಮಾಡಿದಾಗ ಅವ್ರಿಗೆ ದುಃಖ ಇದ್ದೇ ಇರುತ್ತೆ ಮಕ್ಕಳಿಗೆ. ಅವರು ರೆಡಿ ಇದ್ದಾರೆ ಬರೀಲಿಕ್ಕೆ, ಬರೆಯೋಕ್ಕೆ ತಯಾರಿದ್ದಾರೆ. ಅವರಿಗೆ ನಿಮಗೆ ಧೈರ್ಯ ಹೇಳಬೇಕು. ಧೈರ್ಯ ಹೇಳೋ ಜೊತೆಗೆ ನಾನೇನು ಹೇಳಿದೆ ನೋಡಿ, ಅವ್ರ ರಿಜಿಸ್ಟರ್ ನಂಬರ್ ಫಸ್ಟೇ ಗೊತ್ತಾಗಬೇಕು. ನೇರವಾಗಿ ಆ ಹುಡುಗ ಕ್ಲಾಸ್ ರೂಮ್ಗೆ, ಹುಡುಗಿ ಕ್ಲಾಸ್ ರೂಮಿಗೆ ಹೋಗ್ತಾರೆ. ಹೋದಾಗ ನಿಮ್ಗೇನಾಗುತ್ತೆ, ಯಾರೊಟ್ಟಿಗೆ ಮಾತಾಡೋದು ತಪ್ಪುತ್ತೆ. ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಕ್ಕಂಥದ್ದು ಎಲ್ಲ ನೋಡ್ಕೊಂಡು ಅಲ್ಲಿ ಗುಂಪುಗೂಡಿ ಎಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ನನ್ನ ನಂಬರ್ ಇಲ್ಲಿದೆ, ನನ್ನ ನಂಬರ್ ಇಂಥ ರೂಮು ಅಂತ ಹುಡ್ಕೋದನ್ನ ಇದೆಯಲ್ಲ, ಅದನ್ನು ತಪ್ಪಿಸಿ ಫಸ್ಟ್. ಅಲ್ಲೇ ಸೋಷಿಯಲ್ ಡಿಸ್ಟೆನ್ಸ್ ಮ್ಯಾನೇಜ್ ಹೆಂಗೆ ಮಾಡ್ತೀವಿ? ಒಂದು ನಾನು ನೋಡಿಲ್ವ ಸರ್ ಎಕ್ಸಾಮ್ ಬರೆದು ಏನಿದೆ, ಅವರೊಂದು ಎಕ್ಸಾಮ್ ಸೆಂಟ್ರಲ್ಲಿ ಒಂದು 5-6 ಬೋರ್ಡ್ಗಳು ಇಟ್ಟಿರ್ತಾರೆ, ಆ ಬೋರ್ಡ್ಗೆಲ್ಲ ಅಂಟಿಸ್ಬಿಟ್ಟಿರ್ತಾರೆ ರಿಜಿಸ್ಟರ್ ನಂಬರ್. ನಾನು ಅಲ್ಲಿ ಹೋಗಿ ನೋಡಬೇಕು. ಅದು ನೋಡೋಕ್ಕೆ 100 ಮಕ್ಕಳು ಇರ್ತಾರೆ, ಅವ್ರು ನೋಡ್ಕೊಂಡು ಫಸ್ಟ್ ಡೇ ಇದು ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಡೇ ಆ 100 ಮಕ್ಕಳು ನೋಡಿ ಎಲ್ಲ ಆಗಿ ಕ್ಲಾಸ್ ರೂಮ್ ಸೆಟಪ್ ಆಗೋತ್ತಿಗೆ ಸ್ವಲ್ಪ ಗೊಂದಲ ಆಗ್ತದೆ. ಆ ಗೊಂದಲನೂ ನಿವಾರಣೆ ಮಾಡ್ಬೋದು. ನೀವು ರಿಜಿಸ್ಟರ್ ನಂಬರ್ ಫಸ್ಟೇ ಅವ್ರಿಗೆ ಇಂಥ ರೂಮ್ನಲ್ಲಿ ಇಂಥ ಕ್ಲಾಸ್ ರೂಮಲ್ಲಿ ಇದೆ ಅಂತ ಹೇಳಿದರೆ ರೂಮ್ ನಂಬರ್ಗೆ ಹೋಗೋ ದಾರಿ ಎಲ್ಲ ಬರೆದ್ಬಿಡಿ, ತೋರಿಸ್ಬಿಡಿ ರೂಮ್ ನಂಬರ್ ಇಂಥದ್ದು ಅಂತ. ಎಲ್ಲ ಮೈಕ್ ಅನೌನ್ಸ್ಮೆಂಟ್ ಇಟ್ಟು ಅಲ್ಲೇ ಸ್ಕೂಲ್ನಲ್ಲಿ ಈ ರಿಜಿಸ್ಟರ್ ನಂಬರ್ ಇಂಥ ರೂಮ್ಗೆ ಹೋಗಿ ಇಂಥ ರೂಮ್ಗೆ ಹೋಗಿ ಅಂತ ನೀವು ಹೇಳ್ಕೊಳ್ಳಿ. ಹೇಳಿ ಎಲೆಕ್ಷನ್ ಬೂತಲ್ಲಿ ಹೇಳಲ್ಲ ನೀವು, ನಾವು ಕೌಂಟಿಂಗ್ ಬೂತಿಗೆ ಇಂಥ ರೂಮ್ಗೆ ಹೋಗ್ಬೇಕು ಅಂತ ಹೇಳಲ್ಲ ನೀವು. ಅದನ್ನ ಯಾಕೆ ಮಾಡಿ ಅನುಕೂಲ ಆಗ್ತದೆ. ಅಟ್ಲೀಸ್ಟ್ ಒಂದು 25% ಅದು ಅವಾಯ್ಡ್ ಆಗುತ್ತೆ. ಮುಂಚೆನೇ ಫೋನಲ್ಲಿ ಹೋಗಿದ್ರೆ ಇನ್ನೊಂದು 25%, 30%, 80% ಅದು ಅವಾಯ್ಡ್ ಆಗುತ್ತೆ. ಕ್ಲಾಸ್ ರೂಮ್ ಇಂಥ ಕಡೆ ಅಂತ ಡೈರೆಕ್ಷನ್ ಹಾಕ್ಬಿಟ್ರೆ ಅಲ್ಲಿ ಮುಗಿದೋಯ್ತು. 2 ಜನ ಅಲ್ಲಿ ಲೆಕ್ಚರ್ಸು ಯಾರು ಮೇಸ್ಟ್ರುಗಳು ಇದ್ದವ್ರು, ಇನ್ವಿಜಿಲೇಟರ್ ಇದ್ದವರು ಅವ್ರಿಗೆ ಡೈರೆಕ್ಷನ್ ತೋರಿಸ್ಬಿಡಿ ಮಕ್ಕಳಿಗೆ. ಅವು ಮಕ್ಕಳು ಗುಂಪು ಕಟ್ಟೋದು ತಪ್ಪುತ್ತೆ. ಮಾಸ್ಕ್ ವಿತರಣೆ ಯಾಗೂ ದನಿಗಳು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆ ಮಾಸ್ಕನ್ನ ವಿತರಣೆನ ನಿಮ್ಮ ಅಡ್ಮಿಷನ್ ಟಿಕೆಟ್ ಜೊತೆಲೇ ಕೊಟ್ಬಿಡಿ 2. ಅವ್ರು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡಿ ಐರನ್ ಮಾಡ್ಕೊಂಡು ತರಕ್ಕೆ ಅನುಕೂಲ ಆಗುತ್ತೆ. ನೀವು ಅಲ್ಲಿ ಕ್ಲಾಸ್ ರೂಮಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಮಾಸ್ಕ್ ಇಲ್ಲದೆ ಬರ್ಬೇಕು ಅವರು, ಇಲ್ಲ ಅವ್ರೊಂದು ಮಾಸ್ಕ್ ತಂದು ಹಾಕಬೇಕು. ಅದು ತೊಳೆದಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಅದು ಯಾರು ಹೊಲ್ದಿಟ್ಟಿರ್ತಾರಲ್ಲ, ಹೊಸ ಬಟ್ಟೆ ಇರ್ಬೋದು, ಹೊಲ್ದಿರೋದು ಅದು ಮತ್ತೊಂದು ಸರಿ ವಾಶ್ ಆಗಬೇಕಲ್ಲ, ಅದಕ್ಕೊಂದು ಸ್ಯಾನಿಟೈಸ್ ಆಗಬೇಕಲ್ಲ, ಅದನ್ನು ಮಾಡಬೇಕು. ರೂಮ್ ಎಲ್ಲ ಸ್ಯಾನಿಟೈಸ್ ಮಾಡೋಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕೊಡಿ. ಯಾವುದೇ ಪಂಚಾಯತಿಯಲ್ಲೆಲ್ಲ ಕೆಲಸ ಮಾಡೋರನ್ನ ಅಲ್ಲಿ ಇವ್ರನ್ನ ಕಸ ಪಡೆಯೋರನ್ನ ಒಳಗೆಲ್ಲ ಬಿಟ್ಟು ನೀವೆಲ್ಲ ಮಾಡಿಕೊಟ್ರು ಅದು ಸರಿ ಆಗ್ತದೆ. ಸ್ಯಾನಿಟೈಸೇಷನ್ಗೆ ಸರಿಯಾದ ರೀತಿ ತರಬೇತಿ ಹೊಂದಂಥವ್ರನ್ನೇ ಅಲ್ಲಿ ಒಳ್ಳೆ ಸ್ಪ್ರೇ ಮಾಡೋಂಥವ್ರೆಲ್ಲ ಎಲ್ಲ ಸೀಟ್ ಆ್ಯಂಡ್ ಎವರಿಗೆ ಹುಕ್ ಆ್ಯಂಡ್ ಕಾರ್ನರ್ ಸ್ಯಾನಿಟೈಸ್ ಆಗಬೇಕು. ಆ ಥರ ಮಾಡಿ ಆವಾಗ ಅವರಿಗೆ ಟಾಯ್ಲೆಟು ಯೂಸ್ ಮಾಡ್ತಕ್ಕಂಥ ಮಕ್ಕಳಿಗೆ ಹೇಳಿ, ನಿಮ್ಮ ಮನೆಯಿಂದ ಆಗಲೇ ಹೇಳಿದ್ದಾರೆ, ನಿಮ್ಮ ಮನೆಯಿಂದಲೇ ಬಿಸಿನೀರು ತಂದ್ಕೊಳ್ಳಿ, ಅವೆಲ್ಲ ಒಂದು ಫ್ಲಾಸ್ಕ್ ಮಾಡಿ ಎಲ್ಲ ಮಾಡಿ ಎಲ್ಲ ಪೇರೆಂಟ್ಸು ಮಾಡಿ ಕಳಿಸ್ತಾರೆ ಪಾಪ. ಅದನ್ನು ನೀಟಾಗಿ ಮಾಡಿ ಕಳಿಸಿದರೆ ಆಮೇಲೆ ಟಾಯ್ಲೆಟ್ ಯೂಸ್ ಮಾಡೋ ವಿಚಾರ ಯಾವ ಕಾರಣಕ್ಕೂ ನೀನು ಟಾಯ್ಲೆಟ್ ಯೂಸ್ ಮಾಡಬೇಡ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಹೋಗಿ ಒಂದು 2-3 ಗಂಟೆ ಬರೆದ್ಮೇಲೆ ಆಚೆ ಬರ್ತೀಯಲ್ಲ ಆಮೇಲೆ ನೋಡೋಣಂತೆ. ಮಗನಿಗೆ ಪೇರೆಂಟ್ಸ್ ಕಾಯ್ತಿರ್ತಾರೆ. ಅನಿವಾರ್ಯ ಪರಿಸ್ಥಿತಿಲಿ ಹೋದಂಥ ಸಂದರ್ಭದಲ್ಲಿ ಟಾಯ್ಲೆಟ್ನು ನೀಟಾಗಿಡಿ ಸ್ಕೂಲಲ್ಲಿ. ಇವೆಲ್ಲ ಮಾಡಿಡಿ. ಖಂಡಿತ ಎಕ್ಸಾಮಿನೇಷನ್ ಬರ್ಸೋಕ್ಕೆ ಅವ್ರಿಗೆ ಯಾವುದೇ ಆತಂಕದ ಇಲ್ಲದ ರೀತಿಯಲ್ಲಿ ಎಕ್ಸಾಮ್. ಒಂದು ಪಕ್ಷ ಈ ರಿಜಿಸ್ಟರ್ ನಂಬರು ಇದೆಲ್ಲ ನೋಡೋದೆಲ್ಲ ಒಳಗೆ ಹೋಗೋದು, ನೀವು ಸ್ಯಾನಿಟೈಸ್ ಮಾಡೋದು, ಆವಾಗ ಸ್ಪಾಟಲ್ಲಿ ಸ್ಯಾನಿಟೈಸ್ ಮಾಡೋದು, ಇದೆಲ್ಲ ಸ್ವಲ್ಪ ಏನಾರು ಎಕ್ಸಾಮ್ ಪ್ರತಿದಿನ ಸ್ಯಾನಿಟೈಸ್ ಆಗಬೇಕಾಗುತ್ತೆ. ಆವಾಗ ಏನಾರು ಟೈಮ್ ಏನಾರು ಮಕ್ಕಳಿಗೆ ಕಿಲ್ಲಾದರೆ ಆಯಾ ಕ್ಲಾಸ್ ರೂಮ್ ಇನ್ವಿಜಿಲೇಟ್ರಿಗೆ ಎಚ್ಚರಿಕೆ ಕೊಡಬೇಕು. 5 ನಿಮಿಷ ಲೇಟ್ ಆಗಿದೆ ಕ್ವಶನ್ ಪೇಪರ್ ಕೊಡೋದು, 5 ನಿಮಿಷ ತೊಂದರೆ ಆಗಿದೆ, 5 ನಿಮಿಷ ಎಕ್ಸ್ಟೆಂಡ್ ಮಾಡಿ ಇವರಿಗೆ ಅನ್ಸಬೇಕು, ಅದನ್ನು ಫಸ್ಟೇ ಹೇಳ್ಬಿಡಿ ಅನ್ನೋ ವಿಚಾರ ಎಲ್ಲ ಮಕ್ಕಳಿಗೆ ಗೊಂದಲ ಆಗದ ರೀತಿಯಲ್ಲಿ ಮಾಡಬೇಕು. ಈಗಾಗಲೇ ಅವರೆಲ್ಲ ಪ್ರಿಕಾಷನ್ ಮೆಜರ್ಮೆಂಟ್ ತಗೊಂಡಿದ್ದಾರೆ. ಹೊರ ಜಿಲ್ಲೆಯಲ್ಲಿ ಇಲ್ಲಿಗೆ ಬಂದು ಓದಿದಂಥ ಮಕ್ಕಳು ನೀವು ಆ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆಯೋಂಥ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದು ಒಳ್ಳೆಯ ಕಾರ್ಯಕ್ರಮ. ಅವರು ಅಲ್ಲೇ ರಿಜಿಸ್ಟರ್ ನಂಬರ್ ಇಟ್ಕೊಂಡು ಅಲ್ಲೇ ಹತ್ರದಲ್ಲಿ ಬರೀತಾರೆ. ಬೇರೆ ಜಿಲ್ಲೆ ಹೋಗ್ಬೇಕಂತ ವ್ಯಾಲ್ಯೂಯೇಷನ್ ಮಾತ್ರ ನಾನು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ನಮ್ಮ ಟೀಚರ್ಸಿಗೆ ವ್ಯಾಲ್ಯೂಯೇಷನ್ನು ಈಗ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು. ಒಂದು PUCದು ಸಬ್ಜೆಕ್ಟ್ಸ್, ಕಾಮರ್ಸ್ ಸಬ್ಜೆಕ್ಟು, ಆರ್ಟ್ಸ್ ಸಬ್ಜೆಕ್ಟು ಒಪ್ಕೊಂಡ್ರು ಮಾಡಿದರು, ಸೈನ್ಸ್ ಸಬ್ಜೆಕ್ಟ್ ಒಪ್ಪಲೇ ಇಲ್ಲ. ನೋಡಿ ಈಗ ಕೇಂದ್ರ ಇರೋದೆಲ್ಲಿ? ಮಂಗಳೂರಿನವರು ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಒಂದು ಸೆಂಟರ್ ಮಾಡ್ಬೋಯ್ತು. ಈಗ ಶಿವಮೊಗ್ಗದವ್ರು ಹೋಗ್ಬೇಕು, ಚಿಕ್ಕಮಂಗ್ಳೂರು ಹೋಗ್ಬೇಕು, ಚಿತ್ರದುರ್ಗ ಹೋಗ್ಬೇಕು, ದಾವಣಗೆರೆ ಹೋಗ್ಬೇಕು, ಎಲ್ಲರೂ ಬೆಂಗಳೂರಿಗೆ ಹೋಗಿ ಬರೆದರೆ ಆ ವ್ಯಾಲ್ಯೂಯೇಷನ್ ಮಾಡಿದರೆ ನಿಮ್ಮ ಬೆಂಗಳೂರಿನಲ್ಲಿ ಹೋಟ್ಲಿಲ್ಲ, ಹೋಟ್ಲಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಈ PUCಲಿ ಗೊಂದಲ ಆಗ್ತಾಯಿದೆ ಇದು. ಆಗ ಅದಕ್ಕೆ ನಾವು ವಾಲಂಟ್ರಿ ಹೇಳಿಲ್ಲ, ಅದು ಆಪ್ಷನ್ ಮಾಡಿದ್ದೀವಿ ಅಂತ ಅಧಿಕಾರಿಗಳು 3-4 ಮೀಟಿಂಗ್ ಮಾಡೋದು, ಗಲಾಟೆ ಆಯಿತು. ಮಿನಿಸ್ಟ್ರಿಗೂ ಹೇಳೋದು,
ಆದರೆ ಅದು ಇನ್ನೂ ಪರಿಹಾರ ಆಗಲಿಲ್ಲ. ಆದರೂ ವ್ಯಾಲ್ಯೂಯೇಷನ್ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ PUC ಉಪನ್ಯಾಸಕರು. ಬಟ್ SLCದು ಅದೇ ಥರ ಆಗಬಾರ್ದು, ಹೈಸ್ಕೂಲ್ದು. ಅದರಿಂದ ತಾಲೂಕು ಕೇಂದ್ರದಲ್ಲಿ ಇವರಿಗೆ ಮಾಡಿಕೊಡಿ. ಆಮೇಲೆ ಒಂದಿನ ಕಂಪ್ಯೂಟರ್ ಫೀಡ್ ಮಾಡೋದಕ್ಕೆ ಎಲ್ಲದನ್ನೂ ಫೀಡ್ ಮಾಡೋಕ್ಕೆ ಒಂದು ಜಿಲ್ಲಾ ಕೇಂದ್ರಕ್ಕೆ ಒಂದು ದಿವಸ ಕರೀರಿ. ಅವ್ರು ಬಂದು ಎಲ್ಲ ಫೀಡ್ ಮಾಡಿಕೊಟ್ಟು ಬರ್ತಾರೆ. ವ್ಯಾಲ್ಯೂಯೇಷನ್ ಸುಲಲಿತವಾಗಿ ಆಗುತ್ತೆ. ತಾಲೂಕು ಈಗ ಸುಳ್ಯದಿಂದ ಬಂದು ಇಲ್ಲಿ ಮಂಗಳೂರಿನಲ್ಲಿ ವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಬರ್ಬೇಕಾದ್ರೆ ನೀವೇನು ಸ್ಪೆಷಾಲಿಟಿ ಕೊಟ್ಟಿದ್ರಿ? ಇಲ್ಲಿ ಉಳಿಯೋಕ್ಕಾಗ್ತದ? ಹೆಣ್ಣು ಮಕ್ಕಳು ಬರ್ತಾರೆ, ಅವ್ರು ಉಳಿಯೋಕ್ಕಾಗ್ತದ? ಉಳಿಯೋಕ್ಕೆ ವ್ಯವಸ್ಥೆ ಇದೆಯಾ? ಊಟದ ವ್ಯವಸ್ಥೆ ಇದೆಯಾ? ಸಾಯಂಕಾಲ 7 ಗಂಟೆಗೆ ಬಾಗಿಲಾಗ್ತೀರಿ ಇಲ್ಲಿ. ಇದೆಲ್ಲ ಪರಿಸ್ಥಿತಿ ಇದೆ. ಇದನ್ನೆಲ್ಲ ಸ್ವಲ್ಪ ಗಮನ ಮಾಡಿ ಅಂತ ಈಗಾಗಲೇ ಹೇಳಿದ್ವಿ. ಬಟ್ ನೋಡೋಣ ಮುಂದೆ ಏನು ಮಾಡ್ತೀವಿ. ಸರ್, ಇನ್ನೊಂದು ಪ್ರಶ್ನೆ ಉಂಟು. ಫಾರ್ಮಸಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಮುಂದೂಡಲು ನೀವು ಸರ್ಕಾರಕ್ಕೆ ಮನವಿ ಮಾಡಿ ಸರ್. ತರಗತಿಗಳು ನಡೆಸದೆ ಪರೀಕ್ಷೆ ನಡೆಸೋದು ಎಷ್ಟು ಸರಿ? ಫಾರ್ಮಸಿ ಅವರಿಗೆ ಆನ್ಲೈನ್ ತರಗತಿಗಳನ್ನು ಕೂಡ ನಡೆಸಿಲ್ಲ. ಮುಂದೆ ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡರೆ ಹೊಣೆ ಯಾರು ಅಂತ ಕೇಳಿದೆ. ಇದು ಆಲ್ರೆಡಿ ಡಿಸ್ಕಷನ್ ಆಗಿದೆ. ಅವ್ರಿಗೆ ಹೇಳ್ಬಿಡಿ. ನನಗೇನು ಐ ಹೋಪ್ ದ್ಯಾಟ್ ದೇರ್ ಇಸ್ ನೋ ಅನ್ಲೆಸ್ ಪೋರ್ಷನ್ ಕಂಪ್ಲೀಟ್ ಆಗದೆ ಅವ್ರಿಗೆ ಎಕ್ಸಾಮ್ ಆಗೋದಿಲ್ಲ ಅನ್ನೋ ವಿಚಾರದಲ್ಲಿ ನಾನು ಭರವಸೆ ಕೊಡ್ತೀನಿ. ಆ ಥರ ಆಗೋದಾದ್ರೂ ಅದಕ್ಕೆ ಬಿಡೋದಿಲ್ಲ. ಆಲ್ರೆಡಿ ಸರ್ಕಾರ ಗಮನಕ್ಕೆ ತಂದಿದ್ವಿ, ಅಧಿಕಾರಿಗಳು ಗಮನಕ್ಕೆ ಬಂದಿದ್ವಿ. ಅವ್ರ ಪೋರ್ಷನ್ ಕಂಪ್ಲೀಟ್ ಆಗಿಲ್ಲ. ಪೋರ್ಷನ್ ಕಂಪ್ಲೀಟ್ ಆಗಿ ಕರೋನಾ ಬಂದಿದ್ದರಿಂದ ಎಲ್ಲೂ ಶಾಲೆಗಳು ನಡೆದಿಲ್ಲ. ಅದರಿಂದ ಪೋರ್ಷನ್ ಕಂಪ್ಲೀಟ್ ಆಗದೆ ಅವರಿಗೆ ಎಕ್ಸಾಮ್ ಮಾಡಬೇಡಿ. ಮಾಡ್ತೀರಾ ಅವರಿಗೆ ಮತ್ತೊಂದು 3 ತಿಂಗಳು ಅವಕಾಶ ಕೊಟ್ಟು ಮಾಡಿ ಅನ್ನೋ ವಿಚಾರ ಡಿಸ್ಕಷನ್ ಆಗಿದೆ. ಆತಂಕ ಬೇಡ ಅಂತ ವಿದ್ಯಾರ್ಥಿಗೆ ಹೇಳಿ. ಇವತ್ತಿನ ಕೊನೆಯ ಕಮೆಂಟ್ ಸರ್. ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಪರೀಕ್ಷೆ ಮುಂದೂಡಿಲ್ಲ? ಇತರ ರಾಜ್ಯಗಳು ಈಗಾಗಲೇ ಎಲ್ಲ ಪರೀಕ್ಷೆಗಳನ್ನು ಮುಂದೂಡಿ ಆದೇಶ ಹೊರಡಿಸಿದೆ ಅಲ್ಲವೇ? ನಮ್ಮ ಸರ್ಕಾರಕ್ಕೆ ಅಷ್ಟು ಹಠವೇನು ಅಂತ ಕೇಳ್ತಾ ಇತ್ತು. SLC ಪರೀಕ್ಷೆ ಇದರಲ್ಲಿ ನೀವು ಬೇರೆ ರಾಜ್ಯದವರು ಮುಂದೂಡಿದ್ದಾರೆ, ನಮಗೂ ಅದು ಗಮನಕ್ಕೆ ಬಂತು. ಆದರೆ ಮಕ್ಕಳ ಮೆಂಟಾಲಿಟಿ ನಾವು ನೋಡಬೇಕಲ್ಲ. ಮಕ್ಕಳು ಏನಾಗ್ತಾರೆ, ಎಕ್ಸಾಮ್ ಬರೀದೇ ಇದ್ದರೆ ಎಲ್ಲೋ ಒಂದು ಕಡೆ ಪ್ಯಾನಿಕ್ ಆಗ್ತಾರೆ. ನೀವು ಹಂಗೆ ಪಾಸ್ ಮಾಡಿಸಿ ಅನ್ನೋದು ವಿಚಾರದಲ್ಲಿ ನಾವು ಮೆಜಾರಿಟಿ ಚಿಲ್ಡ್ರನ್ಸು ಯಾಕೆ ನಾನು ಎಕ್ಸಾಮ್ ಬರೀಲೇಬೇಕು ಅಂತ ಹೇಳಿದ್ದಾರೆ. ಈಗ ಮೆಜಾರಿಟಿ ಆಫ್ ಪೋಷಕರು ಏನು ಹೇಳ್ತಾರೆ, ಶಾಲೆ ಪ್ರಾರಂಭ ಮಾಡೋದು ಬೇಡ ಅಂತ ಹೇಳ್ತಾರೆ. ಒಪಿನಿಯನ್ ಇದೆ. ಈ SLC ಎಕ್ಸಾಮ್ ಬರೀಬೇಕಾದ್ರೂ ಕೂಡ ಮೆಜಾರಿಟಿ ಆಫ್ ಮಕ್ಕಳು ಎಕ್ಸಾಮ್ ಬರ್ಸಲೇಬೇಕು ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 90%. ಅವ್ರು ಹೇಳಿದಾಗ ಅವ್ರಿಗೆ ಎಕ್ಸಾಮ್ ಬರೆಸದೇ ಇದ್ದರೆ ಮೆಂಟಲಿ ಅವರು ಸ್ವಲ್ಪ ಡಿಪ್ರೆಸ್ ಆಗೋರು. ಆ ಮಕ್ಕಳು ಒಂಥರ ಬೇರೆ ಥರ ಆಟಿಟ್ಯೂಡ್ ಇದಾಗ್ತಿತ್ತು. ಅದನ್ನೆಲ್ಲ ಗಮನ ಮಾಡಿ ಆಟ ಇಲ್ಲ ಇದರಲ್ಲಿ. ಆ ಮಕ್ಕಳ ಹಿತದೃಷ್ಟಿಯಿಂದಲೇ ಈ ಎಕ್ಸಾಮ್ನನ್ನು ಬರೆಸಿರ್ತಕ್ಕಂಥದ್ದು. ಹಾಗಾಗಿ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತೇವೆ ಸರ್. ಅಂತಿಮವಾಗಿ ಪೋಷಕರಿಗೆ, ಶಿಕ್ಷಕರಿಗೆ, ಮಕ್ಕಳಿಗೆ ಏನು ಹೇಳಲಿಕ್ಕೆ ಸಂದೇಶ ಅಥವಾ ಕಿವಿಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಇಂಥ ಒಂದು ಕರಾಳ ದಿನಗಳು ನಮ್ಮ ಜೀವನದಲ್ಲಿ ನಾವು ನೆನೆಸಿರಲಿಲ್ಲ. ಏನೋ ಈ ಪರಿಸ್ಥಿತಿನಲ್ಲಿ ಬಂದಿದೆ. ಹಾಗಾಗಿ ಯಾವ ಪೋಷಕರು ಕೂಡ ಈ ಸಂದರ್ಭದಲ್ಲಿ ಮತ್ತು ಶಿಕ್ಷಕರು, ವಿಶೇಷವಾಗಿ ಅನುದಾನ ರಹಿತ ಶಿಕ್ಷಕರು, ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಆತಂಕ ಪಡಬೇಡಿ. ನಿಮ್ಮೆಲ್ಲರ ನೆರವಿಗೆ ನಾವು ಜೊತೆಯಲ್ಲಿದ್ದೇವೆ. ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಬರೆಸೋ ವಿಚಾರದಲ್ಲಿ ನೀವು ಧೈರ್ಯ ತುಂಬಿ, ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ ನೀವು ಆಗಲೇ ಕಲಿಸಿದ್ರಿ. ಹಾಗಾಗಿ ಜೊತೆಯಲ್ಲೇ ಮಕ್ಕಳಿಗೆ ನೀವು ಜೊತೆಯಲ್ಲಿ ಇದ್ದು ಎಕ್ಸಾಮ್ ಮುಗಿಯೋವರೆಗೆ ಅವ್ರ ಮಕ್ಕಳ ಜೊತೆಲಿದ್ದರೆ, ಅವ್ರಿಗೆ ಧೈರ್ಯ ಹೇಳ್ತಾಯಿದ್ರೆ ಖಂಡಿತ ಎಲ್ಲ ಸುಲಲಿತವಾಗುತ್ತೆ. ಆತಂಕ ಇದೆ. ನಿಮಗೆ ಆತಂಕ ಇದ್ದರೂ ಕೂಡ ದಯಮಾಡಿ ನಿಮ್ಮ ಮಕ್ಕಳಲ್ಲಿ ಆ ಆತಂಕ ತೋರಿಸ್ಬೇಡಿ. ನೀವು ಆತಂಕ ಪಡೋದ್ರಲ್ಲಿ ಮಕ್ಕಳು ಆತಂಕ ಪಟ್ಟರೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತದೆ. ಆ ದೃಷ್ಟಿನಲ್ಲಿ ಪೋಷಕರೊಂದವರು ಮಕ್ಕಳಿಗೆ ಧೈರ್ಯ ತುಂಬ ಮುಖಾಂತರ ನಿಮ್ಮ ಶಾಲಾ ಅವ್ರಿಗೊಟ್ಟಿಗೆ ಮಾತಾಡಿಕೊಂಡು ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿಕೊಂಡು, ಕಷ್ಟ ಆದರೂ ಕೂಡ ಎಲ್ಲ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ಅದನ್ನು ನೀವು ಖಂಡಿತ ಈ ಬಾರಿ ಎಕ್ಸಾಮ್ನ ಮಕ್ಕಳಿಗೆ ಬರೆಸಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಅನುದಾನ ರಹಿತ ಶಿಕ್ಷಕರಿಗೆ ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ ದಯಮಾಡಿ ನೀವು ಮ್ಯಾನೇಜ್ಮೆಂಟ್ ಸಂಬಂಧ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಸಂಬಂಧ ಚೆನ್ನಾಗಿದ್ದರೆ ಶಾಲೆಗಳು ಚೆನ್ನಾಗಾಗ್ತದೆ, ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ. ಈ ಪರಿಸ್ಥಿತಿ ಯಾವಾಗಲೂ ಇರಲ್ಲ. ಈ ಪರಿಸ್ಥಿತಿ ಇನ್ನೊಂದು 3-4 ತಿಂಗಳು ಇರ್ಬೋದು ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಆ 3-4 ತಿಂಗಳು ಕಳೆಯೋದು ಗ್ರಾಫ್ ನಮ್ಮದು ಏನು ಕರೋನಾ ಗ್ರಾಫ್ ಏರ್ತಾ ಇದೆ, ಅದು ಮೇಲೇರಿದ್ದು ಇಳಿಲೇಬೇಕು. ಭಗವಂತನ ದಯದಿಂದ ಅದೆಲ್ಲ ಖಂಡಿತ ಆಗ್ತದೆ. ನಮ್ಮ ಆಹಾರ ಪದ್ಧತಿಯೇ ನಮಗೆ ರಕ್ಷಣೆ ಆಗ್ತದೆ. ಖಂಡಿತ ನಮಗೆ ಯಾವುದೇ ಥರದ್ದು ತೊಂದರೆ ನೋಡಿ, ಈಗಾಗಲೇ ಡೆತ್ ಪ್ರಮಾಣ ಕೂಡ ನಮ್ಮಲ್ಲಿ ಎಷ್ಟೇ ಕಾಯಿಲೆಗಳು ಬಂದರೂ ಕೂಡ, ಪೇಷಂಟ್ ಇದ್ದರೂ ಕೂಡ ಡೆತ್ ಪ್ರಮಾಣ ಕಡಿಮೆ ಇದೆ. ಯಾಕೆಂದರೆ ನಮ್ಮಲ್ಲಿ ರೆಸಿಸ್ಟೆನ್ಸ್ ಇನ್ಬಿಲ್ಟ್ ಇದೆ.
ನಮಗೆ. ಹಾಗಾಗಿ ನೀವೇನು ಅದ್ರ ಬಗ್ಗೆ ಆತಂಕ ಮಾಡಿ, ಆದರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಎಲ್ಲ ಪ್ರಿಕಾಷನರಿ ಕೇರ್ನ ತಗೋಬೇಕಾಗ್ತದೆ. ಆ ರೀತಿ ತಗೊಳ್ಳಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. 1 ಗಂಟೆ 15 ನಿಮಿಷ ನಮ್ಮೊಟ್ಟಿಗೆ ಇದ್ದು ಎಲ್ಲ ಜನರ ಪ್ರಶ್ನೆಗಳಿಗೆ ಮತ್ತು ಅವರ ಕಮೆಂಟ್ಗಳಿಗೆ ಉತ್ತರ ಕೊಟ್ಟು ಅವರಿಗೆ ಭರವಸೆ ಮೂಡಿಸೋಕ್ಕಾಗಿ ನಮ್ಮ ಟಿವಿಯ ಪರವಾಗಿ ಮತ್ತೆಲ್ಲ ಕರಾವಳಿ ಕರ್ನಾಟಕದ ನಮ್ಮ ವೀಕ್ಷಕರು ಮತ್ತು ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ಫೇಸ್ಬುಕ್ ಪೇಜ್ನಲ್ಲಿ ಲಿಂಕ್ ನೋಡ್ತಿರುವಂಥ ಕ್ಲಿಕ್ ಮಾಡ್ತಿರೋ, ಶೇರ್ ಮಾಡಿ, ಕಮೆಂಟ್ ಮಾಡ್ತಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಬಂದಕ್ಕಾಗಿ ಮತ್ತು ನಮ್ಮೊಟ್ಟಿಗೆ ಟೈಮ್ ಕಳೆದ ನಮ್ಗೆ ಅವಕಾಶ ಮಾಡಿದ್ದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳು. ಇವತ್ತಿನ ಜನಧ್ವನಿ ಮುಂದಿನ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.